ನಮಸ್ಕಾರ ವೀಕ್ಷಕರೇ. ಬಹುಶಃ ಕರಾವಳಿಯಲ್ಲಿ ಸುರಿದಂಥ ಮಳೆಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಈ ಬಾರಿ ಅಂದರೆ ಇವತ್ತು ಬಂದಂಥ ಮಳೆ ಏನಿದೆ ಅದೇನು ಅಂತಹ ದೊಡ್ಡ ಮಳೆ ಏನೂ ಅಲ್ಲ, ಅಬ್ಬರದ ಮಳೆ ಅಂತ ನಾವು ಹೇಳಬಹುದು. ಆದರೆ ಕರಾವಳಿ ಜಿಲ್ಲೆಗಳಿಗೆ ಈ ಮಳೆ ಅಪರೂಪ ಏನೂ ಅಲ್ಲ. ಮುಂಗಾರು ಮಳೆ ಅಂತ ಹೇಳಿದರೆ ಅದು ಜೂನ್ ತಿಂಗಳು ಆರಂಭ ಮಾಡಿದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳವರೆಗೂ ಕೂಡ ಎಡೆಬಿಡದೆ ಬರುವಂತ ಮಳೆ, ಅದು ಕರಾವಳಿಯ ಮಳೆಯ ಸಂಸ್ಕೃತಿ ಕೂಡ. ಹಾಗಾಗಿ ಇದೇನು ವಿಶೇಷ ಅಲ್ಲ. ಆದ್ರೂ ಯಾಕೆ ಪದೇ ಪದೇ ಈ ರೀತಿಯಾದಂಥ ಘಟನೆಗಳು ಸಂಭವಿಸ್ತವೆ? ಮಂಗಳೂರು ಬೆಂಗಳೂರು ಆಗಿದೆಯಾ ಅನ್ನುವಂಥ ಕೆಲವು ಪ್ರಶ್ನೆಗಳೆಲ್ಲ ನಮ್ಮ ಮುಂದೆ ಬರುವಂಥದ್ದು ಸಹಜ. ಉಡುಪಿಯ ಭಾಗದಲ್ಲಿ ಒಂದಷ್ಟು ನಿನ್ನೆ ಹಾನಿಗೀಡಾದದ್ದು ಇವತ್ತು ಬೆಳಗಿನ ಜಾವದಲ್ಲಿ ಉದ್ಯಾವರದಲ್ಲಿ ಸುಮಾರು 25ಕ್ಕೂ ಮಿಕ್ಕಿದ ಮರಗಳು ವಿದ್ಯುತ್ ಕಂಬಗಳಿಗೆ ಬಿದ್ದು ಹಾನಿಗಳು ಸಂಭವಿಸಿವೆ. ಇದು ಪ್ರಕೃತಿ ವಿಕೋಪ ಅಂತ ಹೇಳಬಹುದು. ಸೊ ಇಂತಹ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇಂತಹ ಅವಘಡಗಳು ಸಂಭವಿಸಿವೆ. ವಿಟ್ಟದಲ್ಲಿ ಸಂಭವಿಸಿದೆ, ಸುಳ್ಯದಲ್ಲಿ ಕೂಡ ಸಂಭವಿಸಿದೆ. ಆದರೆ ಮಂಗಳೂರು ನಗರದಲ್ಲಿ ಏನೋ ಇವತ್ತು ಈ ಭಾರಿ ಮಳೆಯಿಂದಾಗಿ ಆದಂತಹ ಅವಘಡಗಳು ಈಗಲೂ ಕೂಡ ಅದರಿಂದ ಜನ ಆ ಸಮಸ್ಯೆಯಿಂದ ಏಳದೇ ಇರುವಂತ ಪರಿಸ್ಥಿತಿ ಈಗಲೂ ಕೂಡ ಇದೆ. ಈಗಲೂ ಮಳೆ ಬರ್ತಾ ಇದೆ. ಇಂತಹ ಒಂದು ಸಮಸ್ಯೆಯಲ್ಲಿ ಆ ಮಂಗಳೂರು ಮುಳುಗಿದೆ ಅಂತ ಅನ್ನುವಂಥದ್ದು. ಹಾಗಿದ್ರೆ ಮಂಗಳೂರನ್ನ ಮುಳುಗಿಸಿದವರು ಯಾರು ಅನ್ನುವಂಥ ಪ್ರಶ್ನೆ ಕೂಡ ನಮ್ಮ ಮುಂದೆ ಬಂದು ನಿಲ್ತದೆ. ಓಕೆ, ಇವತ್ತಿನ ಮಳೆ ಬೆಳಗ್ಗಿನಿಂದ ಆರಂಭವಾಗಿದೆ. ಮುಂಗಾರು ಪೂರ್ವ ಮಳೆಗೆ ಮಂಗಳೂರು ನಗರ ಸಹಿತ ಕರಾವಳಿಯ ವಿವಿಧ ಪ್ರದೇಶಗಳು ಅಕ್ಷರಶಃ ತತ್ತರಿಸಿ ಹೋಗಿವೆ. ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮುನ್ನೆಚ್ಚರಿಕೆಯಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ 2 ದಿನ ರಜೆಯನ್ನ ಘೋಷಿಸಲಾಗಿದೆ. ಇನ್ನು ಮಳೆಗೆ ಮುಳುಗಿರುವಂತ ಮನೆಗಳು ಮುಳುಗಿದೆ, ಕೆಲವು ಕಟ್ಟಡಗಳು ಮುಳುಗಿದೆ. ಮಂಗಳೂರಿನಲ್ಲಂತೂ ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಕೃತಕ ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ನೀರಲ್ಲಿ ಮನೆಗಳು, ಕಚೇರಿಗಳು ಕೂಡ ಮುಳುಗಿರುವಂಥದ್ದು, ದೊಡ್ಡ ದೊಡ್ಡ ಶೋರೂಮ್ಗಳು ಕೂಡ ಮುಳುಗಿರುವಂತಹ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೇವೆ. ಚರಂಡಿಗಳೆಲ್ಲ ತುಂಬಿ ಹೋಗಿವೆ. ರಸ್ತೆ ಯಾವುದು, ಚರಂಡಿ ಯಾವುದು ಎಂಬುದು ಗೊತ್ತಾಗದಂತ ಪರಿಸ್ಥಿತಿಯಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಾವಿಲ್ಲಿ ನೋಡ್ತಾ ಇರುವಂತದ್ದು KS ರಾವ್ ರಸ್ತೆಯನ್ನು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆಯಲ್ಲಿ KPT ನೋಡ್ತಾ ಇದ್ದೇವೆ. KS ರಾವ್ ರಸ್ತೆಯಲ್ಲಿ ಯಾವಾಗಲೂ ಕೂಡ ಒಂದು ಮೊದಲ ಮಳೆಯ ಸಂದರ್ಭದಲ್ಲಿ ಅಲ್ಲಿ ಕೃತಕ ನೆರೆ ಈಡಾಗ್ತದೆ ಅಂತ ಅನ್ನುವಂಥದ್ದು. ಆದರೆ ಇವತ್ತಿಗೆ ಮಾತ್ರವೇ ಅಥವಾ ಮುಂದೆಯೂ ಕೂಡ ಆಗುತ್ತವೆ ಅನ್ನುವಂಥದ್ದು ಗೊತ್ತಿಲ್ಲ. ಇನ್ನು KPTಯಲ್ಲಿ ಏನು ಅಲ್ಲಿ ಬ್ಲಾಕ್ ಆಯಿತು. KPTಯಿಂದ ಇಡೀ ಮಂಗಳೂರು ವಿಮಾನ ನಿಲ್ದಾಣ ರಸ್ತೆ ಬಹಳ ಹೊತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಅನ್ನುವಂಥದ್ದು. ಇನ್ನು ಅದೇ ರೀತಿಯಲ್ಲಿ ಉಳಿದ ಪ್ರದೇಶಗಳು, ಪಚ್ಚನಾಡಿಯಲ್ಲಿ ಅಲ್ಲಿ ಇರುವಂತಹ ಸೇತುವೆ ಮುರಿದು ಬೀಳುವಂತ ಪರಿಸ್ಥಿತಿ ಕೂಡ ಬಂದಿದೆ. KMC ಆಸ್ಪತ್ರೆ, ಹತ್ತಾವರದ KMC ಆಸ್ಪತ್ರೆ ಮುಂಭಾಗದಲ್ಲೂ ಕೂಡ ಕೃತಕ ನೆರೆ ಬಂದಂತ ಪರಿಸ್ಥಿತಿ ಕೂಡ ಉಂಟಾಗಿತ್ತು ಅಂತ ಅನ್ನುವಂಥದ್ದು. ಇನ್ನು ನಗರದಾದ್ಯಂತ ಮೈಕ್ ಮೂಲಕ ಪೊಲೀಸರು ಕೂಡ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ವಿದ್ಯುತ್ ನಿಲುಗಡೆ ಆಗಿತ್ತು, ಕಚೇರಿಗಳು ಮುಚ್ಚಲ್ಪಟ್ಟಿತ್ತು. ಮಂಗಳೂರು ಬೆಂಗಳೂರು ಸಂಚಾರ ಕೂಡ ಸ್ಥಗಿತಗೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ಅಲ್ಲಗಳಿಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳುವಂಥದ್ದು ಆಗ್ಲೇ ಬೆಳಿಗ್ಗೆ ಆ ರೀತಿಯ ಪರಿಸ್ಥಿತಿ ಇತ್ತು. ಇನ್ನು ಮಂಗಳೂರಿನ ಕುಳಾಯಲ್ಲಿ 4 ಮನೆಗಳಿಗೆ, 1 ಅಂಗಡಿಗೆ ನೀರು ನುಗ್ಗಿದೆ. ಇದಕ್ಕೆ ಚರಂಡಿ ಹೂಳೆತ್ತದಿರುವುದೇ ಕಾರಣ ಅಂತ ಹೇಳಿ ಸಾರ್ವಜನಿಕರು ದೂರು. ದೊಂಗರಕೇರಿಯ ಕೆಲವು ಮನೆಗಳಿಗೆ ಕೃತಕ ನೆರೆಯಿಂದ ನೀರು ನುಗ್ಗಿದೆ. ಜ್ಯೋತಿ ಸರ್ಕಲ್ ಬಳಿ ಸೂಕ್ತ ವ್ಯವಸ್ಥೆ ಇಲ್ಲದೆ. ಇದು ಇವತ್ತು ನಿನ್ನೆ ಸಮಸ್ಯೆ ಇಲ್ಲ, ಪ್ರತಿ ಮಳೆಯ ಸಂದರ್ಭದಲ್ಲಿ ಜ್ಯೋತಿಯಲ್ಲಿ ಅನುಭವಿಸುವಂತ ಒಂದು ಸಮಸ್ಯೆ ಇದು. ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ನೀರು ರಸ್ತೆಯಲ್ಲಿ ನಿಂತಿದ್ದರಿಂದ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿತ್ತು. ಪ್ರಯಾಣಿಕರು ಬಸ್ಸುಗಳನ್ನು ಏರಲು ತೀವ್ರ ಸಂಕಷ್ಟವನ್ನು ಎದುರಿಸ್ತಾ ಇದ್ರು. ಇನ್ನು ಬೈಕಪ್ಪಾಡಿ ಇಂಡಸ್ಟ್ರಿಯಲ್ ಏರಿಯಾ, ಇಡೀ ಇಂಡಸ್ಟ್ರಿಯಲ್ ಏರಿಯಾ ಭಾರಿ ಮಳೆಯಿಂದಾಗಿ ಹಲವೆಡೆಯಲ್ಲಿ ಕಾರ್ಖಾನೆಗಳಿಗೆ ನೀರು ನುಗ್ಗಿದೆ. ಅಲ್ಲಿ ಕೆಲವು ಶೋರೂಮ್ಗಳಿಗೆ ನೀರು ನುಗ್ಗಿದೆ. ಇಡೀ ಪ್ರದೇಶವೇ, ಇಡೀ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ನೀರು ತುಂಬಿದಂತ ಪ್ರದೇಶವಾಗಿ ಬಿಟ್ಟಿದೆ. ಇನ್ನೊಂದೆಡೆಯಲ್ಲಿ ಪಡೇಲ್ನಲ್ಲಿರುವಂತ ಏನು ನೂತನವಾಗಿ ನಿರ್ಮಾಣಗೊಂಡಂತ ಫ್ಲೈಓವರ್ ಏನಿದೆ, ಇದು ಅಂಡರ್ ಪಾಸ್, ರೈಲ್ವೆ ಇಲಾಖೆಯವರು ನಿರ್ಮಿಸಿದಂತ ಅಂಡರ್ ಪಾಸ್, ಅದು ಕೂಡ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿತ್ತು ಅಂತ ಅನ್ನೋದನ್ನು ಕೂಡ ಅಲ್ಲಿ ಒಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ರೈಲು ಸಂಚಾರ ನಿಲುಗಡೆಯಾಗಿದೆ. ತೋಕೂರು ನಿಲ್ದಾಣದಿಂದ ಈಚೆಗೆ ರೈಲು ಮಾರ್ಗಗಳು ಬಾಧಿತವಾಗಿವೆ. ಪಾಲಕ್ಕಾಡು ವಿಭಾಗೀಯ ಕಂಟ್ರೋಲ್ ರೂಮ್ ಅಧಿಕಾರಿಗಳು ಇದನ್ನ ಮಾಹಿತಿಯನ್ನು ತಿಳಿಸಿದ್ದಾರೆ. ಇನ್ನು ಕೇಂದ್ರ ರೈಲು ನಿಲ್ದಾಣದ ಮುಂದೆ ನೀರು ಪ್ರವಾಹದಂತೆ ಹರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧೆಡೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿವೆ. ದ್ವಿಚಕ್ರ ವಾಹನಗಳು, ಕಾರು ಮತ್ತಿತರ ವಸ್ತುಗಳು ಕೂಡ ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇವೆ. ಸಮೀಪದ KPT 2 ದುರ್ಮರಣಗಳು ನಡೆದಿರುವಂಥದ್ದು. ಮಂಗಳೂರು ನಗರದ KPTಯ ಉದಯನಗರ ಬಳಿ ಮನೆಯೊಂದರ ಹಿಂಭಾಗದ ಗುಡ್ಡ ಕುಸಿದು ಸುಮಾರು 60 ವರ್ಷ ಪ್ರಾಯದ ಮೋಹಿನಿ ಎಂಬವರು
ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಿಹಾರ ಕಾರ್ಯಾಚರಣೆ ನಡೆದಿದೆ. ಅತ್ತಾವರದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥ ಮಗುವನ್ನು ಕೂಡ ರಕ್ಷಿಸಲಾಗಿದೆ ಅನ್ನುವಂಥ ಮಾತಿದೆ. ಇನ್ನು ಮಂಗಳೂರು ತಾಲೂಕಿನ ಪಣಂಬೂರಿನಲ್ಲಿ ಕಳೆದ 24 ಗಂಟೆಗಳಲ್ಲಿ ಗರಿಷ್ಠ ಮಳೆಯಾಗಿದ್ದು 146 ಮಿಲಿಮೀಟರ್ ಮಳೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮುಂಜಾನೆ 8:30ವರೆಗೆ ಕರಾವಳಿಯಾದ್ಯಂತ ನಿನ್ನೆ ಗುಡುಗು ಸಿಡಿಲು ಮಳೆಯಾಗಿತ್ತು. ಇವತ್ತು ಮತ್ತೆ ಮಳೆ ಆಗ್ತಾ ಇರುವಂಥದ್ದು. ಇನ್ನು ಬಳ್ಳಾಲ್ಬಾಗ್ನಲ್ಲಿ ಮಹಾನಗರ ಪಾಲಿಕೆಯ ಕಚೇರಿ ಎದುರಿನ ರಸ್ತೆ, ಕಾಪಿಕಾಡ್, ನಂತೂರು, ಅತ್ತಾವರ, ಬಲ್ಮಠ, ಪಡಿಲ್ನ ರೈಲ್ವೆ ಇದು ಅಂಡರ್ ಪಾಸ್ ಇದೆ. ಚರಂಡಿ ನೀರು ರಸ್ತೆಯಲ್ಲಿ ಹರಿಯುತ್ತದೆ. ಇನ್ನು ಉರುವ ಹೊಯ್ಗೆ ಬೈಲ್ನಲ್ಲಿ ಕೆಲವು ಮನೆಗಳ ಆವರಣಕ್ಕೆ ಚರಂಡಿ ನೀರು ನುಗ್ಗಿದ್ದು ಕೃತಕ ನೆರೆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಂಗಳೂರಿನ ಕೊಟ್ಟಾರ ಚೌಕಿ ಅಂತೂ ಹೇಳೋದೇ ಬೇಡ, ವರ್ಷವೂ ಕೂಡ ಇಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗ್ತಾನೆ ಇರುತ್ತದೆ. ಕೊಟ್ಟಾರ ಚೌಕಿಯಲ್ಲಿ ವರ್ಷವೂ ಈ ಪರಿಸ್ಥಿತಿ ಇರುವಂಥದ್ದು. ಸೊ ಅದೇ ರೀತಿಯಲ್ಲಿ ಪಚ್ಚನಾಡಿ ರೈಲ್ವೆ ಗೇಟ್ ಬಳಿ ನಿರ್ಮಿಸಲಾಗಿದ್ದಂಥ ತಾತ್ಕಾಲಿಕ ಸೇತುವೆ ಮಳೆ ಅಬ್ಬರಕ್ಕೆ ಕೊಚ್ಚಿ ಹೋಗಿದೆ. ರೈಲ್ವೆ ಸೇತುವೆ ಕಾಮಗಾರಿ ಅಲ್ಲಿ ನಡೀತಾ ಇದೆ ಒಂದೆಡೆಯಲ್ಲಿ, ಮತ್ತೊಂದೆಡೆ ಸಿಟಿ ಕಾರ್ಪೊರೇಷನ್ ಕಾಮಗಾರಿ ಕೂಡ ನಡೀತಾ ಇದೆ. ಪಕ್ಕದಲ್ಲೇ ತಾತ್ಕಾಲಿಕ ಸೇತುವೆ ವಾಹನ ನಿರ್ಮಿಸಲಾಗಿತ್ತು. ಈ ಸೇತುವೆ ಈಗ ಕೊಚ್ಚಿ ಹೋಗಿದೆ. ಪಚ್ಚನಾಡಿಯ ಆಸುಪಾಸಿನ ಜನತೆ ವಾಮಂಜೂರು ಮಾರ್ಗವಾಗಿ ಸುತ್ತಿ ಬಳಸಿ ಮಂಗಳೂರು ತಲುಪುವಂತ ಪರಿಸ್ಥಿತಿ ಇದೆ. ಅಂದ್ರೆ ಒಂದೆಡೆಯಲ್ಲಿ ವಾಮಂಜೂರಿಗೆ ಹೋಗುವವರು ಬೋಂದೇಲ್ ಮೂಲಕ ಮಂಜಲ್ಪಾಡಿ ಅನ್ನುವಂಥ ಜಾಗದಲ್ಲಿ ಹೋಗ್ತಾ ಇದ್ರು. ಅಲ್ಲೂ ಕೂಡ ರೈಲ್ವೆ ಅಂಡರ್ ಪಾಸ್ ನಲ್ಲಿ ಅಲ್ಲಿ ಒಂದು ಸಣ್ಣ ತೊರೆ ಹರಿತದೆ. ಅದು ಕೂಡ ಕಂಪ್ಲೀಟ್ ಆಗಿ ಆ ತೊರೆ ಹರಿದು ಅಲ್ಲಿ ಕೂಡ ಕೊಚ್ಚಿ ಹೋಗುವಂಥ ಪರಿಸ್ಥಿತಿಯಿಂದ ಅಲ್ಲೂ ಕೂಡ ರಸ್ತೆ ಸಂಚಾರಕ್ಕೆ ಬಾಧಿತವಾಗಿದೆ. ಇನ್ನೊಂದೆಡೆಯಲ್ಲಿ ಪಚ್ಚನಾಡಿಯಲ್ಲಿ ಕೂಡ ಆಗಿದೆ. ಹಾಗಾಗಿ ವಾಮಂಜೂರು ರಸ್ತೆಗೆ ಹೋಗುವವರು ಕೇವಲ ಈ ಕುಲಶೇಖರ ಮಾರ್ಗವಾಗಿ ಮಾತ್ರ ಚಲಿಸಲಿಕ್ಕೆ ಸಾಧ್ಯ ಅನ್ನುವಂಥ ಪರಿಸ್ಥಿತಿ ಈಗ ಉಂಟಾಗಿರುವಂಥದ್ದು. ಜಿಲ್ಲೆಯಾದ್ಯಂತ ಭಾರೀ ಮಳೆ ಸುರಿದ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಮುನ್ನೆಚ್ಚರಿಕಾ ಕ್ರಮವಾಗಿ ಮಂಗಳವಾರ ಮತ್ತು ಬುಧವಾರ ಶಾಲಾ ಕಾಲೇಜು ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಈ ಒಂದು ಮಳೆ ಏನಿದೆ ಇದು ಬಹುಶಃ ಮೇಕ್ನು ಚಂಡಮಾರುತದಿಂದ ಮುಂಗಾರು ಪ್ರವೇಶಿಸುವ ಮುನ್ನವೇ ಕರಾವಳಿಯಲ್ಲಿ ಭಾರೀ ಮಳೆ ಸುರಿತಾ ಇರುವಂಥದ್ದು. ಈಗಾಗಲೇ ಮುಂಗಾರು ಕೇರಳಕ್ಕೆ ಪ್ರವೇಶ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಇದ್ದು ನಾಳೆಯೂ ಕೂಡ ಭಾರೀ ಮಳೆಯಾಗುವ ಎಲ್ಲ ಸಾಧ್ಯತೆಗಳು ಇವೆ ಅಂತ ಹೇಳಿ ಸಂಬಂಧಪಟ್ಟಂತ ಇಲಾಖೆಗಳು ಕೂಡ ಮಾಹಿತಿ ನೀಡಿದೆ. ಇನ್ನು ಮಳೆಯ ಅವ್ಯವಸ್ಥೆಯ ಬಗೆಗೆ ಜನಾಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಅನಾವರಣ ಮಾಡಲಾಗ್ತದೆ. ಸಾರ್ವಜನಿಕರು ತಾವು ಕಂಡದನ್ನ ವಾಟ್ಸಪ್, ಫೇಸ್ಬುಕ್ಗಳಲ್ಲೂ ಕೂಡ ಹರಿಯಬಿಡ್ತಾ ಇದ್ದಾರೆ. ಇದರ ಜೊತೆಗೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಲತಾಣಗಳಲ್ಲಿ ನೇರ ಪ್ರಸಾರ ಮಾಡುವ ಪ್ರಕ್ರಿಯೆಗಳು ಕೂಡ ಆಗ್ತಾ ಇವೆ. ಸಂಸದರು ಮತ್ತು ಶಾಸಕರನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರನ್ನು ಸೇರಿಸಿ ತರಾಟೆಗೆ ತೆಗೆದುಕೊಂಡಂತ ಪ್ರಸಂಗಗಳು ಕೂಡ ಇವತ್ತು ವಾಟ್ಸಪ್ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಡೀತಾ ಇದೆ. ನೋಡ್ತಾ ಇದ್ದೀರಿ ವೀಕ್ಷಕರೇ, ಮಂಗಳೂರಿನ ವಿವಿಧೆಡೆಗಳಲ್ಲಿ ನಡೆದಂಥ ಮಳೆ ಅವಾಂತರಗಳು ಸೃಷ್ಟಿ ಮಾಡಿರುವಂಥದ್ದು, ಅಲ್ಲಲ್ಲಿ ಕೃತಕ ನೆರೆ ಉಂಟಾಗಿರುವಂಥದ್ದು. ಇದು ನೀವು ನೋಡ್ತಾ ಇದ್ದೀರಿ, ಪಚ್ಚನಾಡಲ್ಲಿ ನಿರ್ಮಾಣಗೊಳ್ತಾ ಇರುವಂಥ ಒಂದು ಸೇತುವೆ, ಅಲ್ಲಿ ಪಕ್ಕದಲ್ಲೇ ಒಂದು ಮಣ್ಣಿನ ಒಂದು ಇದಕ್ಕೆ ಅರೆಕಾಲಿಕವಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು, ಮಣ್ಣು ಹಾಕಿ. ಅದು ಇಡೀ ಕೊಚ್ಚಿ ಹೋಗಿದೆ. ಈಗ ಈ ಸೇತುವೆ ಪುಣ್ಯಕ್ಕೆ ಆ ಸೇತುವೆ ನಿರ್ಮಾಣ ಏನು ಅಡಿಯಲ್ಲಿ ಅದಕ್ಕೆ ಬೇಕಾದಂಥ ಆಧಾರಗಳನ್ನು ಹಾಕಿದ್ರು, ಅದು ಒಣಗಿದ್ರಿಂದ ಏನು ತೊಂದರೆ ಆಗಲಿಲ್ಲ ಅಂತ ಅನ್ನುವಂಥದ್ದು ಪಚ್ಚನಾಡಿ ಸೇತುವೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಈಗಾಗಲೇ ಕಳೆದ ಕೆಲ ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಸಭೆಯೊಂದರಲ್ಲಿ ಭಾಗವಹಿಸಿ ಮುಂಗಾರು ಮಳೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ, ಏನೇ ಅವಘಡಗಳು ಸಂಭವಿಸೋದಕ್ಕಿಂತ ಮುಂಚಿತವಾಗಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ರು ಕೂಡ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಹಳ ಮುಖ್ಯವಾಗಿ ಬಹಳ ಸಮಸ್ಯೆಗಳು ಉಂಟಾಗಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಎಲ್ಲೆಲ್ಲಿ ಕಾಮಗಾರಿ ನಡೀತಾ ಇದೆಯೋ ಆ ಕಾಮಗಾರಿ ನಡೆಯುವ ಪ್ರದೇಶಗಳಲ್ಲಿ ಈ ರೀತಿ ಸಮಸ್ಯೆಗಳು ಉಂಟಾಗಿದೆ. ಇದೀಗ ನಾವು ನೋಡ್ತಾ ಇರುವಂಥದ್ದು ಮಂಗಳೂರಿನ ಅಳತೆ ಪ್ರದೇಶದಲ್ಲಿ ಅಲ್ಲಿನ ಶಾಲಾ ಮಕ್ಕಳನ್ನ ದೋಣಿಯಲ್ಲಿ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಇದನ್ನು ನೋಡ್ತಾ ಇದ್ದೇವೆ ಮಂಗಳೂರಿನ ಅಳತೆ ಪ್ರದೇಶದಲ್ಲಿ. ಇದು ನಾವು ನೋಡ್ತಾ ಇರುವಂಥದ್ದು ಪಡೀಲ್ನಲ್ಲಿ ಇರುವಂತ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಅಂಡರ್ ಪಾಸ್, ಬಸ್ಸುಗಳು ಹೋಗುವಂತ ಅಂಡರ್ ಪಾಸ್, ಈ ಹಿಂದೆ ಒಂದಷ್ಟು ಲೇವಡಿಗೆ ಒಳಗಾಗಿದ್ದಂಥ ಅಂಡರ್ ಪಾಸ್ ಕೂಡ ಹೌದು. ಇದೀಗ ನೆರೆ ನೀರು ನಿಂತು ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿರುವಂಥ ಪರಿಸ್ಥಿತಿ ಪಡೀಲ್ನಲ್ಲಿ ನಿರ್ಮಾಣಗೊಂಡಿದೆ. ಕೆರೆ ಹಾವುಗಳು ತೋಡನ್ನು ಬಿಟ್ಟು ರಸ್ತೆಯಲ್ಲಿ ಹರಿಯುವಂಥ ಪರಿಸ್ಥಿತಿ ಉಂಟಾಗಿದೆ. ಬಹಳ ಜಾಗರೂಕರಾಗಿರಬೇಕು. ಯಾಕಂತ ಹೇಳಿದ್ರೆ ಕೆರೆ ಹಾವುಗಳು ಕೂಡ ಈ ಕೃತಕ ನೆರೆಯಲ್ಲಿ ಸೇರಿಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇವಿಷ್ಟು
ಹಾಗಿದ್ರೆ ಇನ್ನೊಂದೆಡೆಯಲ್ಲಿ ಈ ಎಲ್ಲ ಅವಾಂತರಗಳ ನಡುವೆ ಜನಾಕ್ರೋಶ ಕೂಡ ವ್ಯಕ್ತಗೊಂಡಿತ್ತು. ಈ ಸಂದರ್ಭದಲ್ಲಿ ಸಂಸದರು ಸೇರಿದಂತೆ ಶಾಸಕರು ಅಂದರೆ ಮಾಜಿ ಶಾಸಕರುಗಳನ್ನು ಕೂಡ, ಜನಪ್ರತಿನಿಧಿಗಳನ್ನು, ಕಾರ್ಪೊರೇಟರ್ಗಳನ್ನು ಎಲ್ಲರನ್ನು ಕೂಡ ಜನ ತರಾಟೆಗೆ ತೆಗೆದುಕೊಂಡಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಬಹಳ ಮುಖ್ಯವಾಗಿ ವಾಟ್ಸಪ್, ಫೇಸ್ಬುಕ್ನಲ್ಲೂ ಕೂಡ ಈ ಬಗೆಗೆ ಜನ ತರಾಟೆಗೆ ತೆಗೆದುಕೊಂಡಿದ್ರು, ಮಾತನಾಡಿದ್ರು ಅಂತ ಅನ್ನುವಂಥದ್ದು. ಈಗ ಸಂಸದರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದೃಶ್ಯ ಇದೆ, ನೋಡೋಣ ಅಲ್ಲಿ ಯಾವ ರೀತಿಯಲ್ಲಿ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಅನ್ನುವಂಥದ್ದು. ಇಲ್ಲಿ ಒಂದು ರೋಡ್ ನ ಪೊಸಿಷನ್ ಅನ್ನು ನೀವು ನೋಡಬಹುದು. ಎಷ್ಟೋ MLAಗಳು ಬಂದಿದ್ದಾರೆ, MP ಗಳು ಬಂದಿದ್ದಾರೆ. ಒಂದು ಮಂಗಳೂರಿನ ಹೃದಯ ಭಾಗವನ್ನು ಸರಿ ಮಾಡ್ಲಿಕ್ಕೆ ಇವರ ಯೋಗ್ಯತೆಗೆ ಆಗ್ಲಿಲ್ಲ. ನಿಜವಾಗಿ ನಾಚಿಕೆ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ಹಲವಾರು ದೃಶ್ಯಗಳನ್ನು ನಾವು ತೆಗೆದಿದ್ದೇವೆ. ಈ ಹಲವಾರು ದೃಶ್ಯಗಳನ್ನು ನೀವು ನೋಡಬಹುದು. ಈ ದೃಶ್ಯದಲ್ಲಿ ಇವರ MLA, MP ಗಳ ಅನಬರ ಗೊತ್ತಾಗ್ತದೆ ಇಲ್ಲಿ ತನಕ ಏನ್ ಮಾಡಿದ್ದಾರೆ ಅಂತ. ಇಲ್ಲಿ ಸಮುದ್ರ ಹತ್ತಿರ ಇರುವುದರಿಂದ ನೀರೇನು ಸಮುದ್ರಕ್ಕೆ ಸೇರ್ತದೆ. ಇಲ್ಲದಿದ್ದರೆ ಇಲ್ಲಿ ಖಂಡಿತ ಹೇಳ್ತೇನೆ, ಇಲ್ಲಿಯ ಜನರ ನೋವು ಅರ್ಥ ಮಾಡ್ಕೊಳ್ಳುವವರು ಯಾರಿಲ್ಲ. ಯಾವನ್ನೇ ಒಬ್ಬ ವ್ಯಕ್ತಿ ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು MLA ಆಗಿರ್ಬೋದು, MP ಗಳಾಗಿರ್ಬೋದು ಇಲ್ಲಿ ತನಕ ದಯವಿಟ್ಟು ನೀವು ಸ್ಮಾರ್ಟ್ ಸಿಟಿ ಮಾಡುವ ಮೊದಲು ಮಂಗಳೂರಿನ ಈ ನೀರಿನ ವ್ಯವಸ್ಥೆಯನ್ನು ಸ್ವಲ್ಪ ಸರಿ ಮಾಡಿ. ನೀರು ಹೋಗ್ಲಿಕ್ಕೆ ಒಂದು ಕರೆಕ್ಟ್ ಆದ ವ್ಯವಸ್ಥೆ ಇಲ್ಲ. ನೀವು ಸ್ಮಾರ್ಟ್ ಸಿಟಿ ಮಾಡ್ಲಿಕ್ಕೆ ಹೊರಟಿದ್ದೀರಾ MP ಅವರೇ. ಅದೇ ರೀತಿ ಹೋದ ಸಲ MLAಗಳು ಯಾರಿದ್ರು ಗೊತ್ತಿಲ್ಲ, ಏನ್ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನೀರು ರೋಡಲ್ಲಿ ಹೋಗ್ತಿದೆ, ಇವರಿಗೆ ಅದನ್ನೊಂದು ನೋಡುವಂತ ಒಂದು ಸಾಮರ್ಥ್ಯವಿಲ್ಲ. ಇಲ್ಲಿ ತನಕ ಪ್ರತಿ ವರ್ಷ ಇದು ಸಾಮಾನ್ಯ ಸಮಸ್ಯೆ ಆಯಿತು. ರಾತ್ರಿ ಹೊತ್ತು ಮಳೆ ಬರ್ತಿದೆ, ಆದ ಕಾರಣ ಜನರಿಗೆ ಇದ್ರ ಬಗ್ಗೆ ಅಷ್ಟು ಅನುಭವ ಆಗ್ತಾ ಇರ್ಲಿಲ್ಲ. ಬಟ್ ಈ ಸಲ ಏನಾಯ್ತು ಅಂತ ಹೇಳಿದ್ರೆ ಈ ಮಳೆ ಡೇ ಟೈಮ್ ಬಂದ ಕಾರಣ ಪ್ರತಿಯೊಬ್ಬರಿಂದ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇದು ಮಂಗಳೂರಿನಲ್ಲಿ ಅಲ್ಲಲ್ಲಿ ಕೆಲವರು ಅಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೆಲ್ಲಿ ಈ ರೀತಿಯ ಕೃತಕ ನೆರೆ ಬಂದು ಜನರಿಗೆ ಒಂದಷ್ಟು ತೊಂದರೆಗಳಾಗಿದ್ದಾವೋ ಅಲ್ಲೆಲ್ಲ ನಿಂತು ಆ ಪರಿಸ್ಥಿತಿಗಳ ಬಗೆಗೆ ಮಾತನಾಡ್ತಾ ಇದ್ದದನ್ನು ನಾವು ನೋಡ್ತಾ ಇದ್ದೆವು. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳನ್ನೇ ತರಾಟೆಗೆ ತೆಗೆದುಕೊಳ್ಳುವಂತ ರೀತಿಯಲ್ಲಿ ಜನ ಅಲ್ಲಲ್ಲಿ ಮಾತಾಡ್ತಾ ಇದ್ದದನ್ನು ಕೂಡ ನಾವು ನೋಡ್ತಾ ಇದ್ದೆವು. ಅಂದ್ರೆ ಬಹಳ ಮುಖ್ಯವಾಗಿ ಒಂದೆಡೆಯಲ್ಲಿ ನೆರೆ ಯಾಕೆ ಬಂದಿದೆ, ಯಾಕೆ ಮಂಗಳೂರಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋದರ ಬಗೆಗೂ ಕೂಡ ಇವತ್ತು ಅಲ್ಲಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಎಲ್ಲೆಲ್ಲಿ ಕೃತಕ ನೆರೆ ಬಂದಿದೆಯೋ ಅಲ್ಲೆಲ್ಲ ನಿಂತು ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಇದು ಸಾಮಾಜಿಕ ಜಾಲತಾಣದಲ್ಲಿ ಬಂದಂಥ ಒಂದು ದೃಶ್ಯವನ್ನ ನಾವು ನಿಮ್ಮ ಮುಂದೆ ಇಲ್ಲಿ ಇಟ್ಟಿದ್ದೇವೆ. ಎಸ್, ಈಗಾಗಲೇ ನೀವು ಸಾಮಾಜಿಕ ಜಾಲತಾಣದಲ್ಲಿ ಮಾತನಾಡಿದ ದೀಪು ಶೆಟ್ಟಿಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ನಿಜವಾಗಿ ಇವತ್ತಿನ ಮಳೆಯ ಬಗ್ಗೆ ಒಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಅಂತ ಹೇಳಿದ್ರೆ, ನಾವು ಇಷ್ಟು ವರ್ಷ ಏನಾಗ್ತಿತ್ತು ಅಂತ ಹೇಳಿದ್ರೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಬಂದ ಕಾರಣ ಇವರು ಮಾಡಿದಂತ ಕೆಲವು ಕೆಲಸಗಳು ಅಂತ ಹೇಳಿದ್ರೆ ಈಗ ರೋಡ್ ಮಾಡ್ತಾರೆ, ನೋಡ್ಲಿಕ್ಕೆ ಮಂಗಳೂರು ಚಂದ ಇದೆ, ಅಲ್ಲಲ್ಲಿ ಒಳ್ಳೆಯ ರೋಡ್ಗಳಿವೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಿ ಕೂಡ ಒಂದು ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಮತ್ತೆ ಎರಡನೇ ಮುಖ್ಯ ಸಮಸ್ಯೆ ಅಂತ ಹೇಳಿದ್ರೆ ಎಷ್ಟೋ ಮಂದಿ ಬಿಲ್ಡಿಂಗ್ ಗಳನ್ನು ಇದ್ದಲ್ಲೆಲ್ಲ ಬಿಲ್ಡಿಂಗ್ ಗಳನ್ನ ಹಾಕಿದ್ದಾರೆ. ಬಿಲ್ಡಿಂಗ್ ಗಳನ್ನ ಹಾಕಿ ಏನಾಗಿದೆ, ಆ ಬಿಲ್ಡಿಂಗ್ ಗಳು ಕೆಲವು ಆದಷ್ಟು ಮಂಗಳೂರಲ್ಲಿ ಹೆಚ್ಚಿನ ಬಿಲ್ಡಿಂಗ್ ಗಳು ಲೀಗಲ್ ಆಗಿಲ್ಲ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಮತ್ತೆ ಅಲ್ಲಿಂದ ಡ್ರೈನೇಜ್ ಕನೆಕ್ಷನ್ ಇಲ್ಲ, ಇದ್ದದ್ದಲ್ಲಿ ಗಾಡಿ ನಿಲ್ಲಿಸುದು, ಅಂತ ಸಮಸ್ಯೆಗಳು ಇಲ್ಲಿ ತುಂಬಾ ಕಂಡು ಬರ್ತಿದೆ. ಇವರು ಏನ್ ಹೇಳ್ತಿದ್ದಾರೆ, ಮಂಗಳೂರನ್ನು ಸ್ಮಾರ್ಟ್ ಸಿಟಿ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ. ಸ್ಮಾರ್ಟ್ ಸಿಟಿ ಮಾಡೋದಕ್ಕಿಂತ ಮೊದಲು ಇಲ್ಲಿ ಯಾವ ಸಮಸ್ಯೆಗಳಿವೆ ಅದನ್ನು ಸರಿ ಮಾಡುವ ಕಡೆಗೆ ಯಾರು ಗಮನ ಕೊಡ್ತಾ ಇಲ್ಲ. ಅಂದ್ರೆ ಇವರ ಗಮನ ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿ ಕೋಮುಗಲಭೆ ನಿರ್ಮಿಸುವುದಾಗ್ಲಿ, ಜಾತಿಗಳ ಗಲಾಟೆ ಆಗ್ಲಿ, ಅಥವಾ ಬೇರೆ ಬೇರೆ ಒಬ್ಬರ ಬಗ್ಗೆ ಒಬ್ರು ಮಾತಾಡೋದಾಗ್ಲಿ, ಇದ್ರ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ. ಈಗಲಾದ್ರೂ ಇದು ಕಾಂಗ್ರೆಸ್ ಬಿಜೆಪಿ ಅಂತಲ್ಲ, ಯಾವುದೇ ಪಕ್ಷ ಬಂದ್ರೂ ಕೂಡ ಪ್ರತಿ ವರ್ಷ ಇದು ಸಮಸ್ಯೆ ಇದ್ದದ್ದು. ಇವತ್ತು ಮಳೆ ಸ್ವಲ್ಪ ಜಾಸ್ತಿ ಬಂದ್ರಿಂದ ತುಂಬಾ ಸಮಸ್ಯೆಗಳಾಯ್ತು. ಹೋದ ವರ್ಷ ನಾವು ನೋಡಿರ್ಬೋದು, ಮಂಗಳೂರಲ್ಲಿ ಸಿಟಿ ಸೆಂಟರ್ ಮಾಲ್ ಇದೆ, ಅದರ ಎದುರೊಂದು ನೋಡಿದ್ದೇವೆ. ಆಗ ನಾನು ಅದ್ರಲ್ಲಿ ಒಂದು ವಿಡಿಯೋಸ್ ಹಾಕಿದ್ದೇನೆ. ಬಟ್ ಈ ಮಾಲ್ ನ ಎದುರಲ್ಲಿ ಇದೇ ರೀತಿ ಆದ್ರೆ, ಅಂದ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿ ಇದೇ ರೀತಿ ಆದ್ರೆ ಇವರೆಲ್ಲ ಎಂತ ನಿದ್ದೆ ಮಾಡ್ತಿದ್ದಾರೆ ಅಂತ ಕೇಳುದು ಪ್ರತಿ ವರ್ಷ ಆಗ್ತಿದೆ ಇದು. ದೀಪು ಅವರೇ, ಈಗ ಇದು ಇದೇ ರೀತಿಯಾಗಿ ಮುಂದುವರಿತದೆ ಅಥವಾ ಇದು ಮೊದಲ ಮಳೆಗೆ ಹೀಗೆ ಅಂತ ಹೇಳ್ತೀರಾ, ಹೇಗೆ? ಅಲ್ಲ, ಮೊದಲ ಮಳೆಗೆ ಅಂತಲ್ಲ, ನಾನು ಲಾಸ್ಟ್ ಟೈಮ್ ನನ್ನ ಫೇಸ್ಬುಕ್ ಅಲ್ಲಿ ಹಾಕಿದ್ದೆ ಸರ್. ಸೇಮ್ ಟೈಮ್ ಫಸ್ಟ್ ಮಳೆಗೆ ಇದೇ ರೀತಿ ಪ್ರತಿ ಮಳೆಗೆ ಸಹ ಸಿಟಿ ಸೆಂಟರ್ ಎದುರಲ್ಲಿ, ಬಲ್ಮಠ ರಸ್ತೆಯಲ್ಲಿ, ಮತ್ತೆ ಪಂಪಲ್ ಹತ್ರ ಕಾಮನ್ ಆಗಿ ಪ್ರತಿ ಮಳೆಗೆ ಸಹ ನಡೀತಾ ಇದೆ. ಅಂದ್ರೆ ಏನಾಗಿದೆ ಅಂತ ಹೇಳಿ ಸಿಟಿ ಸೆಂಟರ್ ಮಾಲ್ ಹತ್ರ ನೀವು ನೋಡಬಹುದು, ಆಚೆ ಬಿಲ್ಡಿಂಗ್ ಗಳಿವೆ, ಅಲ್ಲಿ ಕಾರ್ಪೊರೇಷನ್ ಅಲ್ಲಿ ಡ್ರೈನೇಜ್ ಇರುವಂತ ಕಡೆ ಸಹ ಬಿಲ್ಡಿಂಗ್ ಗಳನ್ನು ಮಾಡಿದ್ದಾರೆ. ಸಣ್ಣ ಸಣ್ಣ ಒಂದು ಮಾಳಿಗೆಗಳನ್ನು ನಿರ್ಮಿಸುವುದು, ಅದನ್ನು ಬಾಡಿಗೆ ಕೊಡುದು. ಅಂದ್ರೆ ಇವರು ಅಲ್ಲಿ ಡ್ರೈನೇಜ್ ಮಾಡ್ಬೇಕೆಂಬಂತ ಒಂದು ಸಲಹೆ ಇವರಿಗಿಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ಅಲ್ಲ, ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಯೊಬ್ಬರು ಕೂಡ ಹೇಳಿದ್ರು, ನಾವೆಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದೇವೆ, ಯಾವುದೇ ತೊಂದರೆ ಆಗುದಿಲ್ಲ ಅಂತ ಹೇಳಿ. ಅಂದ್ರೆ ಇವರಿಗೆ ಈ ಪ್ರಮಾಣದ ಮಳೆ ಬರ್ತದಂತ ಇವರು ಯೋಚಿಸಿರ್ಲಿಲ್ಲ ಸರ್. ಕರೆಕ್ಟ್ ಆಗಿರ್ಬೋದು. ಮಳೆ ಬರ್ತದೆ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಿದ್ರೆ ಅವರು ಮೊದಲು ಎಂತ ಪ್ಲಾನ್ ಮಾಡ್ತಿದ್ರು. ಇವ್ರು ಎಂತ ಯೋಚಿಸಿದ್ರು, ವರ್ಷ ಇದ್ದಾಗೆ ನಡೀತದೆ, ಜನಗಳು ಎಷ್ಟು ತಲೆಗೆಡಿಸಿಕೊಳ್ಳಲ್ಲ ಅಂತ ಯೋಚಿಸಿದ್ರು. ಬಟ್ ಈ ಸಲ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ್ರಿಂದ ಇವರ ಹಣೆಬರ ಎಲ್ಲ ಗೊತ್ತಾಯ್ತು. ಹೆಚ್ಚಾಗಿ ಸ್ಥಳೀಯ ಅಧಿಕಾರಿಗಳು ಇರುವುದಿಲ್ಲ, ಬೇರೆ ಯಾವುದೋ ಜಿಲ್ಲೆಯವರು ಅಥವಾ ಹೊರ ರಾಜ್ಯದವರೆಲ್ಲ ಇರ್ತಾರೆ ಅಧಿಕಾರಿಗಳು.
ಅವರಿಗೆ ಇಲ್ಲಿನ ಮಳೆಯ ಅರಿವು ಇರುವುದಿಲ್ಲ ಅಂತ ಅನ್ನುವಂಥದ್ದಲ್ವೇ? ಅವರಿಗೆ ಇರುವುದಿಲ್ಲ ನಿಜವಾಗಿ. ಯಾವ್ದಂದ್ರೆ ಇದರಲ್ಲಿ ಕಾರ್ಪೊರೇಟರ್, ಪ್ರತಿ ಏರಿಯಾದ ಕಾರ್ಪೊರೇಟರ್ಗೆ ಗೊತ್ತಿರ್ತದೆ ಎಲ್ಲೆಲ್ಲಿ ಎಂತೆಂತ ಸಮಸ್ಯೆ ಇದೆ ಅಂತ. ಅವರನ್ನು MLA ಗಳ ಜೊತೆ ಕಾಂಟ್ಯಾಕ್ಟ್ ಮಾಡುದು ಅಂತದೆಲ್ಲ ಮಾಡ್ಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಬಿಜೆಪಿ ಅವರು ಕಾರ್ಪೊರೇಟರ್, ಕಾಂಗ್ರೆಸ್ನವರು MLA ಅವರನ್ನು ಇವರ ಮುಖ ನೋಡುದಿಲ್ಲ. ಅಂದ್ರೆ ಇವರಿಗೆ ಇವರ ಪಾರ್ಟಿಯ ಬಗ್ಗೆ ಚಿಂತೆ ಹೊರತು ಜನಗಳ ಬಗ್ಗೆ ಚಿಂತೆ ಇಲ್ಲ. ಜನಗಳ ಬಗ್ಗೆ ಚಿಂತೆ ಇರ್ತಿದ್ರೆ ಪ್ರತಿ ಕಾರ್ಪೊರೇಟರ್ಗಳು ಯಾವುದೇ ಪಕ್ಷದ MLA ಇರಲಿ MP ಇರಲಿ ನಮ್ಮ ಊರಲ್ಲಿ ಈ ಸಮಸ್ಯೆ ಇದೆ, ನೆಕ್ಸ್ಟ್ ಮಳೆಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ಬೇಕು. ಅದು ಮಾಡ್ತಾ ಇಲ್ಲ ಇಲ್ಲಿ. ಅದೇ ಜನಗಳಿಗೆ ಈಗ ಮುಖ್ಯವಾಗಿ ಸಮಸ್ಯೆಯಾಗಿ ಕಾರಣವಾಗಿದೆ ಹೇಳ್ಬೋದು. ಎಸ್ ದೀಪಕ್, ಧನ್ಯವಾದಗಳು ದೀಪಕ್ ಶೆಟ್ಟಿ ಅವರೇ, ಧನ್ಯವಾದಗಳು, ಥ್ಯಾಂಕ್ ಯು. ಎಸ್, ಇದು ಈಗ ನಮ್ಮ ಜೊತೆಗೆ ಮಾತನಾಡಿರುವಂಥದ್ದು ದೀಪಕ್ ಶೆಟ್ಟಿಗಾರ್ ಅವರು ಈಗಾಗಲೇ ಸಾಮಾಜಿಕ ಜಾಲತಾಣಗಳ ಮೂಲಕವೂ ಕೂಡ ಅವರು ಗಮನ ಸೆಳೆದಿದ್ದಾರೆ. ಈ ಬಗೆಗೆ ನಾವು ಚರ್ಚೆ ಮಾಡೋಣ. ನೀವು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಮತ್ತೆ ಸಮಸ್ಯೆಗಳು ಇದ್ದಲ್ಲಿ ಕೂಡ ತಿಳಿಸಿ. ಯಾಕಂದ್ರೆ ಕೆಲವೊಂದು ಕಡೆಗಳಲ್ಲಿ ಸಮಸ್ಯೆ ಬಹಳ ಗಂಭೀರವಾದ ಸಮಸ್ಯೆಗಳು ಕೂಡ ಇರ್ತದೆ. ಅದರ ಬಗ್ಗೆ ಮಾತನಾಡಿದ ಸಂಬಂಧಪಟ್ಟಂತ ಇಲಾಖೆಗಳ ಜೊತೆಗೂ ಕೂಡ, ಅಂದ್ರೆ ಕೇವಲ ಇಲ್ಲಿ ಯಾರನ್ನು ಟೀಕೆ ಮಾಡೋದು ಅಷ್ಟಕ್ಕೆ ಅದು ಸೀಮಿತ ಆಗಬಾರ್ದು. ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲೂ ಕೂಡ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಬಹಳ ಮುಂಚಿತವಾಗಿ ನಾವು ಆರಂಭ ಮಾಡಿರುವಂಥದ್ದು. 8 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಇರ್ತದೆ. ತಾವು ಕರೆ ಮಾಡಿ ಒಂದಷ್ಟು ಸಮಸ್ಯೆಗಳಿದ್ದಲ್ಲಿ ಎಲ್ಲೆಲ್ಲಿ ಏನೇನಿದೆ, ಯಾವ ರೀತಿ ಸಮಸ್ಯೆಗಳಿದ್ದಾವೆ, ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನುವಂಥ ಪೂರಕವಾದಂಥ ತಮ್ಮ ಅಭಿಪ್ರಾಯಗಳಿಗೆ ಇಲ್ಲಿ ಸ್ವಾಗತ ಇದೆ. ಎಸ್, ಟೀಕೆಗಳನ್ನು ಮಾಡೋಣ. ಹೌದು, ಯಾಕಂದ್ರೆ ಟೀಕೆಗಳನ್ನು ಮಾಡಿದ ಸಂದರ್ಭದಲ್ಲಿ ಮಾತನಾಡದೆ ಇದ್ರೆ ಖಂಡಿತವಾಗಿ ಇಂಥ ಸಮಸ್ಯೆಗಳಿಗೆ ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತ ಅನ್ನೋದು ಕೂಡ ಸತ್ಯ. ಹಾಗಾಗಿ ಇವತ್ತು ನನ್ನ ಜೊತೆಗೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದಂಥ ನಂದಗೋಪಾಲ್ ಅವರು ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಬ್ಬ ಅತಿಥಿ ಅವರನ್ನು ಕೂಡ ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನಂದಗೋಪಾಲ್ ಅವರೇ, ಬೆಳಗಿನಿಂದಲೇ ತಾವೂ ಕೂಡ ಒಂದಷ್ಟು ಸಾಮಾಜಿಕ ಜಾಲದಲ್ಲಿ ನೋಡಿದೆ, ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ. ಎಲ್ಲೋ ಒಂದ್ ಕಡೆ ಬಹುಶಃ ಮಲ್ಲಿಗಟ್ಟೆ ಸಮೀಪವೋ ಏನು ವಿಜಯ್ ಕಾಪಿಕಾಡ್ ಸಮೀಪ ನೆರೆ ಸಂದರ್ಭದಲ್ಲಿ ಏನದು ಅವಘಡ ನಡೆದದ್ದು, ಏನಾದದ್ದು? ಮೊಟ್ಟ ಮೊದಲನೇದಾಗಿ ನಾವು ಕೇಳಿದ್ದುಂಟು, ಬೆಟ್ಟದ ಮೇಲೆ ಮನೆ ಮಾಡಿ ಮೃಗಗಳಿಗೆ ಅಂಜುವುದು ಲೇಸಯ್ಯ ಅಂತೇಳಿ. ಅದೇ ರೀತಿ ಒಂದು ರೀತಿಯ ವ್ಯವಸ್ಥೆಯಲ್ಲಿ ನಾವು ಇದ್ದುಕೊಂಡು ಇಂಥ ಒಂದು ಕೃತಕ ನೆರೆಯನ್ನು ನಿರೀಕ್ಷೆ ಮಾಡುವುದು ಸಹಜ. ಯಾಕಂದ್ರೆ ನಮ್ಮ ಸಿಟಿ ಇವತ್ತು ಹೇಗೆ ಡೆವಲಪ್ ಆಗ್ತಾ ಇದೆ ಅಂದರೆ ಟೋಟಲಿ ಅನ್ಪ್ಲ್ಯಾನ್ಡ್, ಹ್ಯಾಪಜರ್ಡ್. ಅಂದರೆ ಯಾವುದೇ ಒಂದು ಸೈಂಟಿಫಿಕ್ ಆಗಿ ಒಂದು ವೈಜ್ಞಾನಿಕವಾಗಿ ಚಿಂತನೆ ಇಲ್ಲದೆ ಒಟ್ರಾಸಿ ಅಂತ ಹೇಳ್ತೇವಲ್ಲ ನಾವು, ಆ ರೀತಿ ಒಂದು ವ್ಯವಸ್ಥೆ ನಡೀತಾ ಇದೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೀಪ ಅವರು ಹೇಳಿದಾಗೆ ನೋಡ್ಲಿಕ್ಕೆ ಚಂದ, ಕಾಂಕ್ರೀಟ್ ಹಾಕಿದ ಕೂಡಲೇ ನೋಡ್ಲಿಕ್ಕೆ ಚಂದ. ಆದರೆ ಆ ಕಾಂಕ್ರೀಟ್ ಹಾಕುವಾಗ ಆ ಕಾಂಕ್ರೀಟ್ ರೋಡ್, ಮತ್ತೆ ಅದಕ್ಕೆ ಶೋಲ್ಡರ್ಸ್, ಅದಕ್ಕೆ ಫುಟ್ಪಾತ್, ಅದಕ್ಕೆ ಡ್ರೈನ್ಸ್, ಅದರ ಕಲ್ವರ್ಟ್ಸ್, ಯಾವುದಕ್ಕೆ ಈ ಕೇಬಲ್ಗಳನ್ನು ಹಾಕಲಿಕ್ಕೆ, ಇಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮತ್ತೆ ಸಿಸ್ಟಮ್ಯಾಟಿಕ್ ಆಗಿ ರೋಡ್ ಲೇ ಮಾಡಿದರೆ ಇದು ಎಲ್ಲ ಪ್ರಾಬ್ಲಮ್ ನಮ್ಮ ರೋಡ್, ಸ್ಯಾನಿಟೇಷನ್ ಅಂದರೆ ಡ್ರೈನೇಜ್ ಸಿಸ್ಟಮ್, ಅದು ಒಂದು ಸ್ಟಾರ್ಮ್ ವಾಟರ್ ಡ್ರೈನ್, ಇನ್ನೊಂದು UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್. ಈ ಎಲ್ಲ ವ್ಯವಸ್ಥೆಯನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಂಪ್ಲಿಮೆಂಟ್ ಮಾಡದ ಕಾರಣ ಈ ಒಂದು ಸ್ಥಿತಿ ಉತ್ಪನ್ನ ಆಗಿದೆ ಅಂತೇಳಿ ಅದು ಇಟ್ ಇಸ್ ವೆರಿ ಕ್ಲಿಯರ್. ಅದರಲ್ಲಿ ಏನು ಸಂಶಯವೇ ಇಲ್ಲ. ಯಾಕಂದರೆ ನಾನು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೇನೆ. ಒಂದು 10-12 ವರ್ಷಗಳ ಹಿಂದೆ ನಾನು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಪತ್ರಕರ್ತನಾಗಿದ್ದಾಗ ನನಗೆ ಬೆಂಗಳೂರಿಂದ ಕರೆ ಬಂತು, ನಮ್ಮ ಬ್ಯೂರೋ ಚೀಫ್ ಇದು ಕರೆ ಬಂತು. ಮುಂಬೈನಲ್ಲಿ ಒಂದು ಆ ಮಳೆಯ ಆರ್ಭಟ ಏನು 27 ಮಂದಿ 37 ಮಂದಿ ತೀರಿ ಹೋದ್ರು ಒಂದೇ ದಿನದಲ್ಲಿ. ಅಂತ ಮಳೆ ಮಂಗಳೂರಲ್ಲಿ ಬಂದ್ರೆ ಏನಾಗಬಹುದು ಅಂತೇಳಿ ನಾವೊಂದು ಸ್ಟೋರಿ ಮಾಡ್ತಾ ಇದ್ದೇವೆ ಅಂತೇಳಿ ಕರೆ ಬಂತು. ಆಗ ನಾನು ಹೇಳಿದೆ, ನಾನು ಒಂದೇ ವಿಷಯ ಹೇಳಿದೆ, ಅದು ಸ್ಟೋರಿಯೇ ಅಲ್ಲ ಅಂತೇಳಿ. ಯಾಕಂದ್ರೆ ಇಲ್ಲಿ ಎಷ್ಟು ಮಳೆ ಬಂದ್ರು ಕೂಡ 5 ನಿಮಿಷದಲ್ಲಿ ಇಲ್ಲಿ ಮಳೆ ಬಂದೇ ಇಲ್ಲ ತರ ಒಂದು ವ್ಯವಸ್ಥೆ ಇದೆ. ಯಾಕಂದ್ರೆ ಒಂದು ಸೈಡ್ ಅಲ್ಲಿ ಒಂದು ಲೇಟರೈಟ್ ಸ್ಟೋನ್, ನಮ್ಮ ಸ್ಟೋನ್ ಬೆಡ್ ಇದೆ, ಮತ್ತೆ ಅದು ನೀರನ್ನು ಹೀರುವ ಮೂಲಕ ಅಲ್ಲಿ ಒಂದು ಯಾವುದೇ ರೀತಿಯ ನೆರೆ ಪರಿಸ್ಥಿತಿ ಬರುವ ಸಾಧ್ಯತೆ ನಮ್ಮ ಆಡಳಿತಕ್ಕಿಂತಲೂ ನಮ್ಮ ನಿಸರ್ಗವೇ ಅದನ್ನು ಮಾಡಿಕೊಳ್ತಾ ಹೋಗ್ತಾ ಇತ್ತು. ಹೌದು, ಯಾಕಂದ್ರೆ ನಮ್ಮ ಟೋಪೋಗ್ರಫಿ ಹಾಗೆ ಉಂಟು. ಇವತ್ತು ನೋಡಿ, ಇಲ್ಲಿ ಪ್ರಾಬ್ಲಮ್ ಇರೋದು ಎಲ್ಲಾ ಲೋ ಲೈಯಿಂಗ್ ಏರಿಯಾಸ್, ಎಲ್ಲಾ ತಗ್ಗು ಪ್ರದೇಶಗಳಲ್ಲಿ ಸಿಸ್ಟಮ್ ಇಲ್ಲದೆ ಇರುವ ಕಾರಣ ಇಲ್ಲಿ ಪ್ರಾಬ್ಲಮ್ ಬಂದಿರೋದು. ಮತ್ತೆ ನಾವು ನೋಡುವ ಹಾಗೆ ನಮ್ಮ ಸಿಟಿಯಲ್ಲಿ ಏನು ಬಯಲುಗಳಿತ್ತು, ಗದ್ದೆಗಳು,
ಮೊದಲಿನ ಗದ್ದೆಗಳು ಬಯಲುಗಳಿತ್ತು, ಅಲ್ಲಿ ಎಲ್ಲ ಕಾಂಕ್ರೀಟ್ ಜಂಗಲ್ ಆಗಿದೆ. ಕಾಂಕ್ರೀಟೀಕರಣ ಇಲ್ಲ ಡೆವಲಪ್ಮೆಂಟಿಗೆ ನಾನು ವಿರುದ್ಧ ಅಲ್ಲ, ಆದರೆ ಇಲ್ಲಿ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬಿಲ್ಕುಲ್ ಇಲ್ಲ ಅಂತೇಳಿ ಕಾಣ್ತದೆ. ಅದು ಮತ್ತೆ ಇನ್ನೊಂದು ನಾವೇನು ಹೇಳಬೇಕಂತ ಹೇಳಿದರೆ, ನಾನು ಪರ್ಸನಲಿ ಯಾರನ್ನು ದೂಷಿಸುವುದಲ್ಲ, ಇನ್ಕ್ಲೂಡಿಂಗ್ ಮೈ ಸೆಲ್ಫ್, ಮಂಗಳೂರಿನ ನಾಗರಿಕರು ಇದಕ್ಕೆ ಪ್ರಪ್ರಥಮವಾಗಿ ಜವಾಬ್ದಾರರು. ಯಾಕಂದ್ರೆ ನಾವು ತುಂಬಾ ಕಾಂಪ್ಲಸೆಂಟ್, ನಾವು ತುಂಬಾ ಏನಂತಾರೆ ಜಾಸ್ತಿ ಅಗ್ರೆಸಿವ್ ಆಗಿ ಹೋಗುದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕಾರ್ಪೊರೇಟರ್ ಅನ್ನು ತರಾಟೆಗೆ ತಗೊಳ್ತೇವೆ, ಆದರೆ ಇವತ್ತಿನ ತನಕ ನಾವು ತಲೆ ಕೆಡಿಸ್ಕೊಂಡಿಲ್ಲ ನಮ್ಮ ಪರಿಸರದಲ್ಲಿ ಏನಾಗ್ತಾ ಇದೆ. ಇಷ್ಟು ವರ್ಷದಿಂದ 6-7 ವರ್ಷದಿಂದ ಒಂದು ಕಾಂಕ್ರೀಟ್ ರೋಡಿನ ಬದಿಯಲ್ಲಿ ನಮಗೆ ಫುಟ್ಪಾತ್ ಇಲ್ಲ, ಯಾರು ಮಾತಾಡಿಲ್ಲ. ರಸ್ತೆ ಅಗಲೀಕರಣ ಆಗ್ತದೆ, ಎಷ್ಟು ಅಗಲೀಕರಣ ಆಗ್ತದೋ ಅಷ್ಟು ಪಾರ್ಕಿಂಗ್ ಲಾಟ್ ಆಗ್ತದೆ. ಅಗಲೀಕರಣ ಆಗುದು ಯಾವುದಕ್ಕೆ? ವೆಹಿಕ್ಯುಲರ್ ಮೂವ್ಮೆಂಟಿಗೆ. ಸೊ ನಾವು ನಮ್ಮನ್ನು ಒಂದು ರೀತಿಯಲ್ಲಿ ದೂಷಿಸಬೇಕು. ದೂಷಿಸುವುದು ಮಾತ್ರ ಅಲ್ಲ, ನಾವು ಇವತ್ತಾದ್ರೂ ನಾವು ಕಾರ್ಯಪ್ರವರ್ತರಾಗಬೇಕು. ಯಾಕಂದ್ರೆ ನಾವು ಮಂಗಳೂರಿನವರು ಬುದ್ಧಿವಂತರು, ಪ್ರಜ್ಞಾವಂತರು, ಮತ್ತೆ ಯಾವುದಕ್ಕೂ ಜಾಸ್ತಿ ಅಗ್ರೆಸಿವ್ ಆಗಿ ಹೋಗುದಿಲ್ಲ, ಸಹನಶೀಲರು. ಇಲ್ಲಿ ಸಹನಶೀಲತೆಯ ಇದೊಂದು ಪ್ರತಿಫಲ ಅಂತ ಇನ್ನಷ್ಟು ಮಾತಾಡಬೇಕು. ಮತ್ತಷ್ಟು ಸ್ಪೆಷಲ್ ಮಳೆಗೆ ಸಂಬಂಧಪಟ್ಟಂತ ಕೆಲವು ಸ್ಪೆಷಲ್ ಕೂಡ ಇದ್ದಾವೆ, ಅದನ್ನು ಕೂಡ ನಾನು ತೋರಿಸ್ತೇನೆ. ಆದ್ರೆ ಆ ನಡುವೆ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುತ್ತೇವೆ. ವಿರಾಮದ ಬಳಿಕ ಅದನ್ನು ಮತ್ತು ಮತ್ತೊಬ್ಬ ಅತಿಥಿಗಳ ಜೊತೆಗೂ ನಾನು ಈ ಚರ್ಚೆಯನ್ನ ಮುಂದುವರಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಜೊತೆಗೆ ಏನೋ ಸಮಸ್ಯೆಗಳಿದ್ರು ಕೂಡ ನೀವು ಕರೆ ಮಾಡಿ ತಿಳಿಸಬಹುದಾಗಿದೆ ಅಂತ ಒಂದು ಸಣ್ಣ ಬ್ರೇಕ್ ಬಳಿಕ ಮತ್ತೆ ಕರಾವಳಿಯಾದ್ಯಂತ ಸುರಿದ ಮಳೆಗೆ ಇಡೀ ಕರಾವಳಿಯ ಜನತೆ ಅಸ್ತವ್ಯಸ್ತಗೊಂಡಿರುವ, ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು ಏನು ಕಾರಣಗಳು? ಮಳೆ ಕಾರಣವೋ ಅಥವಾ ಇನ್ಯಾವುದು ಕಾರಣಗಳು ಅಂತ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆಯೂ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ತಾವು ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದಾಗಿದೆ ಅಂತ ಅನ್ನುವಂಥದ್ದು. ಓಕೆ, ಈಗ ಒಂದು ಮಾಹಿತಿ ಈಗಲೂ ಕೂಡ ಅಂದ್ರೆ ಏನು ಬೆಳಿಗ್ಗೆ ಒಂದು ಅವಘಡ ನಡೆದಿತ್ತು ಮಂಗಳೂರಿನ KPT ಬಳಿಯಲ್ಲಿ ಇರುವಂತಹ ಉದಯನಗರ. ಅಲ್ಲಿ ಗುಡ್ಡ ಅಂದ್ರೆ ಕಾಂಪೌಂಡ್ ಕುಸಿದು ಮನೆ ಮೇಲೆ ಬಿದ್ದಿತ್ತು. ಮನೆ ಮೇಲೆ ಬಿದ್ದಂತ ಪರಿಣಾಮ ಮನೆಯಲ್ಲಿದ್ದಂತ ಶ್ರೀಮತಿ ಮಹಿಳೆಯೊರ್ವರು ಅವರು ಅಲ್ಲಿ ಇನ್ನೂ ಕೂಡ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಬೆಳಿಗ್ಗೆ 11 ಗಂಟೆಗೆ ಅವರು ಸಿಲುಕೊಂಡವರು, ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಇನ್ನೂ ಕೂಡ ಶ್ರೀಮತಿ ಮೋಹಿನಿ ಅವರ ದೇಹ ಪತ್ತೆ ಆಗಿಲ್ಲ. ಸಾರ್ವಜನಿಕರು ಸೇರಿದಂತೆ ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯಲ್ಲಿ ಈಗಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಗುಡ್ಡದ ಅಂದ್ರೆ ಒಂದ್ ಕಡೆಯಲ್ಲಿ ಗುಡ್ಡ ಇದೆ, ಆ ಕಾಂಪೌಂಡ್ ಇದೆ, ಆ ಕಾಂಪೌಂಡ್ ಈ ಮನೆಯ ಮೇಲೆ ಬಿದ್ದಿದೆ. ಅವ್ರ ಮನೆ ಒಳಗಿದ್ದಂತ ಸಂದರ್ಭದಲ್ಲಿ ಮಣ್ಣಿನ ಅಡಿಯಲ್ಲಿ ಅವರ ದೇಹ ಸಿಲುಕಿಕೊಂಡಿತ್ತು. ಈ ಸಂದರ್ಭದಲ್ಲಿ ಆಗ್ಲೇ ಎಲ್ಲ ಸ್ಥಳೀಯರು ಪ್ರಯತ್ನ ಮಾಡಿದ್ರು, ಆದ್ರೆ ದೊಡ್ಡ ಗುಡ್ಡ ಆಗಿರೋದ್ರಿಂದ. ಮತ್ತೆ ಇನ್ನೊಂದು ಸಮಸ್ಯೆ, ಅಲ್ಲಿ ಯಾವುದೇ ವಾಹನಗಳು JCB ಕೂಡ ಕೆಳಗೆ ಅಲ್ಲಿ ವಾಹನ ಹೋಗುವುದಿಲ್ಲ. ಹಾಗಾಗಿ ಕೇವಲ ಕೊಟ್ಟು ಪಿಕ್ಕಾಸು ಜನರೇ ಈ ರೀತಿಯ ಕಾರ್ಯಾಚರಣೆಯನ್ನು ತೊಡಗಿಸಿಕೊಂಡು ಆ ಒಂದು ಮಣ್ಣನ್ನ ತೆಗೆದು ದೇಹವನ್ನ ತೆಗಿಬೇಕಾಗಿದೆ. ಹಾಗಾಗಿ ಈಗ ಬಂದಿರೋ ಮಾಹಿತಿಯ ಪ್ರಕಾರ ಈಗಲೂ ಕೂಡ ಅವರ ದೇಹ ಪತ್ತೆ ಆಗ್ಲಿಲ್ಲ ಅಂತ ಅನ್ನುವಂತ ಬಹಳ ಅಂದ್ರೆ ಸ್ಥಳೀಯರು ಕೂಡ ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಮಳೆಗೆ ಆದಂತ ಒಂದು ಅವಾಂತರ ಅಂತಾನೆ ಹೇಳ್ಬಹುದಾಗಿದೆ. ಎಸ್ ನಂದಗೋಪಾಲ್ ಅವರೇ, ಅಂದ್ರೆ ನಮ್ಮ ಭೌಗೋಳಿಕವಾದ ಪರಿಸ್ಥಿತಿಗಳು ಕೂಡ ಕಾರಣ. ಈಗ ಈ ರೀತಿಯಲ್ಲಿ ಮನೆಗಳು ಒಂದು ಕೆಳಗೆ ಇರ್ತದೆ, ಮೇಲ್ಗಡೆಯಲ್ಲಿ ಗುಡ್ಡ ಇರ್ತದೆ, ಅದು ಕುಸಿದು ಇಂತಹ ಘಟನೆಗಳು ಆಗಾಗ ಮಳೆಗಾಲದ ಸಂದರ್ಭದಲ್ಲಿ ನಡೀತಾ ಇರ್ತದೆ ಅಂತ. ಅಂದ್ರೆ ಏನು ಕಾರಣ? ಅಂದ್ರೆ ಮಳೆ ಆ ರೀತಿಯಾಗಿ ಮನೆ ಕಟ್ಟಬೇಡಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗುದಿಲ್ಲ. ಬಡವರು ಗುಡ್ಡದ ಮೇಲೆ ಮನೆ ಕಟ್ತಾರೆ ಅಲ್ಲ. ಅದಕ್ಕೆ ನಾನು ಶುರು ಮಾಡುವಾಗಲೇ ಹೇಳಿದ್ದು, ನಾವು ಯಾವ ರೀತಿ ನಮ್ಮ ಟೌನ್ ಪ್ಲಾನಿಂಗ್ ಆಗ್ತದೆ. ಇಲ್ಲಿ ಬಡವರು ಹೌದು, ಆದರೆ ಬಡವರನ್ನ ಹಾಗೆ ಮನೆ ಕಟ್ಟಿ ಇಂಥ ಒಂದು ಪರಿಸ್ಥಿತಿಗೆ ಸಿಲುಕುವಂತಾಗಿ ನಾವು ಇಟ್ ಇಸ್ ಸುಯಿಸೈಡಲ್ ಅಲ್ವಾ? ಈಗ
ಅಲ್ಲಿ ಏನು ವ್ಯವಸ್ಥೆ ಮಾಡ್ಬೋದಾ ಆ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಾವು ಇದು ಮಾಡಬೇಕಾಗಿತ್ತು. ಯಾಕಂದರೆ ನಾವು ಪ್ರತಿಯೊಂದು ಮೇಜರ್ ಡಿಸಾಸ್ಟರ್ಸ್ ನಮ್ಮ ಭಾರತದಲ್ಲಿ ನೋಡಿದಾಗ ಅದು ಜಮ್ಮು ಕಾಶ್ಮೀರಿನ ಫ್ಲಡ್ಸ್ ಇರ್ಬೋದು, ಇಲ್ಲ ಉತ್ತರಾಖಂಡಲ್ಲಿ ಆದ ಕೇದಾರ್ನಾಥಲ್ಲಿ ಆದ ಫ್ಲಡ್ಸ್ ಇರ್ಬೋದು, ಇಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನಾವು ಫ್ಲಡ್ಸಿನ ಸಿಚುವೇಶನ್ ನೋಡಿದಾಗ ಅಲ್ಲಿ ಮೇಯ್ನಾಗಿ ನಮಗೆ ಕಾರಣ ಅಂತೇಳಿ ಸಿಗೋದು ಅವೈಜ್ಞಾನಿಕವಾಗಿ ಕಟ್ಟಿಕೊಂಡು ಇರುವಂಥ ಒಂದು ಡೆವಲಪ್ಮೆಂಟ್ ಪ್ಲ್ಯಾನ್. ಸೊ ಇಲ್ಲಿ ನಾನು ಸಿಸ್ಟಮನ್ನು ದೂಷಿಸ್ತಾ ಇದ್ದೇನೆ. ಅಂದರೆ ನಾವು ಇದೊಂದು ಹ್ಯಾಬಿಟ್ ಆಗಿ ಹೋಗಿದೆ. ನಾವು ವಿ ಹ್ಯಾವ್ ಟೇಕನ್ ಎವ್ರಿಥಿಂಗ್ ಫಾರ್ ಗ್ರಾಂಟೆಡ್. ಸೊ ಎಲ್ಲ ಕಡೆ ಕಾರಣನೂ ಅದ್ರ ಜೊತೆಗೆ ಆಡಳಿತ ಮಟ್ಟದಲ್ಲೂ ಕೂಡ ವೈಜ್ಞಾನಿಕವಾದಂತ ಯಾವುದೇ ಇದನ್ನ ಹೋಗದೇ ಇರುವ ಈಗ ಇವತ್ತಿನ ಪರಿಸ್ಥಿತಿಯಲ್ಲೇ ನಾನು ಬೆಳಿಗ್ಗೆ 10 ಗಂಟೆಯಿಂದ 2 ಗಂಟೆ ತನಕ ಒಂದು ಏರಿಯಾದಲ್ಲಿ ನಾವು ಸಾರ್ವಜನಿಕರು ಸೇರಿ ಒಂದು ಏರಿಯಾದ ವ್ಯವಸ್ಥೆಯನ್ನು ಒಂದು ಅವ್ಯವಸ್ಥೆಯನ್ನು ಟೋಟಲ್ ಅವ್ಯವಸ್ಥೆಯನ್ನು ಒಂದು ಸುಧಾರಿಸಿಕೊಂಡು ಅದನ್ನು ಹೇಗೆ ನಾವು ಸಾಲ್ವ್ ಮಾಡ್ಬೋದು ಅಂತೇಳಿ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಕ್ರೈಸಿಸ್ ಮ್ಯಾನೇಜ್ ಹೇಗೆ ಮಾಡೋದು ಅಂತೇಳಿ ನಾವು ವಿಜಯ್ ಕಾಪಿ ಕಾರ್ಡ್ನ 4th ಕ್ರಾಸಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಇವತ್ತಿಗೂ ಅಲ್ಲಿಯ ಆಫ್ಕೋ ಎಂಟರ್ಪ್ರೈಸಸ್ ಏನು ಬಿಲ್ಡಿಂಗ್ ಇದೆಯೋ ಅದರ ಪಕ್ಕದ ಮನೆ ಕಾರ್ನರ್ ಮನೆಗೆ ಇವತ್ತು ರಾತ್ರಿ ಅವರಿಗೆ ನಿದ್ರೆ ಇಲ್ಲ. ಅದೇ ರೀತಿ ವಾರ್ಡ್ ಈ ಕಡೆಯ ವಾರ್ಡ್ನಲ್ಲಿ ಬರುವ ಲೋ ಲೈಯಿಂಗ್ ಏರಿಯಾ ಆನೆಗುಂಡಿ ಮತ್ತು ಈ ಏರಿಯಾದಲ್ಲಿ ಬಾರೆಬಾಯಿಲ್ ಈ ಏರಿಯಾದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಆಗಿದೆ. ಆನೆಗುಂಡಿಯಲ್ಲಿ 2 ಮನೆಗಳು ಧ್ವಂಸ ಆಗಿದೆ. ಫಾರ್ಚುನೇಟ್ಲಿ ಯಾವುದೇ ಇದಿಲ್ಲ, ಕ್ಯಾಶುಯಾಲಿಟಿ ಇಲ್ಲ. ಆದರೆ ಅತೀವವಾಗಿ ಇದು ಮೆಟೀರಿಯಲ್ ಲಾಸ್ ಆಗಿದೆ. ಹೌದು, ಕರೆ ಇದೆ. ನಮಸ್ಕಾರ, ರಾಮನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ರಾಮನಾಥ್ ಅವರೇ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ಒಂದು ಸರಿ ಪ್ರಾಪರ್ ಪ್ಲಾನಿಂಗ್ ಇಲ್ಲ ಇವರಿದ್ದು. ಟೌನ್ಶಿಪ್ ಇದು ಮಾಡುವಾಗ ಎಲ್ಲ ರೋಡ್ ಮಾಡುವಾಗ ಸರಿ ತೋಡಿಲ್ಲ. ತೋಡಿದ್ರೆ ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಯಾರು ಜನ ಇಲ್ಲ. ಇವತ್ತು ನಮ್ಮ ಮನೆ ಹತ್ರ ಕೂಡ ಹಾಗೆ ಬೆಳಿಗ್ಗೆ ಫೋನ್ ಮಾಡಿದ್ರೆ ಕಾರ್ಪೊರೇಷನ್ ಅಲ್ಲಿ ಜನ ಇಲ್ಲ ಅಂತ ಹೇಳ್ತಾರೆ. ಫೋನ್ ಮಾಡಿದ್ರಿ? ನಾವು ಬೆಳಿಗ್ಗೆ ಒಂದು 9:30 ಹೇಳುವಾಗ ಫೋನ್ ಮಾಡಿದ್ವಿ. ಏನಾಗಿತ್ತು ಅಲ್ಲಿ? ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ತೋಡಲ್ಲಿ ಬ್ಲಾಕ್ ಆಗಿತ್ತು. ಒಂದು ತೋಡಲ್ಲಿ ಫ್ಲೋ ಆಗ್ತಿತ್ತು ನಮ್ಮ ಎದುರುಗಡೆ, ನಮ್ಮ ಈಚೆ ಗೇಟಿನ ಬದಿಯ ತೋಡಲ್ಲಿ ಅಲ್ಲಿ ಬ್ಲಾಕ್ ಆಗಿತ್ತು. ಸೊ ಯಾವುದು ಪ್ಲೇಸ್ ಎಲ್ಲಿ ಹೇಳಿದ್ರಿ? ಯಾವ್ದು ಕೇಳುದಿಲ್ಲ. ಅಲ್ಲ, ನಿಮ್ಮ ಜಾಗ, ನಿಮ್ಮ ಪ್ಲೇಸ್? ವಾದಿರಾಜನಗರ, ಕುದ್ರೋಳಿ ವಾದಿರಾಜನಗರ ಹತ್ತಿರ. ಕುದ್ರೋಳಿ ವಾದಿರಾಜನಗರ. ಹೌದು. ಸೊ ಕಾರ್ಪೊರೇಟರ್ಗೆ ಫೋನ್ ಮಾಡಿದ್ವಿ. ಅವರು ಹೇಳ್ತಾರೆ ಕಾರ್ಪೊರೇಷನ್ ಅಲ್ಲಿ ಜನ ಇಲ್ಲ, ಅವರೆಲ್ಲರೂ ಹೋಗಿದ್ದಾರೆ, ಇವತ್ತು ಬೇರೆ ಬೇರೆ ಕಡೆಯಲ್ಲಿ ತುಂಬಿದೆ ಅಂತ ಹೇಳ್ತಾರೆ. ಹೌದು. ಸೊ ಹಾಗಾಗಿ ಅದು ಕೂಡ ಹೌದು. ಬೇರೆ ಕಡೆ ಎಲ್ಲ ನೋಡುವಾಗ ಮನೆ ಒಳಗೆ ನೀರು ನುಗ್ಗಿದೆ. ಆದ್ರೆ ನಮ್ಮದು ಕೂಡ ಹಾಗೆ 2 ಮೆಟ್ಟಲ್ ತನಕ ನೀರು ಬಂದಿತ್ತು. ಮತ್ತೆ ನಾವೇ ಹೋಗಿ ಅದನ್ನು ಸರಿ ಮಾಡ್ಲಿಕ್ಕೆ ಕೂಡ ನೋಡಿದ್ವಿ, ಆದ್ರೂ ಕೂಡ ಆಗ್ಲಿಲ್ಲ. ಇವರು ಮಳೆ ಬರೋಕ್ಕಿಂತ ಮುಂಚೆ ಎಚ್ಚರವಾಗುದಿಲ್ಲ, ಮಳೆ ಬಂದ ಮೇಲೆ ಎಚ್ಚರವಾಗುದು. ಪ್ರಾಬ್ಲಮ್ ಇಷ್ಟೇ. ಈಗ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಈಗ ಪರಿಸ್ಥಿತಿ ಅದೇ, ಈಗ ಕೂಡ ನೀರು ತುಂಬಿದೆ. ಆದ್ರೆ ಈಗ ಸ್ವಲ್ಪ ಅಂದ್ರೆ ಸಂಜೆ ಈಗ ಜೋರ್ ಬಂದಿತ್ತಲ್ಲ ಮಳೆ, ಆಗ ಕೂಡ ಹಾಗೆ 2 ಮೆಟ್ಟಿನ ತನಕ ಬಂದಿತ್ತು. ಈಗ ಸ್ವಲ್ಪ ಮಳೆ ನಿಂತ ಕಾರಣ ಅಂದ್ರೆ ಬರ್ತಾ ಉಂಟು ಹನಿ ಹನಿ, ಆದ್ರೆ ಜೋರಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಳೆ ನೀರು ಪ್ರಮಾಣ ಕಡಿಮೆ ಆಗ್ತಾ ಉಂಟು. ಆತಂಕ ಏನಂತ ಹೇಳಿದ್ರೆ ಮತ್ತೆ ಜೋರಾಗಿ ಮಳೆ ಬಂದ್ರೆ ಮತ್ತೆ ಅದೇ ಪರಿಸ್ಥಿತಿ. ಹೌದು, ಅದೇ ಸ್ವಲ್ಪ ಕಡಿಮೆ ಆಗ್ತದೆ. ಅಷ್ಟೇ 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 ಅಷ್ಟೇ. ಓಕೆ, ಅಂದ್ರೆ ಅದೇ ನೀವು ಹೇಳುವಂತದ್ದು ಈಗಲೂ ಕೂಡ ಬರ್ಲಿಲ್ಲ ಮಹಾನಗರ ಪಾಲಿಕೆಯವರು ಅಲ್ವೇ? ಇಲ್ಲ ಇಲ್ಲ ಇಲ್ಲ. ಎಸ್ ಎಸ್ ಎಸ್. ಓಕೆ ಓಕೆ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತಿಗೆ ಸಿಕ್ಕಿದ್ದಕ್ಕೆ ಮತ್ತು ಅಭಿಪ್ರಾಯಗಳು. ಸೊ ಇಲ್ಲಿ ನಾನು ಇಲ್ಲಿ ಒಂದು ಕಡೆಯಲ್ಲಿ ಸಿಟಿ ಕಾರ್ಪೊರೇಷನ್ ಇದರಿಂದ ನಾವೆಲ್ಲ ತಯಾರಿ ಮಾಡಿದ್ದೇವೆ ಆಗಿದೆ ಅಂತ ಎಲ್ಲ ಹೇಳಿದ ನಂತರ, ಹಾಗಿದ್ರೆ ಹೌದು, ಎಷ್ಟು 4 ಮನೆಗಳಿಗೆ ಅಥವಾ 4 ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಸಾಕಾಗುವಷ್ಟು ಮಾತ್ರ ನಮ್ಮಲ್ಲಿ ಸಂಪನ್ಮೂಲ ಇರುವಂತದ್ದ? ಇಲ್ಲಿ ರಿಸೋರ್ಸ್ ಸಮಸ್ಯೆ ಏನು ಅಂತ ಇಲ್ಲ. ಇವತ್ತು ಒಂದು ಏನಾಗಿದೆ ಅಂತ ಹೇಳಿದರೆ, ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸಿಟಿ ಕಾರ್ಪೊರೇಷನ್, ಮೇನ್ಲಿ ಸಿಟಿ ಕಾರ್ಪೊರೇಷನಿನ ಮೆಷಿನರಿ ಏನಿದೆಯೋ ಅದು ಇವತ್ತು ಒಂದು ಅದಕ್ಕೆ ಇವತ್ತು ನಾನು ಬರೀ ಒಂದು 30 ರಿಂದ 40 ಮಾರ್ಕ್ ಕೊಡ್ಬೋದು. ಯಾಕಂದರೆ ಅವರು ಟೋಟಲ್ ಫೇಲ್ಯೂರ್ ಆಗಿದ್ದಾರೆ.
ಸಿಟಿ ಕಾರ್ಪೊರೇಷನ್ ಏನು ಟೋಟಲ್ ಮೆಷಿನರಿ ಇದೆಯೋ. ಯಾಕಂದರೆ ಇಲ್ಲಿ ಒಂದು ಏನು ತೋಡುಗಳ ಒಂದು ಕ್ಲೀನಿಂಗ್ ಏನಾಗಬೇಕಾ ಇದರಲ್ಲಿ ಅದು ಆಗದೆ ಇರುವಂತದ್ದು. ಒಬ್ರು ಕರೆಯಲ್ಲಿದ್ದಾರೆ ನಂದಗೋಪಾಲ್ ಅವರೇ. ಅಕ್ಷಯ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಅಕ್ಷಯ್ ಅವರೇ, ಎಲ್ಲಿಂದ ಸರ್ ನಾವು ಮಾರ್ಗನ್ಸ್ ಗೇಟ್ ಇಂದ ಮಾತಾಡೋದು. ಹೇಗಿದೆ ಈಗ ಪರಿಸ್ಥಿತಿಯಲ್ಲಿ? ಸರ್ ಇಲ್ಲಿ ಪರಿಸ್ಥಿತಿ ಹೇಳಿದ್ರೆ ಸರ್ ತುಂಬಾ ಮಳೆ ಬಂದು ಫುಲ್ ರೋಡ್ ಎಲ್ಲ ಬ್ಲಾಕ್ ಆಗಿದೆ ಸರ್, ಮನೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ನಾವು ಆಫೀಸಿಂದ ಈಗ ರೋಡ್ ಇಂದ ಕಾಲ್ ಮಾಡ್ತಿದ್ದೇವೆ. ಮಾರ್ಗನ್ ಗೇಟ್ ಎಲ್ಲಿ ಆಗ್ತದೆ ಇದು? ಇದು ನಮ್ದು ಇಲ್ಲಿ ಸರ್ ಕೆಳಗೆ ನೇತ್ರಾವತಿ ಬ್ರಿಡ್ಜ್ ಹೋಗ್ತೇವಲ್ಲ ಆಧಾರಿ. ಅಂದ್ರೆ ಮಾರ್ಗನ್ ಗೇಟ್ ಇಂದ ಕೆಳಗೆ ರೈಲ್ವೆ ಬ್ರಿಡ್ಜ್. ಹೌದೌದು, ಅಲ್ಲಿ ಅಂಡರ್ ಬ್ರಾಸ್ ಹತ್ರ ಕೇರಳದ ಬಸ್ ಅದು ಬಸ್ ಎಲ್ಲ ಈ ಕಡೆಯಿಂದ ಎಲ್ಲ ಬರ್ತಾ ಉಂಟು. ಫುಲ್ ಬ್ಲಾಕ್ ಆಗಿ ನಮಗೆ ಆಚೆ ಈಚೆ ಎಲ್ಲಿಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಟ್ರಾಫಿಕ್ ಫುಲ್ ಜಾಮ್ ಆಗಿದೆ ಈಗ. ಹೌದು ಸರ್, ವೆಹಿಕಲ್ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಕಡೆ ಹೋಗ್ಲಿಕ್ಕೆ ಸಹ ಆಗುದಿಲ್ಲ. ರೈಲ್ವೆ ಗೇಟ್ ಬೇರೆ, ರೈಲ್ವೆ ಗೇಟ್ ಇದೊಂದು ಉಪದ್ರ. ಮತ್ತೆ ಅಂಡರ್ ಗ್ರೌಂಡ್ ಡೌನ್ ಅಲ್ಲ ಸರ್, ಅದು ಪುನಃ ನೀರು ನಿಲ್ತದೆ ಅಲ್ಲಿ ಅಂಡರ್ ಗ್ರೌಂಡ್ ಡೌನ್ ಅಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಪಂಪಲ್ಲಿಂದ ಹೋಗ್ಬೇಕಂತ ವಾಹನಗಳು ಕೂಡ ಈ ಕಡೆಯಿಂದ ಬರ್ತಾ ಇದ್ದಾರೆ. ಹೌದು ಹೌದು ಸರ್, ಹೌದು. ಸೊ ಸ್ಥಳೀಯ ಜನರಿಗೆ ತುಂಬಾ ಸಮಸ್ಯೆ ಆಗಿರುವಂತದ್ದು. ಹೌದು ಸರ್, ಬಹುಶಃ ಒಂದೋ ವಾಹನಗಳನ್ನ ಅಲ್ಲಿ ತಡೆಗಟ್ಟಬೇಕು. ಅಲ್ಲಿಗೆ ಬೃಹತ್ ವಾಹನಗಳು ಘನ ವಾಹನಗಳು ಬರದ ರೀತಿಯಲ್ಲಿ ಸಂಬಂಧಪಟ್ಟವ್ರು ಮಾಡಿದ್ರೆ ಮಾತ್ರ ಈಗ ಸಮಸ್ಯೆ ಪರಿಹಾರ ಆದಿತ್ತವೇನೋ. ಬಹುಶಃ ನೀವು ಗಮನಕ್ಕೆ ತಂದದ್ದು ಒಳ್ಳೆದಾಯ್ತು. ಈಗಲೂ ಕೂಡ ಪರಿಸ್ಥಿತಿ ಹಾಗೆ ಇದೆಲ್ಲ, ಟ್ರಾಫಿಕ್ ಜಾಮ್ ಫುಲ್ ಟೋಟಲಿ ಮಂಗಳದೇವಿಯವರೆಗೆ ಲೈನ್ ಅಲ್ಲಿ ಉಂಟು ಸರ್ ಗಾಡಿ. ಸೊ ಎಲ್ರಿಗೆ ಹೇಳ್ಬೇಕಾಗ್ತದೆ, ಆ ಒಂದು ಪ್ರದೇಶಕ್ಕೆ ಹೋಗ್ಬೇಡಿ ಅಂತ. ಎಲ್ಲಿಂದ ಹೋದ್ರೆ ಹೋಗ್ಲಿಕ್ಕೆ ಆಗುದಿಲ್ಲ ಸರ್, ಆಚೆ ಈಚೆ ಎಲ್ಲ ಕಡೆಯಿಂದ ಬ್ಲಾಕ್ ಆಗಿ ಎಲ್ಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್, ಮನೆಯಲ್ಲೇ ಕೂತ್ಕೊಳ್ಬೇಕಂತ ಪರಿಸ್ಥಿತಿ. ಅದೇ ಮನೆಗೆ ಹೋಗಿ ಮುಟ್ಲಿಕ್ಕೆ ಆಗ್ತಿಲ್ಲ ಸರ್. ಆಫೀಸಿಂದ ಮನೆ, ಆಫೀಸಲ್ಲಿ ಇದ್ದವ್ರು ಆಫೀಸಿಗೆ, ಮನೆಯಲ್ಲಿ ಇದ್ದವ್ರು ಮನೆಯಲ್ಲಿ ಅಂತ. ಹಾಗೆ. ಓಕೆ, ನಮ್ಮ ಗಮನಕ್ಕೆ ತಂದದ್ದು ಒಳ್ಳೆದಾಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ. ವಿರಾಮದ ಬಳಿಕ ಇನ್ನಷ್ಟು ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಒಂದಷ್ಟು ಕರೆಗಳು ಕೂಡ ಬರ್ತಾ ಇದೆ. ಅಂದ್ರೆ ಈ ರೀತಿಯಾಗಿ ಸಮಸ್ಯೆಗಳಿದ್ದರೆ ಹೇಳಿ, ಅಂದ್ರೆ ಸಂಬಂಧಪಟ್ಟವರಿಗೂ ಕೂಡ ಇದನ್ನು ನಮಗೆ ಮಾಹಿತಿ ಕೊಡ್ಲಿಕ್ಕಾಗ್ತದೆ. ಆಮೇಲೆ ಕೆಲವೊಂದು ಕಡೆಗಳಿಗೆ ವಾಹನಗಳು ಅಂದ್ರೆ ಅನಿವಾರ್ಯ ಹೋಗದೆ ಇರ್ಲಿಕ್ಕೂ ಆಗುದಿಲ್ಲ, ಆದ್ರೆ ಏನಾದ್ರೂ ಒಂದು ಸ್ವಲ್ಪ ಹೋಗದೆ ಇದ್ರೂ ಒಳ್ಳೇದು ಅಂತ ಆದ್ರೂ ನಾವು ಹೇಳ್ಬಹುದಾಗಿದೆ. ಓಕೆ, ಅದಕ್ಕಿಂತ ಮೊದಲು ಮತ್ತೊಬ್ರು ಕರೆಯಲ್ಲಿದ್ದಾರೆ, ಮಾತನಾಡೋಣ. ನಾನು ಬ್ರೇಕ್ ತಗೊಳ್ತೇನೆ. ನಾಗರಾಜ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ ನಾಗರಾಜ್ ಅವರೇ. ನಮ್ದು ಅಳಕೆಯಿಂದ ಮಾತಾಡ್ತಾ ಇರೋದು ನಾನು. ಅಳಕೆ? ಹೌದು. ಇವತ್ತೆಲ್ಲ ಅಲ್ಲಿ ಮಳೆ ಬಂದೆಲ್ಲ ಕೆರೆ ಎಲ್ಲ ತುಂಬೋಗಿದೆ, ಎಲ್ಲ ಒಳಗಡೆ ಎಲ್ಲ ಮೋರಿ ಎಲ್ಲ ತುಂಬೋಗಿ ಆಫೀಸಿಗೆಲ್ಲ ನೀರು ಬಂದಿದೆ. ಇದು ರೋಡಿನ ಸಮಸ್ಯೆಯಿಂದ ಆಗಿರೋದು ಮೇನು. ಅಂದ್ರೆ ಈಗ ಅಲ್ಲಿ ಕಾಂಕ್ರೀಟ್ ಕಾಮಗಾರಿ ಆಗ್ತಾ ಇದೆಯಲ್ಲ, ಬ್ರಿಡ್ಜ್ ಕಾಮಗಾರಿ ಆಗ್ತಾ ಇದೆ, ಆದ್ರೆ ಅಲ್ಲಿ ಮೋರಿ ಮಾಡಿದ್ದಾರೆ. ಅದರಲ್ಲಿ ನೀರು, ಅದಕ್ಕೆ ನೀರು ಹೋಗೋದು ಮೋರಿ ಅಲ್ಲ ಅದು ಮೋರಿ ಮೇಲೆ ಬರೀ ಕೇಬಲ್ ಮೇಲೆ ಅದನ್ನು ಒಂದು ಲೇಯರ್ ಅಲ್ಲಿ ಹಾಕ್ಬಿಟ್ಟು ಮೋರಿ ಮಾಡಿದ್ದಾರೆ. ಇದು ಎಲ್ಲಿ ಹೊಸ ಬ್ರಿಡ್ಜ್ ಹೇಳ್ತಾ ಇದ್ದೀರಾ ಅಥವಾ ಹಳೆಯದು ಹೇಳ್ತಿದ್ದೀರಾ? ಎಲ್ಲಿ ಅದು? ಅಲ್ಲ, ಇದು ಕುದ್ರೋಳಿ ಟೆಂಪಲ್ ಉಂಟಲ್ಲ ಆಪೋಸಿಟ್ ಅಲ್ಲಿ ಎಲ್ಲ ಒಂದು ಲೈನ್ ಫುಲ್ ಮಳೆಯಿಂದ ತುಂಬೋಗಿದೆ. ಇವತ್ತು ನೋಡ್ಲಿಲ್ವಾ ನೀವು? ಲೈವ್ ನೋಡ್ಲಿಲ್ವಾ? ಅದು ಫುಲ್ ತುಂಬೋಗಿದೆ. ಅದು ಏನೋ ಒಂದು ಸೈಡ್ ಅಲ್ಲಿ ಡೌನ್ ಉಂಟು. ಅದು ಮೋರಿ ಮಾಡಿದ್ದು ನೋಡಿದ್ರೆ ಅಲ್ಲಿಗೆ ನೀವು 1.25 ಫೀಟ್ ಇಲ್ಲ. ಅದು ಒಂದು ಕೇಬಲ್ ಮೇಲೆಲ್ಲ ಒಂದು ಸಿಮೆಂಟ್ ಹಾಕಿ ಮೋರಿ ಮಾಡಿದ್ದಾರೆ. ಮತ್ತೇನು ನಿಲ್ಲಿಕ್ಕೆ ಚಾನ್ಸ್ ಉಂಟಾ? ಅದು ನೀರು ಹೋಗ್ಲಿಕ್ಕೆ ಚಾನ್ಸ್ ಉಂಟಾ? ನೀರು ಮೋರಿಯಿಂದ ಏನೇ ಅಲ್ಲಿಂದ ನೀರಿಂದ ಇಲ್ಲಿಂದ ತೋಡಿಂದ ಬಂದ್ರೆ ಅದು ರಿವರ್ಸ್ ಹೊಡಿತದೆ ಬೇರೆ. ಇವತ್ತು ಬೆಳಿಗ್ಗೆಯಿಂದ ಅದೇ ಕೆಲಸ ಆಗಿದೆ ನಮ್ಗೆ. ಬರೀ ಆಫೀಸ್ ಒಳಗಡೆಯಲ್ಲಿ ನೀರು ಹೋಗಿ ನಾವು ತೆಗೆಯೋದೊಂದೇ ಕೆಲಸ ಆಗಿದೆ. ಆದ್ರೆ ಅದರಿಂದ ಲಾಭ ಮಾಡುವವರೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈ ಸಂಬಂಧಪಟ್ಟವರು ಯಾರಾದ್ರೂ ಬಂದಿದ್ದಾರಾ ಅಲ್ಲಿ ಅದನ್ನ ನೋಡ್ಲಿಕ್ಕೆ? ಏನಾದ್ರು ಸಂಬಂಧಪಟ್ಟವ್ರು ಇಂಜಿನಿಯರಿಗೆ ನಾನು ಮುಂಚೆನೆ ಹೇಳಿದ್ದೆ, ಇವರು ಅಲ್ಲಿ ಕೆಲಸ ಮಾಡೋ ಇಂಜಿನಿಯರಿಗೆ ಅವ್ರಿಗೆ ಹೇಳಿದ್ದೆ, ನೀವು ಮಾಡಿದ್ದು ಕೆಲಸ ಸರಿ ಇಲ್ಲ, ಇದು ಮಳೆಗಾಲದಲ್ಲಿ ತೊಂದರೆ ಆಗ್ತದೆ ಅಂತಾನು ಹೇಳಿದ್ದೆ. ಅವರು ಇಲ್ಲ, ಅದು ಸಾಧ್ಯನೇ ಇಲ್ಲ, ಅದು ಹಾಗೆ ಮಾಡೋದು, ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಈಗ ಯಾರಿಗೆ ನಾವು ಹೇಳ್ಬೇಕು? ಗಮನಕ್ಕೆ ತಂದದ್ದು ಒಳ್ಳೆದಾಯ್ತು, ನೋಡೋಣ. ನಿಜಪ್ಪ ಅಂತ ಹಲೋ, ಎಸ್ ನಾಗರಾಜ್ ಅವರು ನಮ್ಮ ಜೊತೆಗೆ. ಅಂದ್ರೆ ಇದು ಅಳಕೆಯಲ್ಲಿ ಬಹುಶಃ ಹೊಸ ಮೋರಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ
ಒಂದಷ್ಟು ಕೊಳವೆಗಳನ್ನು ಹಾಕಿ ಮಾಡಿರೋ ಮಣ್ಣು ಹಾಕಿ ಮಾಡಿದ್ದಾರೆ, ಅದು ನಿಲ್ಲೋದಿಲ್ಲ ಅಂತ ಹೊಸ ಬ್ರಿಡ್ಜ್ ಆಗ್ತಾ ಇದೆ. ಬಹುಶಃ ಆ ಒಂದು ಸಮಯದಲ್ಲೇ ಇದು ಇರುವಂತದ್ದು ಅಂತ ಕಾಣ್ತಾ ಇದೆ. ಓಕೆ, ಒಂದು ಸಣ್ಣ ಬ್ರೇಕ್ ತೊಗೊಳ್ತಾರೆ. ಬ್ರೇಕ್ ನಂತರ ಮತ್ತೆ ಈ ಒಂದು ತಮ್ಮ ಅಭಿಪ್ರಾಯಗಳು ಮತ್ತೆ ಈ ಮಳೆಯ ಬಗೆಗಿನ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೆವು. ಅಲ್ಲಲ್ಲಿ ಕೃತಕ ನೆರೆ ಉದ್ಭವಿಸಿ ಸಮಸ್ಯೆಗಳು ಉಂಟಾಗಿರುವಂಥದ್ದು ನೀವು ಕೂಡ ಕರೆ ಮಾಡ್ತಾ ಇದ್ದೀರಿ. ನಿಮ್ಮ ಕರೆಯನ್ನು ತೆಗೆದುಕೊಳ್ಳುತ್ತೇವೆ. ಈಗ ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಸೇರಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಂತ ಜೆರಾಲ್ಡ್ ಟವರ್ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಬೆಳಗಿನಿಂದ ನೀವು ನೋಡ್ತಾ ಇದ್ದೀರಿ, ಆದರೆ ಇದಕ್ಕಿಂತ ಹೆಚ್ಚು ಮಳೆ ಬಂದಿಲ್ಲ ಅಂತ ಏನೂ ಇಲ್ಲ. ಆದರೆ ಸೃಷ್ಟಿ ಮಾಡಿದಂಥ ಆದಂಥ ನೆರೆಗಳನ್ನು ನೋಡುವಾಗ ಇದೇನು ಭರಪೂರ ಮಳೆ ಅನ್ನುವಷ್ಟರ ಮಟ್ಟಿಗೆ ಆಗಿದೆ. ಅಲ್ಲ, ಇದಕ್ಕೇನು ಹೇಳಿದರೆ ಇದು ಟೋಟಲ್ ಆದದ್ದು ಹ್ಯೂಮನ್ ನೆಗ್ಲಿಜೆನ್ಸ್ ಅಲ್ಲಿ. ದೇವರು ಪ್ರತಿ ವರ್ಷ 3-3.5 ತಿಂಗಳು ನಮಗೆ ಮಳೆ ಕೊಡುವುದನ್ನು ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಮನುಷ್ಯ ಮಾಡಿದ ತಪ್ಪಿಗೋಸ್ಕರ ನಾವು ದೇವರು ಒಂದೇ ದಿವಸ ಜಾಸ್ತಿ ಮಳೆ ಕೊಟ್ಟರು ಅಂತೇಳಿ ನಾವು ದೂರುವುದು ಬೇಡ. ಸರಿಸುಮಾರು 9-10 ವರ್ಷಗಳ ಮೊದಲು ಪ್ರಥಮ ಬಾರಿಗೆ 100 ಕೋಟಿ ರೂಪಾಯಿ ಬರುವಾಗ ನಾನು ಕದ್ರಿಯಲ್ಲಿ ನನ್ನ ವಾರ್ಡಿನ ಅಂದರೆ ನನ್ನ ಆಫೀಸ್ ಇರುವುದು ಕದ್ರಿಯಲ್ಲಿ, ಮನೆ ಬೆಂದೂರು ಏರಿಯಾ ಆಗ್ತದೆ, ಬೇರೆ ಕಾರ್ಪೊರೇಟ್ರು. ಈ ಕಾರ್ಪೊರೇಟ್ಗೆ ನಾನು ನಡು ರಸ್ತೆಯಲ್ಲಿ ನಿಲ್ಲಿಸಿ ಕದ್ರಿಯಲ್ಲಿ ಓಲ್ಡ್ ಮಾರ್ಕೆಟ್ ಎದುರುಗಡೆ, ಈಗ ಮೆಸ್ಕಾಮ್ ಆಗಿದೆ, ಅವರ ಹತ್ರ ನಾನೊಂದು ಚಾಲೆಂಜ್ ಮಾಡಿದೆ. ಇವತ್ತು ಮಂಗಳೂರಿನಲ್ಲಿ ಪ್ರಗತಿ ಆಗುವುದು ಎಲ್ಲ ನಿಮ್ಮ ಕಿಸೆ ತುಂಬಿಸುವಗೋಸ್ಕರ, ಜನರಿಗೋಸ್ಕರ ಅಲ್ಲ. ಈ ಮಾತನ್ನು ನಾನು ಇವತ್ತಿನ ದಿವಸ ಧರ್ಮಸ್ಥಳದಲ್ಲಿ ಪ್ರಮಾಣ ಮಾಡ್ತೇನೆ ಆಸ್ ಎ ಕ್ರಿಶ್ಚಿಯನ್. ನೀವು ನನ್ನೊಟ್ಟಿಗೆ ಬರ್ತೀರಾ ಅಂತೇಳಿ ಕೇಳಿದೆ. ಅವರು ಬರ್ತಿಲ್ಲ ಹೇಳಿದರು. ಅಂದರೆ ಪ್ರತಿ ಒಂದು ಡೆವಲಪ್ಮೆಂಟಲ್ ವರ್ಕ್ ಅವರು ಅದಕ್ಕೆ ಬಗ್ಗೆ ಇನಿಷಿಯೇಟಿವ್ ತಗೊಳ್ಳೋದು, ಕೈ ಕಟ್ಟಿ ನಿಲ್ಲುವುದೆಲ್ಲ ಎದುರು ಯಾಕೆ ಹೇಳಿದ್ದಾರೆ. ಪ್ರತಿಯೊಂದರ ಹಿಂದೆ ಕಿಕ್ ಬ್ಯಾಕ್ಸ್ ಅವರಿಗೆ ಸಿಗ್ತದೆ ಅದಕ್ಕೋಸ್ಕರ. ಆದರೆ ಮಾಡಿದ ಕೆಲಸ ಒಳ್ಳೆ. ಒಂದು ಕರೆ ಇದೆ, ಜಯಪ್ರಕಾಶ್ ಅವರು ನೇರ ಸಂಪರ್ಕ. ನಮಸ್ಕಾರ ಜಯಪ್ರಕಾಶ್ ಅವರೇ. ನಮಸ್ಕಾರ. ಹೇಳಿ ಸರ್, ಎಲ್ಲಿಂದ? ಮಂಗಳೂರಿಂದ. ಮಾತಾಡಿ. ಸರ್, ಇದು ಅದೇ ಈ ತರ ಮಳೆ ಇದೆಲ್ಲ ಒಂದು 10 ವರ್ಷದ 15 ವರ್ಷದ ಹಿಂದೆ ಈ ತರ ಎಷ್ಟೇ ದೊಡ್ಡ 15 ದಿವಸ ನಿರಂತರ ಮಳೆ ಬಂದ್ರು ಕೂಡ ಈ ತರ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಈ ಬೆಳಿಗ್ಗೆ ಬರೀ ಒಂದು ಅರ್ಧ ಗಂಟೆ 10 ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ಬರೀ ಒಂದು ದಿವಸಕ್ಕೆ ಈ ತರ ಮಳೆ ಆಗಿದೆ. ಇದಕ್ಕೆ ಏನ್ ಸಮಸ್ಯೆ ಯಾರು ತರ ಉಳಿಸಲಿಕ್ಕೆ? ಜನಜೀವನ ಎಲ್ಲ ಅಸ್ತವ್ಯಸ್ತ ಆಗಿದೆ, ರೋಡ್ ಬ್ಲಾಕ್ ಆಗಿದೆ, ಎಲ್ಲೂ ಹೋಗಕ್ಕೆ ಆಗಲ್ಲ, ಚರಂಡಿ ಎಲ್ಲ ಬ್ಲಾಕ್ ಆಗಿದೆ. ಪಂಪ್ ಎಲ್ಲ ನೋಡಿದ್ರೆ ಅಲ್ಲಿ ಎಲ್ಲಿ ನೋಡಿದ್ರೆ ಬರೀ ಬಿಲ್ಡಿಂಗ್ ಮತ್ತೆ ಫ್ಲೈಓವರ್ ಅರ್ಧಕ್ಕೆ ನಿಂತಿದೆ. ಈಗ ತಾವು ಎಲ್ಲಿದ್ದೀರಿ? ಈಗ ನಾವೀಗ ತಾವೂರಲ್ಲಿ ಇದ್ದೀವಿ ಸರ್. ಮನೆ ತಲುಪಿದ್ದೀರಾ? ಅದೇ ಬೆಳಿಗ್ಗೆ 10 ಗಂಟೆಗೆ ಹೋದವರು ಈಗ ಆ ಕಡೆಯಿಂದ ಬರ್ಬೇಕಾದ್ರೆ 2.5 ಗಂಟೆ 3 ಗಂಟೆಗೆ ಈ ಕಡೆ ಬರ್ಲಿಕ್ಕೆ. ಅದು ಭಾರಿ ಕಷ್ಟದಲ್ಲಿ ಎಲ್ಲಿ ನೀರು, ಆಮೇಲೆ ನಂತೂರ್ ಹತ್ರ ನೀರು, ಪ್ರತಿಯೊಂದು ಕಡೆಯಲ್ಲೂ ನೀರು, ಚರಂಡಿ ನೀರು ಹೋಗಕ್ಕೆ ದಾರಿನೂ ಇಲ್ಲ, ಎಲ್ಲ ಚರಂಡಿ ಎಲ್ಲ ಫುಲ್ ಬ್ಲಾಕ್ ಆಗಿದೆ. ನಗರ ಪಾಲಿಕೆ ಮತ್ತು ಯಾರು ಅಲ್ಲ. ತಮ್ಮ ಮಾತು ಸರಿಯಾಗಿ ಕೇಳ್ತಾ ಇಲ್ಲ. ಬಹುಶಃ ತಾವು ಕೊಟ್ಟಿರುವಂತ ಮಾಹಿತಿ ಬಹುಶಃ ಅದು ಎಲ್ಲಾ ಕಡೆನೂ ಅದೇ ಪರಿಸ್ಥಿತಿ ಇರುವಂತದ್ದು. ಧನ್ಯವಾದಗಳು ತಮ್ಮ ಮಾಹಿತಿಗೆ. ನೋಡಿ, ಈಗ ಅವರು ಕಾಲರ್ ಹೇಳಿದಾಗೆ ಮಂಗಳೂರಲ್ಲಿ 5 ದಿವಸ 7 ದಿವಸ ಕಂಟಿನ್ಯೂಸ್ ಮಳೆ ಬಂದ ನನಗೆ ನೆನಪುಂಟು. ನಾನು ಶಾಲೆಗೆ ಹೋಗುವಾಗ, ನಾನೀಗ ಸೀನಿಯರ್ ಸಿಟಿಸನ್ ಕ್ರಾಸ್ ಆಗಿ 2 ವರ್ಷ ಆಯ್ತು. ನಾನು ಶಾಲೆಗೆ ಹೋಗುವಾಗ May 23 ಶಾಲೆ ರಿಓಪನ್ ಫ್ರಮ್ 1st ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್ಗೆ ಹೋಗುವಾಗ 1st ಜೂನ್ ಅಥವಾ 30th ಮೇ ಆದದ್ದು ನನಗೆ ನೆನಪಿಲ್ಲ. ಪ್ರತಿ 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್ ತನಕ 23ಕ್ಕೆ ಶಾಲೆ ಸ್ಟಾರ್ಟ್ ಆಗುವಾಗ 29-30 ಮಳೆ ಬಂದು ನಮ್ಮ ಪುಸ್ತಕ ಚಂಡಿಯಾಗಿ ಆಯಿತು. ಇವತ್ತೇನಾಗಿದೆ ಹೇಳಿದರೆ, ಹೇಗೆ ಪಾರ್ಕಿಂಗ್ ಸಮಸ್ಯೆ ಈ ಶ್ರೀಮಂತ ಕಟ್ಟಡಗಳಿಂದ ಅಥವಾ ಈ ಬಿಲ್ಡರ್ನವರಿಂದ ಈ ಉದ್ಭವವಾಗಿದೆ ಸಮಸ್ಯೆ, ಅದೇ ರೀತಿ ಇವತ್ತು ನೀರಿನ ಹರಿವಿಗೂ ಕೂಡ ಸಮಸ್ಯೆ ಮಾಡಿಬಿಟ್ಟದ್ದು ಈ ಶ್ರೀಮಂತರು. ಆದರೆ ಶ್ರೀಮಂತರಾಗಿದೆ ಅವರ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ನ ಇದರಿಂದಾಗಿ ಅಥವಾ ಅವರ ಪಕೆಟಿನ ಬಿಸಿಲಿಂದಾಗಿ, ಅಂದರೆ ದೊಡ್ಡ ದೊಡ್ಡ ನೋಟುಗಳು ಅವರ ಪರ್ಸಲ್ಲಿ ಇರ್ತದೆ, ಅದರ ಪ್ರಭಾವದಿಂದ ಇವತ್ತು ಈ ಕಾಮನ್ ಸಿಟಿಸನ್ರವರನ್ನು ಸಫರ್ ಮಾಡುವಾಗ ಇವರು ಮಾಡಿ ಹಾಕಿದ್ದಾರೆ ಅಂತೇಳಿ ಹೇಳುವಾಗ, ಇದಕ್ಕೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಒಬ್ಬೊಬ್ಬರು ಓದುಗರ ಪತ್ರ ಬರೆದಿದ್ದಾರೆ.
ಇದರಲ್ಲಿ ಎಲ್ಲದರಿಂದ ನಾವು ಮುಕ್ತಿ ದೊರಕಬೇಕಾದರೆ, ನಮಗೆ ಸಿಟಿಸನ್ಸ್ನವರಿಗೆ ನೆಮ್ಮದಿಯ ಉಸಿರು ನಾವು ಬಿಡಬೇಕಾದರೆ ನಾವು ಅಧಿಕಾರಿಗಳ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಕೋರ್ಟಿನಲ್ಲಿ ದಾವೆ ಹೂಡಬೇಕಂತೇಳಿ ನಾನು ವೈಯಕ್ತಿಕವಾಗಿ ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ. 2 ವರ್ಷಗಳ ಮೊದಲು ಫಸ್ಟ್ ಟೈಮ್ ಮಂಗಳೂರಲ್ಲಿ 60 ಕಾರ್ಪೊರೇಷನ್ ಏರಿಯಾಗಳ ಪೈಕಿ ನನ್ನ ಕಾರ್ಪೊರೇಟರ್ ಅವರ ಮೇಲೆ FIR ದಾಖಲಿಸಿದೆ ನಾನು ಫಾರ್ ಫೇಲ್ಯೂರ್ ಆಫ್ ಅವರ್ ಡ್ಯೂಟಿ. ಅದರ ನಂತರ ಫಾರ್ ನೆಗ್ಲಿಜೆನ್ಸ್ ನಾನು ಎಲ್ಲ ಆ್ಯಕ್ಟ್ಗಳನ್ನು ರೆಫರ್ ಮಾಡಿದೆ. ಆವಾಗ ಇನ್ಸ್ಪೆಕ್ಟರ್ ನನಗೆ ಹೇಳಿದರು, ಜನಪ್ರತಿನಿಧಿಯ ಮೇಲೆ ಕಂಪ್ಲೇಂಟ್ ಮಾಡಲಿ ಆಗೋದಿಲ್ಲ, ನೀವು ಹೈಯರ್ ಅಥಾರಿಟಿ DDC ಇದ್ದಾರೆ ಹಾಗೆ. ನಾನು ಹೇಳಿದೆ, ನೀವು ಬರೆದು ಕೊಡಿ ಹೇಳಿದೆ. ನನ್ನ ಕಂಪ್ಲೇಂಟ್ ರಿಸೀವ್ ಮಾಡಲಿಕ್ಕೆ ಆಗೋದಿಲ್ಲ, ನಾನು ಮನಸ್ಸು ಮಾಡಿದರೆ 1 ವಾರದಲ್ಲಿ ಕೇಸು ಮುಂದುವರಿಸ್ತೇನೆ. ನೀವು ಆಗುದಿಲ್ಲ ಅಂತೇಳಿ ಬರೆದು ಕೊಟ್ಟರೆ ನಾನು ಬೆಂಗಳೂರು ಹೋಗಿ ಈಗ DGPಗೆ ಸಿಕ್ಕಿ ಅದನ್ನು ತೋರಿಸ್ತೇನೆ, ಯಾಕೆ ಆಗುದಿಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡಿದೆ. ಎಸ್ ಜನರಲ್ ಅವರು ಮತ್ತೊಬ್ಬರು ಕರೆಯಲ್ಲಿದ್ದಾರೆ. ನಮಸ್ಕಾರ ಭಾಸ್ಕರ್ ಅವರ. ಹೌದು ಸರ್, ನಮಸ್ತೆ. ನೋಡಿ ನಮ್ಮ ಪಚ್ಚನಾಡಿಯಲ್ಲಿ ಬ್ರಿಡ್ಜ್ ಆಯ್ತು ನೋಡಿ, ವ್ಯವಸ್ಥೆ ನೋಡಿ ತುಂಬಾ ತೊಂದರೆ ಆಗ್ತಾ ಉಂಟು ಪಚ್ಚನಾಡಿಯಲ್ಲಿ. ನೋಡಿ ಆ ಕಡೆಯಿಂದ ಈ ಕಡೆ ಹೋಗೋರಿಗೆ ಭಾರಿ ಉಪದ್ರ ಆಗ್ತಾ ಉಂಟು. ಈಗ ಕಂಪ್ಲೀಟ್ ಆಗಿ ಪಚ್ಚನಾಡಿಯಿಂದ ವಾಮಂಜೂರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಸಾಧ್ಯನೇ ಇಲ್ಲ ಸರ್. ಅದು ಯಾವ ಕಡೆಯಿಂದ ಹೋಗ್ಬೇಕಾದ್ರೆ ಕೈಕಂಬ ಆಗಿ ಹೋಗ್ಬೇಕು, ಕೈಕಂಬ ಗುರುಪುರ ನಮ್ಮ ಇಲ್ಲಿಂದ ಹೋಗ್ಬೇಕು, ಬಿಕರಘಟ್ಟ ಕೈಕಂಬ ಆಗಿ ಹೋಗ್ಬೇಕು. ಓಕೆ ನೋಡಿ ಸರ್, ನಾವು ಇದು ಈ ಬ್ರಿಡ್ಜ್ ಕೆಲಸ ನಮ್ದು ಆಕ್ಚುಲಿ 6 ತಿಂಗಳು ಮೊದಲೇ ಮಾಡಬೇಕಿತ್ತು. ಇವರು ಮಳೆ ಈಗ ಎಲೆಕ್ಷನ್ ಟೈಮಲ್ಲಿ 2 ತಿಂಗಳು ಮೊದಲು ಮಾಡಿದ್ದಾರೆ. ಹೌದು, ಇಲ್ಲಿಂದ ಮಳೆ ಬರ್ತಂತ ಗೊತ್ತು ನೋಡಿ. ಇವ್ರು ಈಗ ಮಾಡಿ ನಮಗೆ ಇಲ್ಲಿ ಪರಿಸರದ ತುಂಬಾ ಉಪದ್ರ ಆಗ್ತಾ ಉಂಟು. ಇದು ಇನ್ನು ಮಾರ್ಗ ಯಾವಾಗ ಆಗುದು? ನಾವು ಇಲ್ಲಿ ಎಷ್ಟು ದಿವಸ ಅಂತ ಈ ಕಡೆ ನೋಡಿ, ಇಲ್ಲಿ ಕೂಲಿ ಕೆಲಸದವರು ತುಂಬಾ ಜನ ಇದ್ದಾರೆ. ಈಗ ಮಳೆ ನಿಲ್ಲುವವರೆಗೆ ನಿಮ್ಗೆ ಆ ಒಂದು ಸಾಧ್ಯ ಇಲ್ಲ. ಅದನ್ನು ಸರಿ ಮಾಡ್ಲಿಕ್ಕೆ ಇನ್ನು ಒಂದು 4-5 ದಿವಸ ಆದ್ರೂ ಬೇಕು. ಅದು ಮಣ್ಣು ಹಾಕಿ ನಿಲ್ಲಿಕ್ಕಿಲ್ಲ ಸರ್. ಆ ಸೇತುವೆ ಇನ್ನು ತುಂಬಾ ಸಮಯ ಬೇಕಾ ಒಣಗ್ಲಿಕ್ಕೆ? ಅದು ಆಗಿಲ್ಲ. ಅದು ಈಗ ಆಕ್ಚುಲಿ ಒಂದು 15-20 ದಿವಸ ಆಯ್ತು, 1 ತಿಂಗಳು ಆಯ್ತು ಅಷ್ಟೇ ಸರ್. ಅದು ಒಣಗಿ ಇನ್ನು ಅದು ಅದರ ಮೇಲೆ ಸರಿ ಮಾಡೋದಕ್ಕೆ ತುಂಬಾ ಕೆಲಸ ಉಂಟು. ಆದ್ರಿಂದ ಇಲ್ಲಿ ನಮ್ಮ ನೆರೆಕರೆಯ ಕಾರ್ಪೊರೇಟ್ ನೋಡಿ ನಮ್ಮ ಅವಸ್ಥೆ ನೋಡಿ, ಇಲ್ಲಿ ಪಚ್ಚನಾಡಿ ಭಾರಿ ತೊಂದರೆ ಆಗ್ತಾ ಉಂಟು ನೋಡಿ. ಈಗ ನೋಡಿ ನೀವು ಇಲ್ಲಿ ಇವತ್ತು ನಾವೆಲ್ಲ ಹೋಗಿ ಬರ್ಬೇಕಾದ್ರೆ ಇಲ್ಲಿ ಕೈಕಂಬ ಗುರುಪುರ ಆ ಕಡೆಯಿಂದ ಬರಬೇಕು, ಬಿಕರನಾಟಿ ಆಗಿ. ಹೌದು ಸರ್. ಧನ್ಯವಾದಗಳು ಭಾಸ್ಕರ್ ಅವರು. ಓಕೆ ಸರ್, ಥ್ಯಾಂಕ್ ಯು. ಬಹಳ ಮುಖ್ಯವಾಗಿ ಪಚ್ಚನಾಡಿಯಲ್ಲಿ ಇತ್ತೀಚೆಗೆ ಬಹಳ ಹೊಸ ಸೇತುವೆಯೊಂದನ್ನ ನಿರ್ಮಾಣ ಮಾಡಿರುವಂತದ್ದು. ಅಲ್ಲಿ ಪಕ್ಕದಲ್ಲೇ ಒಂದು ಕೃತಕ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು, ಮಣ್ಣೆಲ್ಲ ಹಾಕಿ. ಬಹುಶಃ ಒಂದು ಅವರು ಹೇಳಿರೋದು ಸರಿ, ಮಳೆಗಾಲಕ್ಕೆ ಇನ್ನು ಸೇತುವೆ ಒಣಗಲಿಕ್ಕೆ ಬೇಕು, ಅದು ಎಷ್ಟು ಸಮಯ ತಗೊಳ್ತದೆ ಎಲ್ಲ ಗೊತ್ತಿದ್ದರೂ ಕೂಡ ಇಂಥ ಕಾಮಗಾರಿಗಳನ್ನು ಮಳೆಗಾಲ ಹತ್ತಿರ ಬರುವಾಗಲೇ ಇಟ್ಟಿರುವುದರ ಉದ್ದೇಶ ಏನು? ಆ ಮಳೆ ಬಂದು ಅದು ಕೊಚ್ಚಿಕೊಂಡು ಹೋಗ್ತದೆ ಅಂತ ಗೊತ್ತಿಲ್ವೇ ಅಂತ ಅನ್ನುವಂಥದ್ದು. ಮತ್ತೊಬ್ರು ಫೋನಲ್ಲಿ ಕರೆಯಲ್ಲಿದ್ದಾರೆ ನಮ್ಮ ಜೊತೆಗೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ಕೃಷ್ಣಿ ಅಂತ ಸರ್. ಎಲ್ಲಿಂದ? ಇದು ಮರಕಡ ಕಾವೂರು ಸರ್. ಮರಕಡ. ಹೇಗಿದೆ ಈಗ ಪರಿಸ್ಥಿತಿಯಲ್ಲಿ? ಅಲ್ಲಿ ಸರ್ ಈಗ ಮಳೆ ಸ್ವಲ್ಪ ಕಮ್ಮಿ ಉಂಟು, ಆದ್ರೆ ಮನೆ ಒಳಗೆ ನೀರೆಲ್ಲ ತುಂಬಿ ಅರ್ಧ ಇದೆಲ್ಲ ಆಗಿದೆ ಸರ್. ಮನೆದೆಲ್ಲ ಸಾಮಾನೆಲ್ಲ ನೀರಲ್ಲಿ ಹೋಗ್ತಾ ಉಂಟು. ಹೌದಾ? ಇಲ್ಲಿ ಮರಕಡ? ಮರಕಡ ಸರ್. ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೇವೆ, ಪೊಲೀಸ್ನವರು ಬಂದು ಎಲ್ಲ ಹೋದ್ರು, ನೋಡಿ ಹೋದ್ರು ಸರ್. ಸಿಟಿ ಕಾರ್ಪೊರೇಷನ್ ಅವರಿಗೆ ತಿಳಿಸಿದ್ರಾ? ಅವರಿಗೆ ತಿಳಿಸ್ಲಿಲ್ಲ ಸರ್. ಅಲ್ಲ, ಕಾರ್ಪೊರೇಟರ್ ಬಂದು ಹೇಳಿದೆ, ಕಾರ್ಪೊರೇಟರ್ಗೆ ಹೇಳಿದೆವು, ಅವರು ಬಂದು ನೋಡಿ ಹೋದ್ರು, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಮಾಡಿದೆವು. ಎಷ್ಟು ಮನೆಗಳು? ನಿಮ್ಮ ಮನೆ ಒಂದೇ ಮನೆಯಾ? ನಮ್ಮ ಮನೆಗೆ ನೀರು ತುಂಬಿದೆ ಸರ್. ಈಗ ಎಲ್ಲ ನೀರೆಲ್ಲ ಹೊರಗೆ ಹಾಕ್ತಿದ್ದೇವೆ ನಾವು. ಇದೆಲ್ಲಿ ಮರಕಡ ಶಾಲೆ ಪಕ್ಕವಾ ಮೇಡಮ್? ಅಲ್ಲ, ಅಲ್ಲೆಲ್ಲ ಸರ್. ಮರಕಡ ನಾವು ಬಸ್ ಪೇ ರೂಟ್ ಹೋಗ್ತೇವಲ್ಲ, ಅದೊಂದು ಬಸ್ ಪೇ ರೂಟ್. ಅಲ್ಲಿ ರೈಟ್ ಸೈಡ್ ಒಂದು ರೋಡ್ ಹೋಗಿದೆ, ಮಣ್ಣಿದ್ದು ರೋಡ್, ಆಗಲ್ಲ ರೋಡ್, ಅದ್ರ ಒಳಗೆ ಬರ್ಬೇಕು ಸರ್. ಗೊತ್ತಾಯ್ತು. ವಿಮಾನ ನಿಲ್ದಾಣಕ್ಕೆ ಹೋಗುವ ಅಷ್ಟು ಹೋಗಕ್ಕಿಲ್ಲ ಸರ್. ಮರಕಡ ಜಂಕ್ಷನ್ ಇಂದ ಸ್ವಲ್ಪ ಮುಂದೆ, ಪವರ್ ಹೌಸ್ ಬ್ಯಾಕ್ ಸೈಡ್. ಓಕೆ, ಕಂಪ್ಲೇಂಟ್ ಮಾಡಿದಿರಲ್ವ? ಓಕೆ, ಥ್ಯಾಂಕ್ ಯು ಮಾಹಿತಿಗೆ. ಕೃಷ್ಣಿ ಅವರು, ಅಂದ್ರೆ ಇದು ಮರಕಡ ಇದು ಕಾಂಟ್ರಾಕ್ಟ್ ಕೊಡುವಾಗ 20 ಮಂದಿ ಲೇಬರರ್ಸ್ ಹಾಕಿ ಎಷ್ಟೇ ದಿವಸದಲ್ಲಿ ಮುಗಿಸ್ಬೇಕಂತ ಹೇಳಿ ಅವರಿಗೆ ಇದು ಗೈಡ್ ಲೈನ್ಸ್ ಕೊಡ್ತಾರೆ ಆ ಕೆಲಸಕ್ಕೆ. ಇಲ್ಲಿ ಇರುವುದು 2 ಕಾರ್ಮಿಕರು. 3 ವಾರದಲ್ಲಿ ಮುಗಿಸುವ ಕೆಲಸವನ್ನು ಇವರು 3 ತಿಂಗಳು ಕೊಂಡೋಗ್ತಾರೆ ಅಂತೇಳಿ ಹೇಳುವಾಗ ಇವರಿಗೆ ಏನಾಗ್ತದೆ, ಇವರಿಗೆ ಆ ಕಾಂಟ್ರಾಕ್ಟರ್ನಿಂದ ಇವರಿಗೆ ಇದು ಏನೋ ಒಂದು ಅವರಿಗೆ ಬೆನಿಫಿಟ್ ಉಂಟು ಹೇಳಿದ ಕಾರಣ ಇವರು ಗೈಡ್ಲೈನ್ಸನ್ನು ಇವರು ಇದು 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 ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇವರಿಗೆ ಒಪ್ಪುದಿಲ್ಲ ಇವರು. ಹಾಗಾದರೆ ಜನಪ್ರತಿ ಈಗ ನಮಗೆ ಮತ್ತು ಇವರಿಗೆ ನಂದು ಸರ್ ಅವರಿಗೆ ನಾವು ಹೋಗಿ ಅಲ್ಲಿ ಮಾತಾಡಲಿಕ್ಕೆ ನಮಗೆ ಮಾತಾಡಬಾರ್ದೇನಿಲ್ಲ. ಇಡೀ ಕೇರಳದಲ್ಲಿ ಯಾವ ಕೆಲಸ ಆದರೂ ಕೂಡ ಜನರು ನೋಡ್ತಾರೆ. ಅಲ್ಲಿ ಇದು ಡ್ಯಾಮ್ ಕಟ್ಟುವಾಗ ಈ ಚರಂಡಿ ಕಟ್ಟುವಾಗ ಎಷ್ಟು ಸಿಮೆಂಟ್ ಆಗ್ತಾನೆ ಎಲ್ಲ ಜನರು ನೋಡ್ತಾರೆ. ನಾವು ಟ್ಯಾಕ್ಸ್ ಕಟ್ತೇವೆ ಹೇಳುವಾಗ ನಮ್ಗೆ ಪ್ರತಿ ಕೆಲಸವನ್ನು ಪ್ರಶ್ನಿಸುವ ಹಕ್ಕು ನಮಗೆ ಉಂಟು. ಆದರೆ ಇಲ್ಲಿ ಎಫಿಷಿಯನ್ಸಿ ಇಲ್ಲದವನಿಗೆ ಕಾಂಟ್ರಾಕ್ಟ್. ಅದರ ನಂತರ ಆ ಕಾಮಗಾರಿ ಯಾವ ಸಮಯದಲ್ಲಿ ನಾವು ಮಾಡಬೇಕು. ನಂತೂರಲ್ಲಿ PWD ಅವರು ಮೊನ್ನೆ 3 ದಿವಸ ಮೊದಲು ಡಾಮರ್ ಹಾಕಿದ್ದಾರೆ.
ಈಗ ಸರ್ಕಲ್ ಸಣ್ಣದು ಮಾಡಿದ್ದು ಕುಲ್ಸೆಗರ ಸೈಡಲ್ಲಿ ಸ್ವಲ್ಪ ಹೀಗೆ ಒಂದು ಬದಿಯಲ್ಲಿ ಇನ್ಕ್ಲೈನ್ ಆಗಿತ್ತು, ನೀರು ಎಲ್ಲ ಶೇಖರಣೆ ಆಗ್ತಿತ್ತು. ಅದನ್ನು ಇವರು 3 ದಿವಸದ ಮೇಲೆ ದಾಮಾರ್ ಹಾಕಿದ್ದೇಳಿ ಹೇಳಿದ್ದಾರೆ ರಾಮದಾಸರು. ಆ 3 ದಿವಸದ ದಾಮಾರ್ ಇವತ್ತು ಎಷ್ಟು ದಿವಸ ನಿಲ್ತದೆ? ಈಗ ಪುನಃ ಅಲ್ಲಿ ಜಲ್ಲಿ ಮೇಲೆ ಬಂದು ಅದರಿಂದ ಪುನಃ 2 ವೀಲರ್ನವರಿಗೆ ಸಮಸ್ಯೆ ಉಂಟಾಗಿರುವ ಮತ್ತೊಬ್ರು ಕರೆಯಲ್ಲಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಜಯಂತ್, ಕೊಲ್ಯದಿಂದ. ಕೊಲ್ಯ. ಈಗ ಜರಾಲ್ಡಿ ಅವರು ಹೇಳಿದ್ರಲ್ಲ, ಈಗ ನೀರು ತುಂಬಲಿಕ್ಕೆ ಕಾರಣ ಏನಂತ ಹೇಳಿ, ಅದಕ್ಕೆ ನಿಜವಾಗಿ ಹೇಗೆ ಅಂತ ಹೇಳಿದ್ರೆ, ಮೊದಲು ನಾವು 25 ವರ್ಷದ ಮೊದಲು ಗದ್ದೆಗಳು ನೀರು ನಿಲ್ಲಕ್ಕೆ ತುಂಬಾ ಸ್ಥಳ ಇತ್ತು. ಈಗ ಅದಕ್ಕೆ ಸ್ಥಳ ಉಂಟಾ ನೋಡಿ ಹೇಳಿ? ಹೌದು. ಅದು ಹೇಗೆ? ಕಾರಣ ಏನು? ಇದ್ದಲ್ಲೆಲ್ಲ ಮನೆ ಕಟ್ಟಿದ್ದಾರೆ, ನೀರಿಗೆ ಹೋಗ್ಲಿಕ್ಕೆ ಸ್ಥಳ ಬೇಕಲ್ಲ. ಹೌದು. ಹಾಗಾಗಿ ಈ ಪ್ರಾಬ್ಲಮ್ ಆದದ್ದು ಹೆಚ್ಚಾಗಿ. ಮತ್ತೆ ಈ ತೋಡುಗಳು ಏನಾಗಿದೆ, ಎಲ್ಲ ಎಕ್ವೈರ್ ಆಗಿದೆ. ತೋಡುಗಳ ಅಗಲ ಇಲ್ಲ, ನೀರು ಹೋಗ್ಬೇಕಿದ್ರೆ ತೋಡುಗಳು ಬೇಕಲ್ಲ. ಅದನ್ನು ಈ ಸಿಟಿ ಕಾರ್ಪೊರೇಷನ್ ಅವರು ಸರಿಯಾಗಿ ಮಾಡ್ಬೇಕು, ಆಗ ಆಟೋಮೆಟಿಕ್ ಸರಿ ಆಗ್ತದೆ. ಹೌದಲ್ಲ? ಎಸ್ ಎಸ್ ಸರ್, ಕರೆಕ್ಟ್ ಕರೆಕ್ಟ್ ಹೇಳಿದ್ರಿ. ಸೊ ಇದನ್ನ ಮೊದಲು ಸರಿ ಮಾಡಿರುವುದು ಏನಂದ್ರೆ ಎಂತದು ಮಳೆ ಬಂದಾಗ ಛತ್ರಿ ಬಿಡಿಸಿದಾಗ ರೀತಿಯಲ್ಲಿ ಆಗ್ತದೆ. ನಮಗೆ ಮಳೆ ಬಂದಾಗ ಮಾತ್ರ ನೆನಪಾಗ ಛತ್ರಿ ಬಿಡಿಸುದು ಮಾತ್ರ ಅಲ್ಲ, ಛತ್ರಿಯನ್ನು ಹುಡುಕಿಕೊಂಡು ಹೋಗುದು. ಛತ್ರಿ ಹುಡುಕಿಕೊಂಡು ಹೋಗುದು, ಬಿಡಿಸುದು ಮಾತ್ರ ಅಲ್ಲ. ಥ್ಯಾಂಕ್ ಯು ರಾಮದಾಸ್ ಸರ್. ಈಗ ಅವರು ಹೇಳಿದಾಗ ಅತಿಕ್ರಮಣ, ಅವರು ಸ್ವಲ್ಪ ರಾಂಗ್ ವರ್ಡ್ ಯೂಸ್ ಮಾಡಿದ್ದಾರೆ, ಅದು ಅವರ ಅರ್ಥ ಕರೆಕ್ಟ್. ಇವತ್ತು ನಾನು ಪಂಪೈಲಲ್ಲಿ ಸಾಧಾರಣ 15 ವರ್ಷದ ಯುವಕನಾಗಿರುವಾಗ ನೇತ್ರಾವತಿ ನದಿ ತನಕ ಪೆಂಟಗೋನ್ ಹತ್ರ ಚರಂಡಿಯಲ್ಲಿ ಇಳಿದವರು, ರಾಜಕಾಲುವೆ ನೇತ್ರಾವತಿ ನದಿ ಹತ್ರ ನಾವು ಮೇಲೆ ಬರ್ತಿದ್ದೆವು, ಒಂದು 5-6 ಮಂದಿ ನಾವು. ನಮ್ಗೆ ಹೇಳಿದರೆ ಯುವಕರಾಗಿರುವಾಗ ಮೀನು ಹಿಡಿಯುವ ಅಂಥದ್ದೆಲ್ಲ ಇದು ಇತ್ತು ನಮ್ಮದು ಇಂಟ್ರೆಸ್ಟ್. ಹಂಟಿಂಗಿಗೆ ಹೋಗೋದು ನಾನು ಅಂಥದ್ದೆಲ್ಲ ಇದು ಅನುಭವಿಸ್ತೇನೆ ನಾವು. ಆಗ ಈ ಚರಂಡಿಗಳು ಜಪ್ಪಿನ ಮುಗಿಯರು ನಮ್ಮ ರಂಪಣ್ಣನವರ ಬೇಸಾಯ ಮಾಡುವ ಗದ್ದೆಗಳ ಆ ಕಡೆಯಿಂದ ಹಾದು ಹೋಗಿ ನೇತ್ರಾವತಿ ಮುಟ್ಟುವಲ್ಲಿ 20-30 ಫೀಟ್ ಅಗಲದು ಚರಂಡಿ. ಉದಾಹರಣೆಗೆ 20 ಅಂಜಲಿ ಹಿಡಿಯುವ, 30 ಬೇಡ ಫೀಟ್, ಮೀಟರ್ಸ್ ಕೂಡ ಹೇಳುವುದಿಲ್ಲ. ಇವತ್ತು ಅದು 10 ಫೀಟಿಗೆ ಬಂದು ನಿಂತಿದೆ. 30 ಇದ್ದದ್ದು 12 ಫೀಟಿಗೆ ಬಂದಿದೆ, 10 ಇದ್ದದ್ದು 6 ಫೀಟಿಗೆ ಬಂದಿದೆ. ಆಗ 3.5 ತಿಂಗಳು ನಮ್ಮ ಮಳೆಯ ಪ್ರಮಾಣದ ನೀರು ಅಷ್ಟೇ ಇರುವಾಗ ಇವರ ಚರಂಡಿಯ ಗಾತ್ರ ಸಪುರ ಹಾಕೊಂಡು ಬಂದರೆ ಆ ನೀರು ಎಲ್ಲಿಂದ ಹೋಗಿ? ಅಂದ್ರೆ ನಂದಗೋಪಾಲ್ ಅವರೇ, ಇಲ್ಲಿ ಒಂದು ಕಳೆದ ವರ್ಷದ ಮಳೆ ಅಷ್ಟೊಂದು ಪ್ರಭಾವ, ಕಳೆದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ಒಂದು 2-3 ವರ್ಷದ ಮಳೆ ಅಷ್ಟೊಂದು ಪ್ರಭಾವಶಾಲಿ ಆಗಿರ್ಲಿಲ್ಲ ಅಂತ ಅನ್ನುವಂಥದ್ದು. ಹಾಗೆ ಎಲ್ಲೋ ನಮ್ಮ ಅಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಪ್ಪ ಇಷ್ಟೇ ಮಳೆ ಅಂತ ತಿಳ್ಕೊಂಡ್ರ ಅಂತ ಒಂದು ಸೈಡ್ ಅಲ್ಲಿ ಅದು ಕೂಡ ಕಾರಣ ಇದೆ. ಏನಂದ್ರೆ ಇವತ್ತು ನಾವೇನು ಹೇಳ್ತೇವೆ, ಎವ್ರಿಬಡಿ ವೇರ್ ಟೇಕನ್ ಬೈ ಸರ್ಪ್ರೈಸ್. ಇವತ್ತಿನ ಒಂದು ಮಳೆ ಇಲ್ಲದ್ರೆ ಸಾಧಾರಣ ಮಳೆ 3-4 ದಿನ ಸ್ಪ್ರೆಡ್ ಆಗಿ ಬರ್ತಾ ಇತ್ತು. ಇವತ್ತು ಒಂದು ಈ 9 ಗಂಟೆಯಿಂದ 1 ಗಂಟೆ ತನಕ ಬಂದ ಒಂದು ಮಳೆ, ಅದು ಅನ್ಎಕ್ಸ್ಪೆಕ್ಟೆಡ್, ಒಂದು ಕ್ಲೌಡ್ ಬರ್ಸ್ಟ್ ಆದಾಗೆ ಬಂದಿದೆ ಮಳೆ. ಎಸ್ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಬ್ರೇಕ್ ನಂತರ ಮತ್ತಷ್ಟು ಮಾಹಿತಿ ತಾವು ಕೂಡ ಕರೆ ಮಾಡಬಹುದಾಗಿದೆ. ಸಣ್ಣ ಬ್ರೇಕ್ನ ಬಳಿಕ ಮತ್ತೆ ಬರ್ತದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮುಳುಗಿಸಿದ್ಯಾರು ಮಂಗಳೂರು ಅಂದರೆ ಮಂಗಳೂರಲ್ಲಿ ಬಹುಶಃ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಮಸ್ಯೆ ಹೆಚ್ಚು ಜಾಸ್ತಿ. ಉಡುಪಿಯಲ್ಲೂ ಕೂಡ ಭರಪೂರ ಮಳೆ ಬರ್ತಾ ಇದೆ, ಅಲ್ಲೂ ಕೂಡ ಈಗಾಗಲೇ ರಜೆ ಘೋಷಿಸಲಾಗಿದೆ. ಕೆಲವೊಂದು ಕಡೆಗಳಲ್ಲಿ ಅಂದರೆ ನಿನ್ನೆ ಸುರಿದಂಥ ಭಾರಿ ಮಳೆ, ಇವತ್ತು ಬೆಳಿಗ್ಗೆ ಸುರಿದ ಭಾರಿ ಮಳೆಯಲ್ಲಿ ಗಾಳಿಗೆ ಮರಗಳು ಕೂಡ ಬಿದ್ದು ಹಾನಿಗೀಡಾಗಿರುವಂಥ ಒಂದಷ್ಟು ಸುದ್ದಿಗಳು ಕೂಡ ಉಡುಪಿಯಿಂದ ಬಂದಿರುವಂಥದ್ದು. ಮಂಗಳೂರು ನಗರದಲ್ಲಿ ಅಂದರೆ ಇದು ನಾವು ಈ ಪ್ರಶ್ನೆನೇ ಇಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಮುಳುಗಿಸಿದ್ಯಾರು, ಮಳೆ ಮುಳುಗಿಸಿದ್ದೋ ಅಥವಾ ನಾವೇ ಕಾರಣರು ಅಂತ ಅನ್ನುವಂಥದ್ರ ಬಗೆಗೆ ನಾವು ಈಗಾಗಲೇ ಮಾತಾಡ್ತಾ ಇದ್ದೀವಿ. ಬಹಳ ಸಮಸ್ಯೆಯಲ್ಲಿದ್ದಾರೆ, ಬಹಳ ಮಂದಿ ಇಲ್ಲಿ ಕರೆ ಮಾಡ್ತಾ ಇದ್ದಾರೆ. ಕೆಲವೊಂದು ರಸ್ತೆಗಳಲ್ಲಿ ನೀವು ಬಹುಶಃ ಮೊದಲೇ ತಿಳ್ಕೊಳ್ಬೇಕಾಗ್ತದೆ. ಬಹಳ ಮುಖ್ಯವಾಗಿ ಪಚ್ಚನಾಡಿಯಿಂದ ವಾಮಂಜೂರಿಗೆ ಹೋಗುವವರು ನೀವು ರಸ್ತೆಯನ್ನು ಬದಲಿಸಬೇಕಾಗ್ತದೆ. ಪಚ್ಚನಾಡಿಯಿಂದ ವಾಮಂಜೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಹೋಗುವವರು ಕೂಡ ಪಂಪೆಲ್ ಬಹಳಷ್ಟು ತೊಂದರೆಗೀಡಾಗಿ, ಪಂಪೆಲಲ್ಲಿ ತುಂಬಾ ರಶ್ ಆಗಿದೆ, ಅಂದ್ರೆ ಟ್ರಾಫಿಕ್ ಜಾಮ್ ಆಗಿದೆ. ಕೊಟ್ಟಾರ ಚೌಕಿಯಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಸೊ 2 ರಸ್ತೆಗಳು ಬಹಳ ಮೇಜರ್ ಆಗಿರುವುದರಿಂದ ಇನ್ನೊಂದು ಬದಲಿ ರಸ್ತೆ ಅಂತ ನನಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗದಿರುವಂಥ ಪರಿಸ್ಥಿತಿ ಇದೆ. ಸರ್ ನಂದು ಸರ್ ಏನು ಹೇಳ್ತೀರಿ? ಅಂದ್ರೆ ಅವೈಜ್ಞಾನಿಕವಾದಂಥ ಕಾಮಗಾರಿಗಳು ಎಂಥದ್ದು? ಅಲ್ಲ ನೋಡಿ, ಅವೈಜ್ಞಾನಿಕ ಮಾತ್ರ ಅಲ್ಲ, ಇದಕ್ಕೆ ನಾವು ಇದು ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಇದು
ಯಾರು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಪ್ರಾಜೆಕ್ಟ್ ಪ್ರಪೋಸಲ್ಸ್ ಕೊಡ್ತಾರೆ, ಯಾವ ರೀತಿ ಅದು ಸ್ಯಾಂಕ್ಷನ್ ಆಗ್ತದೆ, ಯಾವ ರೀತಿ ಅದು ಇಂಪ್ಲಿಮೆಂಟ್ ಆಗ್ತದೆ, ಈ ಎಲ್ಲ ಸಿಸ್ಟಮ್ ಮೇಲೆ ನಮಗೆ ಒಂದು ಕ್ವೆಶ್ಚನೇಬಲ್ ಸಂಶಯ ಬೀಳ್ತಾ ಇದೆ, ಕ್ವೆಶ್ಚನೇಬಲ್ ಆಗಿ ಇದೆ. ಯಾಕಂದರೆ ಒಂದು ಟೈಮಲ್ಲಿ ತುಂಬ ಹೈಪ್ ಕ್ರಿಯೇಟ್ ಆಯಿತು, 100 ಕೋಟಿ ರೂಪಾಯಿ ಇಲ್ಲಿಗೆ ಬಂತು ಮತ್ತು ಕಾಂಕ್ರೀಟೀಕರಣ ಆಯಿತು. ಯಾವುದು ರೋಡ್ಗಳು, ರಸ್ತೆಗಳು ಕಾಂಕ್ರೀಟೀಕರಣ. ನಂದಗೋಪಾಲ್ ಅವರು ಒಬ್ರು ಇದ್ದಾರೆ ಕರೆಯಲ್ಲಿ. ನಮಸ್ಕಾರ ಮುರಳೀಧರ್ ಅವರೇ, ನಮಸ್ಕಾರ. ಹಲೋ ಸರ್, ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ರಿ ಸರ್? ನಾವು ಪೊರ್ಕೋಡಿ ಅಂತ. ಪೊರ್ಕೋಡಿಯಿಂದ? ಇಲ್ಲಿ ಫುಲ್ಲು ಇದು ನೆರೆ ಬಂದು ನಮ್ಮ ಮನೆಯ ಅಂಗಳಕ್ಕೆಲ್ಲ ಇದು ನೀರ್ ಬಂದಿದೆ ಸರ್. ಇದು ಪೊರ್ಕೋಡಿ ಪಂಚಾಯತಿ ಏರಿ ಬೀಳ್ತದ ಇದು? ಕಾರ್ಪೊರೇಷನ್? ಹೌದು ಸರ್. ಪಂಚಾಯತ್ ಅಲ್ಲ? ಯಾವ ಪಂಚಾಯತ್ ಇದು? ಇದು ಕೆಂಜಾರು ಪಂಚಾಯತ್. ಅಂದ್ರೆ ಇಲ್ಲಿ MRPL ಅವರು ರೋಡ್ ಮಾಡಿದ್ದಾರೆ, ಅದಕ್ಕೆ ಸರಿಯಾಗಿ ಚರಂಡಿ ಇದು ಮಾಡ್ಲಿಲ್ಲ. ಹಾಗೆ ನಮ್ಮ ಆಚೆ ಈಗ ಫುಲ್ಲು ನೀರ್ ಬಂದು ನಮ್ಮ ಮನೆ ಅಂಗಳಕ್ಕೆ ಫುಲ್ಲು ನೀರಾಗಿದೆ. ಇನ್ನು ಸ್ವಲ್ಪ ಇರೋದು ನಮ್ಮ ಮನೆ ಒಳಗೆ ಹೋಗಿ. ಅಂದ್ರೆ ತುಂಬಾ ತಳಭಾಗದಲ್ಲಿ ಇದೆಯಾ ನಿಮ್ಮ ಮನೆ? ಲೋ ಲೈನ್ ಇದೆಯಾ? ಹೌದೌದು ಸರ್, ನಾವೇ ಅವರಿಗೆ ಹೇಳಿದ್ದೇವೆ ಎಲ್ಲ ಇದು ಕರೆಕ್ಟ್ ಆಗಿ ನಮ್ಮ ಚರಂಡಿ ವ್ಯವಸ್ಥೆ ಇದಕ್ಕೆ, ಹಾಗೆ ಏನು ಕೂಡ ಮಾಡಿಲ್ಲ ಇಲ್ಲಿ ನಮ್ಗೆ. ಅಂದ್ರೆ ರೋಡ್ ಸೈಡ್ ಅಲ್ಲಿ ಬಸ್ ಅವರು ಕೂಡ ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ ಈಗ, ಯಾರು ಇಲ್ಲ ಸರ್ ಈಗ. ಅಲ್ಲಿ ಸುತ್ತ ಎಷ್ಟು ಮನೆಗಳಿವೆ ನಿಮ್ಮ? ಸುತ್ತ ತುಂಬಾ ಮನೆ ಉಂಟು ಈಚೆ. ಯಾರಿಗಾದ್ರೂ ದೂರು ಕೊಟ್ಟಿದ್ದೀರಾ? ದೂರು ಕೊಡ್ತಾ ಇದ್ದೆ, ಯಾರು ಕೂಡ ಕಾಲ್ ಎತ್ತೋದಿಲ್ಲ. ಅಟ್ಲೀಸ್ಟ್ ಪೊಲೀಸ್ ಸ್ಟೇಷನ್ಗಾದ್ರೂ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಆದ್ರೂ ಒಂದು ದೂರು ಒಂದು ಕೊಡೋದು ಒಳ್ಳೇದು. ಅಲ್ಲಿ ಬಜ್ಪೆ ಸ್ಟೇಷನ್ ಅಲ್ಲ ನಿಮ್ಗೆ? ಹೌದು ಸರ್, ಹೌದು ಸರ್. ಪೊಲೀಸ್ ಸ್ಟೇಷನ್ಗೆ ಆದ್ರೂ ಒಂದು ಫೋನ್ ಮೂಲಕ ಅದನ್ನು ತಿಳಿಸಿಬಿಡಿ. ಮತ್ತೆ ದೂರು ಕೊಡುವಾಗ ಯಾರು ಕಾರಣ ಅಂತ ಹೇಳಿ ಅದನ್ನು ಮೆನ್ಷನ್ ಮಾಡಿದರೆ ಮತ್ತು ಒಳ್ಳೆ. ಯಾಕೆ ಹೇಳಿದರೆ ನಾಳೆ ಅದನ್ನು ಫಾಲೋ ಅಪ್ ಮಾಡಬಹುದು. ಹೌದು. ಈಗ ನಮ್ದೊಂದು ಸಿವಿಕ್ ಗ್ರೂಪ್ ಉಂಟು, ನಮ್ಮ ಹತ್ರ ಫ್ರೀ ಅಡ್ವೊಕೇಟ್ಸ್ ಇದ್ದಾರೆ ಅದರ ಬಗ್ಗೆ ಗೈಡೆನ್ಸ್ ಕೊಡ್ಲಿಕ್ಕೆ. ಅದು ಮುಂದೆ ಕೇಳಲಿಕ್ಕೆ ಆಗುದಿಲ್ಲ. ಯಾರ್ದಾದ್ರೂ ಪ್ರಾಣ ಹೋದ್ರೆ ಮತ್ತೆ ನಾವು ಕಾಂಪೆನ್ಸೇಷನ್ಗೆ ಸುಟ್ ಫೈಲ್ ಮಾಡಲೇಬೇಕು. ಧನ್ಯವಾದಗಳು. ಬಹುಶಃ ಮಾಹಿತಿಯನ್ನು ಪಡ್ಕೊಂಡಿದ್ದೀರ ಅಂತ ಅಂದ್ಕೊಂಡಿದ್ದೇನೆ ನಾನು. ಥ್ಯಾಂಕ್ ಯು. ಈಗಾಗಲೇ ಅಂದರೆ ನೀವು ಹೇಳಿದ ಹಾಗೆ ಈ ರೀತಿಯ ಈ ಸಮಸ್ಯೆಗಳು ತುಂಬ ಬರ್ತದೆ. ಈಗ ಅಂತೂ ನಮ್ಗೆ ಈಗ ಸಮಸ್ಯೆ ಆದಾಗಲೇ ನಮಗೆ ಗೊತ್ತಾಗುವಂಥದ್ದು. ರಸ್ತೆಗಳ ನಿರ್ಮಾಣ ಮಾಡುವಾಗಲೂ ಕೂಡ ರಸ್ತೆಗಳು ಹೈಟ್ ಆಗ್ತದೆ. ಕಾಂಕ್ರೀಟ್ ರಸ್ತೆಗಳನ್ನು ಮಾಡುವಾಗ ಕೆಳಗಡೆ ಮನೆ ಇರ್ತದೆ, ಗ್ರೌಂಡ್ ಲೆವೆಲ್ ಹೌದು, ಡಿಸ್ಟರ್ಬ್ ಆಯ್ತು. ಅಲ್ಲಿ ಆ ಮನೆಗಳು ನೀರು ಹರಿಯುವುದಿಲ್ಲ, ಬಿಲ್ಡಿಂಗ್ ಕೊನೆಗೆ ದೂರ ಆಗುದು ಮನೆಗೆ. ಮನೆಯವರು ತಗ್ಗು ಪ್ರದೇಶದಲ್ಲಿದ್ದಾರೆ ಅಂತ. ನಿಜವಾಗಿ ಮುಂಬೈಯಲ್ಲಿ ಕಾಂಕ್ರೀಟೀಕರಣ ಆಗುವಾಗ ನಾನು ನೋಡಿದ್ದೇನೆ, ಈಗಲ್ಲ ಒಂದು 20 ವರ್ಷ ಮೊದಲು ಮಿನಿಮಮ್ 1.5 ಫೀಟ್ ಇದ್ದ ಡಾಮರನ್ನು ಡ್ರಿಲ್ ಹಾಕಿ ತೆಗಿತಾರೆ. ಅದರ ನಂತರ ಕಾಂಕ್ರೀಟ್, ಅದು ಹೊಸ ಡಾಮರ್. ಇಲ್ಲಿ ಏನಿಲ್ಲ, ಇವರು ಒಂದು ಬಿಲ್ಡಿಂಗ್ ಕಟ್ಟಿ 10 ವರ್ಷ ಆಗ್ಬೇಕಾದ್ರೆ ಒಂದು ಬಿಲ್ಡಿಂಗಿಗೆ 100 ವರ್ಷ ಒಂದು ಆಯುಷ್ಯ ಉಂಟು. 100 ವರ್ಷ ಬಿಲ್ಡಿಂಗ್ ಅನ್ನು ರಿಟೈನ್ ಮಾಡ್ತಾರೆ. ಅದು ಆಲ್ಟ್ರೇಷನ್ ಹೊಡೆಯುವುದು ಏನು ಮಾಡುದಿಲ್ಲ. 8-10 ಮಾಳಿಗೆದು ಬಿಲ್ಡಿಂಗ್ ಇವರು ಬಂದು 1.5 ಫೀಟ್ ಇದು ಕಾಂಕ್ರೀಟ್ ಹಾಕಿ ಬಿಟ್ರೆ ಅವರ ಮನೆದು ಗ್ರೌಂಡ್ ಏರಿಯಾ, ಅದು ಗ್ರೌಂಡ್ ಲೆವೆಲ್ ಎಲ್ಲೆಲ್ಲಿ ಹೋಯ್ತು. ಅವರ ಇಂಜಿನಿಯರ್ ಆ ಬಿಲ್ಡಿಂಗ್ ಕಟ್ಟುವ ಅವನು ನೆಲ ಲೆವೆಲ್ ಅನ್ನು ನೋಡಿ ಅವನು ಪ್ಲಾನಿಂಗ್ ಮಾಡ್ತಾನೆ. ಇವರು 2 ವರ್ಷದ ನಂತರ ಬಂದು 1.5 ಫೀಟ್ ಇದು ಕಾಂಕ್ರೀಟ್ ಹಾಕಿ ಹೋದ್ರೆ ಯಾರು ಜವಾಬ್ದಾರಿ? ಯಾಕೆ ಹೀಗೆ ಅಂತ ಅನ್ನೋದೇ. ಓಕೆ, ಒಂದು ಕರೆ ಆಗಿದೆ. ಯಾಕೆ ಹೀಗೆ ಅಲ್ಲ, ಮೊದಲನೇದಾಗಿ ನಾನು ಸ್ಟಾರ್ಟ್ ಆಗುವಾಗಲೇ ಹೇಳಿದಾಗೆ ನಾವು ತುಂಬ ಕಾಂಪ್ಲೆಸೆಂಟ್ ಜನರು. ನಾವು ಯಾವುದಕ್ಕೂ ಜಾಸ್ತಿ ಅಗ್ರೆಸಿವ್ ಆಗಿ ವಿರೋಧ ಪಡಿಸುವವರಲ್ಲ. ಮತ್ತೆ ಕಾನ್ಸಿಕ್ವೆನ್ಸ್ ಏನು ಪರಿಣಾಮ ಆಗಿದೆಯೋ ಅದರ ನಂತರ ಒಮ್ಮೆ ರೊಚ್ಚಿಗೆ ಇಡ್ತೇವೆ. ಈ ಒಂದು ನಮ್ಮನ್ನೇ ನಾವು ಒಂದು ಆಕ್ಟಿವಿಸಮ್ ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಒಂದು ಆ ಆಕ್ಟಿವಿಸಮ್ ಬಂದರೆ ಮಾತ್ರ ಇಲ್ಲಿ ಜನಪ್ರತಿನಿಧಿಗಳು ಕೇರ್ಫುಲ್ ಇರ್ತಾರೆ. ಇಲ್ಲಿ ಜನಪ್ರತಿನಿಧಿಗಳು ನಮ್ಮನ್ನು ದೇ ಹ್ಯಾವ್ ಟೇಕನ್ ಅಸ್ ಫಾರ್ ಗ್ರಾಂಟೆಡ್. ಯಾಕಂದರೆ ಜನಪ್ರತಿನಿಧಿಗಳಂದರೆ MP ಲೆವೆಲ್ ಬಿಡಿ, ಲೋಕಲ್ ಕಾರ್ಪೊರೇಟರ್ ನಾವು ಹೇಳಿದನ್ನು ಒಂದು ಉಡಾಫೆ ಆಗಿ ತಗೊಳ್ತಾರೆ. ಯಾರಿಗೂ ಯಾವುದೇ ಸೀರಿಯಸ್ನೆಸ್ ಇಲ್ಲ. ಯಾಕೆ ಅಂದರೆ ನಮ್ಮ ಒಂದು ತಾಳ್ಮೆ, ನಮ್ಮ ಒಂದು ಸಹನಶೀಲತೆ ಇದು ಆಗಿರುವ ಪ್ರಶ್ನೆ. ನೋಡೋಣ, ಮತ್ತೆ ಮುಂದುವರಿಸೋಣ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ಕೃಷ್ಣ ಭಟ್, ನಮಸ್ಕಾರ. ಎಲ್ಲಿಂದ ಮಾತಾಡ್ತಿದ್ದೀರಿ? ಸರ್, ನಾನು ಕಾವೂರಿಂದ ಕೃಷ್ಣ ಭಟ್ ಅಂತ ಹೇಳಿ. ಸರ್, ಹೇಳಿ. ನಾವಿಲ್ಲಿ ಕಾವೂರು ಬೋಂದೇಲಿಯಿಂದ. ಸರ್, ನನ್ನೊಂದು ಸಲಹೆ ಉಂಟು ಸರ್.
ಈ ಪರಿಸ್ಥಿತಿಯನ್ನು ನಾವೀಗ ಒಟ್ಟಾಗಿ ಎದುರಿಸೋಣ. ಮುಂದಿನ ದಿನಗಳಲ್ಲಿ ನೀವು ಟಿವಿ ವಾಲ್ಯೂಮ್ ಮೀಟ್ ಮಾಡಿ, ಸ್ಥಳೀಯ ಮಟ್ಟದಲ್ಲಿ ಟಿವಿ ವಾಲ್ಯೂಮ್ ಮೀಟ್ ಮಾಡಿ ಮಾತಾಡಿ, ಟಿವಿ ವಾಲ್ಯೂಮ್ ಮೀಟ್ ಮಾಡಿ ಮಾತಾಡಿ. ಆಯ್ತಾಯ್ತು. ಹಲೋ, ಮಾತಾಡಿ. ಮುಂದಿನ ದಿನಗಳಲ್ಲಿ ನಾವು ಸ್ಥಳೀಯ ಮಟ್ಟದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಸ್ಥಳೀಯ ವಾರ್ಡ್ ಸಮಿತಿ ರಚನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇದರಿಂದ ನಮ್ಮ ಸಮಸ್ಯೆಗಳು ನಾವೇ ಪರಿಹರಿಸಲು ಸಾಧ್ಯವಾಗ್ತದೆ. ಯಾಕಂದ್ರೆ ಈ ಕೆಲವು ಅಧಿಕಾರಿಗಳು ಇಲ್ಲಿ ಬರ್ತಾರೆ, ಅವರಿಗೆ ಇಲ್ಲಿಯ ಪರಿಸ್ಥಿತಿಯ ಅವಲೋಕನ ಇರುವುದಿಲ್ಲ. ನಾವು ಕಾರ್ಪೊರೇಟರ್ ಒಟ್ಟಾಗಿ ನಾವು ಸ್ಥಳೀಯ ವಾರ್ಡ್ ಸಮಿತಿ ರಚನೆ ಮಾಡಿ ನಾವು ಎಂತದ್ದು ಬೇಕಾದ್ರೆ ನಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬಹುದು. ಮತ್ತೊಂದೇನೆಂದ್ರೆ ಈಗ ಇಲ್ಲಿ ಎಲ್ಲ ಏನಾಗ್ಬೇಕು ಗೊತ್ತಂದ್ರೆ, ಈಗ ನಾವು ಏನಾದ್ರೂ ನಮ್ಮ ಸಾಮಾಜಿಕ ಈಗ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ನೀವು ಹೇಳಿದ ಹಾಗೆ ನಾವು ಏನಾದ್ರೂ ಮಾಡಿದ್ರೆ ನಾವೇನು ಎಣಿಸ್ತೇವೆ, ಇದು ನನಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತದೆ, ಸಾಮಾಜಿಕವಾಗಿ ಅದಕ್ಕೆ ಬೇರೆಯವರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿ ಎಣಿಸ್ತೇವೆ. ಅದನ್ನ ನಾವೆಲ್ಲ ಬಿಟ್ಟು ನನಗೂ ಆ ಅಭಿವೃದ್ಧಿ ಕೆಲಸ ನನಗೂ ಒಂದು ಪಾಲು ಇದೆ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಿದ್ರೆ ನಿಜವಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವುದು ನನ್ನ ಭಾವನೆ. ಧನ್ಯವಾದಗಳು. ಇಲ್ಲಿ ಮುಖ್ಯವಾಗಿ ಇವರು ಈ ವಾರ್ಡ್ ಕಮಿಟಿಯ ಬಗ್ಗೆ ಹೇಳಿದ್ದು, ಪ್ರಸ್ತಾಪ ಮಾಡಿದ್ದು ಆದ್ರೆ ಇದು ಲೋಕಲ್ ಗವರ್ನೆನ್ಸ್ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲಿ ಆಕ್ಟ್ ಅಲ್ಲಿ ಕೂಡ ಲೋಕಲ್ ಬಾಡಿಯಲ್ಲಿ ವಾರ್ಡ್ ಕಮಿಟಿ ರಚನೆ ಆಗಬೇಕು ಅಂತ ಹೇಳಿ ಉಂಟು. ಆದ್ರೆ ಉಂಟು ಅಂತ ಹೇಳಿದ್ರೆ ಒಂದು 4-5 ವರ್ಷದ ಹಿಂದೆವೇ ಇದು ಇಂಪ್ಲಿಮೆಂಟ್ ಆಗಿದೆ. ಇದಕ್ಕೆ ಲೆಜಿಸ್ಲೇಚರ್ ಅಪ್ರೂವಲ್ ಸಿಕ್ಕಿದೆ, ಆಕ್ಟ್ ಆಗಿ ಬಂದಿದೆ ಇದು. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿ ಲೋಕಲ್ ಕಾರ್ಪೊರೇಟರ್ಗಳೇ ಇಲ್ಲಿ ವಾರ್ಡ್ ಕಮಿಟಿ ಆಗಬಾರ್ದು, ನನ್ನ ಅಸ್ತಿತ್ವಕ್ಕೆ ಒಂದು ಪ್ರಾಬ್ಲಮ್ ಇದೆ, ನಾವು ಏನು ಬ್ಯಾಕ್ ಡೋರ್ ಏನು ಕೆಲಸಗಳನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಅಂಡರ್ ದ ಟೇಬಲ್ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವ ಎಲ್ಲ ಪಕ್ಷಗಳ ಒಂದು ಸಹಮತದೊಂದಿಗೆ ಇಲ್ಲಿ ಯಾವುದೇ ವಾರ್ಡ್ನಲ್ಲಿ ವಾರ್ಡ್ ಕಮಿಟಿಯನ್ನು ಆಗದಾಗೆ ಇವರು ತುಂಬಾ ಸಿಸ್ಟಮ್ಯಾಟಿಕಲಿ ನೋಡ್ಕೊಂಡಿದ್ದಾರೆ. ಹಾಗಾಗಿ ಆಕ್ಚುಲಿ ಇಲ್ಲಿ ವಾರ್ಡ್ ಕಮಿಟಿಗಿಂತ ಮುಖ್ಯವಾಗಿ ನಾವು ಪ್ರತಿಯೊಬ್ಬರೂ ನಮ್ಮ ಮನೆಯ ಎದುರುಗಡೆ ಕಾಂಕ್ರೀಟ್ ಹಾಕುವಾಗ ನಾವು ಎಷ್ಟು ನೋಡಿದ್ದೇವೆ ಹೊರಗೆ ಬಂದು. ಯಾರೋ ಬಂದು ಹೇಳಿದ್ರು ಇಲ್ಲಿ ಅಲ್ಲಿಂದ ಬರುವಂತ ಇದು ಏನಂತ ಹೇಳಿದ್ರೆ, ಒಂದು ಅಭಿವೃದ್ಧಿಯನ್ನ ತಡೆ ಹಿಡಿತಾರೆ, ಅಭಿವೃದ್ಧಿ ಆಗದಾಯಕ್ಕೆ ನೋಡ್ತಾರೆ, ಬೇರೆ ಬೇರೆ ಅಭಿಪ್ರಾಯಗಳು ಬಂದು ಯಾವುದೂ ಆಗುವುದಿಲ್ಲ. ಈ ವಾರ್ಡ್ ಕಮಿಟಿಯ ಬಗ್ಗೆ MCC ಸಿವಿಕ್ ಗ್ರೂಪ್ನವರು ಫಸ್ಟ್ ಫೈಟ್ ಮಾಡಿದ್ದು ನಾವು. ಅದರ ನಂತರ ಆಮ್ ಆದ್ಮಿಯಲ್ಲಿ ನಂದು ಸರ್ ಇದ್ರು, ನಾವು ಆಮ್ ಆದ್ಮಿಯವರು. ಇದರ ಬಗ್ಗೆ ವಾರ್ಡ್ ಕಮಿಟಿ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಈಗ ನಮ್ದು MCC ಸಿವಿಕ್ ಗ್ರೂಪ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದೇವೆ, ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡ್ಬೇಕಂತೇಳಿ. ಇವರು ಇಂಪ್ಲಿಮೆಂಟ್ ಮಾಡದಿದ್ದರೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಇವರನ್ನು ನಾವು ಅರೆಸ್ಟ್ ಮಾಡಿಸ್ತೇವೆ. ನಗರ ಪಾಲಿಕೆಯ ಕಮಿಷನರ್ ಮತ್ತೆ ಮೇಯರ್ ಅವರು ಇಬ್ಬರನ್ನು ಕೂಡ ನಮ್ಗೆ ಎಲ್ಲ ಕಾರ್ಪೊರೇಟರ್ ಒಟ್ಟಿಗೆ ಕೊಂಡೋಗ್ಲೇ ಆಗುದಿಲ್ಲ. ಈಗ ನಂದು ಸರ್ ಹೇಳಿದ ಹಾಗೆ ಕಾರ್ಪೊರೇಟರ್ನವರಿಗೆ ಐ ಮೀನ್ ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಯಾರಿಗೆ ಕೂಡ ಬೇಡ. ಯಾಕೆ ಹೇಳಿದರೆ ಅವರಿಗೆ ಸಿಕ್ಕಿದ್ದ ಗುಟ್ಟಿ ಎಲ್ಲ ಗೊತ್ತಾಗ್ತದೆ ಯಾರಿಗೆ, ಈ ಕಮಿಟಿಯಲ್ಲಿ ಇದ್ದವರಿಗೆ. ಅದರಲ್ಲಿ ಸೋಷಿಯಲ್ ವರ್ಕರ್, ರಿಟೈರ್ಡ್ ಲೆಕ್ಚರರ್, ಬ್ಯಾಂಕ್ ಎಂಪ್ಲಾಯ್ ಇಂಥವರನ್ನೆಲ್ಲ ಹಾಕ್ಬೇಕಂತೇಳಿ ಸರ್ಕಾರದ ಗೈಡ್ಲೈನ್ಸ್ ಉಂಟು. ಅದರ ನಂತರ ನಂದು ಸರ್ ಆಗ ಹೇಳಿದರು, ಇದು ಇವತ್ತಿನ ಈ ಸಮಸ್ಯೆಗಳಿಗೆ ಕೆಲವು ಕಾರಣ. ಅದರಲ್ಲಿ ಇನ್ನೊಂದು ಕಾರಣ ಏನು ಹೇಳಿದ್ದಾರೆ ಅಂದರೆ ಜನರಿಗೆ ಅವೇರ್ನೆಸ್ ಇಲ್ಲ ಎಂಬುದು. ಏನಾಗಿದೆ, ಮಂಗಳೂರಿನ ಜನರು ಎಲ್ಲರೂ ಸೆಲ್ಫಿಶ್ ಆಗಿದ್ದಾರೆ. ನನ್ನ ಗೇಟಲ್ಲಿ ನನ್ನ ಕಾರ್ ಬಂದು ನನ್ನ ಪಾರ್ಕಿನಲ್ಲಿ ನಿಂತರಾಯ್ತು, ಇನ್ನೊಬ್ಬ ನಿಂತು ರಿಕ್ಷಾಕ್ಕೆ ಸ್ಕೂಟರ್ಗೆ ಸಮಸ್ಯೆ ಆಗಲಿ, ಅದು ನನ್ನ ಇದು ಪ್ರಾಬ್ಲಮ್ ಅಲ್ಲ. ಶ್ರೀಮಂತರು ಇವತ್ತು ಬಡವರನ್ನು ನಾವು ದೂರ್ತೇವೆ, ಗೂಡಂಗಡಿ ಇಟ್ಟು ಅವನು ಸಿಂಹಳ ವ್ಯಾಪಾರ ಮಾಡ್ತಾನೆ, ಸಿಂಹಳದು ಆ ಶೆಲ್ಲನ್ನಲ್ಲಿ ಹೊರಗೆ ಬಿಸಾಡ್ತಾನೆ ಅಂತೇಳಿ. ಆದರೆ ಇವತ್ತು ನಾನು ಮಂಗಳೂರಲ್ಲಿ ನೋಡ್ತೇನೆ, 25 ಲಕ್ಷದಲ್ಲಿ ಕಾರಲ್ಲಿ ಹೋಗುವ ಶ್ರೀಮಂತ ಅದ ಕಸದ ಪ್ಯಾಕೆಟ್ ಅನ್ನು ಕಾರ್ನಿಂದ ಹೋಗುವಾಗ ತೆಗೆದು ಬಿಸಾಡ್ತಾನೆ, ಆ ತೊಟ್ಟೆ ಮಾರ್ಗದಲ್ಲಿ ಬೀಳ್ತದೆ. ನಾನು ಸ್ಕೂಟರ್ ನಿಲ್ಲಿಸಿ, ಇದು ಒಂದು ಕಾರಣ ನಮ್ಮ ಚರಂಡಿಗಳೆಲ್ಲ ಬ್ಲಾಕ್ ಆಗ್ಲಿಕ್ಕೆ ಬಹಳ ಕಾರಣ. ಇವತ್ತು ಹೇಗೆ ಕಾಣಿಕೆ ಡಬ್ಬಿ, ಇವತ್ತು ಕಾಣಿಕೆ ಡಬ್ಬಿ ಹೇಗೆ ಹಣದಲ್ಲಿ ಫುಲ್ ಆಗಿದೆಯಾ, ಅದೇ ರೀತಿ ನಮ್ಮ ಚರಂಡಿಗಳು ಈ ಎಲ್ಲ ಅನ್ವಾಂಟೆಡ್ ವೇಸ್ಟ್ ಅಲ್ಲಿ ತುಂಬಿಕೊಂಡಿದೆ. ಅದರಿಂದ ನಾನು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಇನ್ನೊಂದು ನಾನು ವಿಚಾರ ಹೇಳ್ತೇನೆ, ಈ ನರ್ಸಿಂಗ್ ಹೋಮ್ಗಳು ಏನೆಲ್ಲ ಮಾಡ್ತೇವೆ ಅಂತೇಳಿ. ಜನರಿದ್ದಾಯ್ತು, ಮತ್ತೆ ಸ್ಯಾನಿಟರಿ ಇದು ಪ್ಯಾಡ್ಸ್ ಬರುವುದು ಎಲ್ಲ ಐತೆ. ಮೊನ್ನೆ ಹೋದ ಮಳೆಗೆ 2 ವರ್ಷ ಮೊದಲು ತೆರೆದ ಸ್ಕೂಲ್ ಹತ್ರ ಡ್ರೈನೇಜ್ ಬ್ಲಾಕ್ ಆಯಿತು. ನಾನು ಸ್ವಲ್ಪ ಸಹಾಯ ಮಾಡುವಂತೇಳಿ ನಿಂತೆ. ಹೇಳಿದರೆ ಹಾರೆ ಪಿಕ್ಕಾಸ್ ಇಟ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ಟೆಕ್ನಿಕಲ್ ನಾಲೆಜ್ ಅವರಿಗೆ ಇದು ವಿವರಿಸಿ ಹೇಳುವ, ಸ್ವಲ್ಪ ಹೆಲ್ಪ್ ಮಾಡುವ, ಗೈಡ್ ಮಾಡುವ ಅಂತೇಳಿ. ನಾನು ನೋಡ್ತೇನೆ ಅಬಾರ್ಷನ್ ಆದ ಮಗು ಬಂದಿದೆ, ಅದರಲ್ಲಿ ಅಬಾರ್ಷನ್ ಆದ ಮಗು ಡ್ರೈನೇಜಲ್ಲಿ ಬಂದಿದೆ. ಅಂದರೆ ಯಾವುದೋ ಒಂದು ಆಸ್ಪತ್ರೆಯವರು ಅಬಾರ್ಟ್ ಮಾಡುವಾಗ 3ನೇ ತಿಂಗಳಲ್ಲಿ ಅಥವಾ 2ನೇ ತಿಂಗಳಲ್ಲಿ ಪ್ರೆಗ್ನೆನ್ಸಿಯನ್ನು ಅಬಾರ್ಟ್ ಮಾಡುವಾಗ ಅದನ್ನು ಡ್ರೈನೇಜಲ್ಲಿ ಬಿಸಾಡಿದ್ದಾರೆ ನೋಡಿ. ಈ ಕುರಿತು ಮತ್ತಷ್ಟು ಮಾತಾಡಬೇಕು, ಒಂದು ಸಣ್ಣ ಬ್ರೇಕ್ ತಗೊಳ್ತೆ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ಮುಳುಗಿಸಿದ್ಯಾರು ಮಂಗಳೂರು. ಇವಾಗ ಒಂದಷ್ಟು ಈಗ ಚರ್ಚೆ ಮಾಡ್ತಾ ಇದ್ದೆವು. ಈ ಒಂದು ಬೆಳಗ್ಗಿನಿಂದ ಮಳೆ ಪ್ರಾರಂಭ ಆಗಿ ಒಂದಷ್ಟು ಅವಘಡಗಳು ಸಂಭವಿಸ್ತಾ ಇದ್ದ ಹಾಗೆ ಅಲ್ಲಲ್ಲಿ ಕೃತಕ ನೆರೆ ಬಂದು ಅಂಗಡಿಗಳು, ಕಟ್ಟಡಗಳು, ಮನೆಗಳು ಮುಳುಗ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ ಈ ನಡುವೆನೆ ಬಹಳಷ್ಟು ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಕೆ ಮಾಡಿಕೊಂಡು ಇದನ್ನು ಸುದ್ದಿ ಮಾಡ್ತಾ ಇದ್ರು, ಜೊತೆಗೆ ಇದನ್ನು ಅಣಕವಾಡ್ತಾ ಇದ್ರು ಕೂಡ. ಅದನ್ನು ಒಂದು ರೀತಿಯಲ್ಲಿ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಜನಪ್ರತಿನಿಧಿ ಮಾಡಿದ ತಪ್ಪಿನ ಹಾಗೆ, ಮತ್ತು ಬಹುಶಃ ನಾವೇ ಮಾಡಿದಂಥ ತಪ್ಪುಗಳು ಅಂತ ಅಂದುಕೊಂಡು ಕೂಡ ಮಾಡದಿದ್ದಿರಬಹುದು. ಏನೇನೆಲ್ಲ ಯಾವ್ಯಾವ ರೀತಿಯಲ್ಲಿ ವಾಟ್ಸಪ್ಗಳಲ್ಲಿ ಇದು ಹರಿಯಲಾರಂಭಿಸಿದೆ ಅಂತ ಅನ್ನುವಂಥದ್ದು ಈಗ ನಿಮ್ಮ ಮುಂದೆ ನಾವು ಹಾಕ್ತಾ ಇದೆ. ಅದನ್ನು ನೋಡೋಣ, ಆನಂತರ ಮತ್ತಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ದೋಣಿಯಲ್ಲಿ ಬಸ್ಸಿಗೆ ಕರಿತಾ ಇದ್ದಾರೆ, ಇನ್ನು ರಸ್ತೆಯಲ್ಲಿ ದೋಣಿಗಳು ಬರ್ತವೆ ಅಂತ ಅನ್ನುವಂಥದ್ದು. ಇನ್ನು ಒಂದಷ್ಟು ನಮ್ಮ ಜನಪ್ರತಿನಿಧಿಗಳಿಗೂ ಕೂಡ ಅವರ ಮೇಲೇನೂ ಕೂಡ ಒಂದಷ್ಟು ಜನರು ಆಕ್ರೋಶತೆಗೊಂಡಿರುವಂಥದ್ದು. ಟೋಲ್ಗಳ ಮೂಲಕ ಇದು ಹರಿದ. ಬಹಳ ಮುಖ್ಯವಾಗಿ ನೇತ್ರಾವತಿ ನದಿ, ಇದು ಬಹಳ ಚೆನ್ನಾಗಿದೆ. ಏರ್ ಪಂಡಿನಿ ನೇತ್ರಾವತಿ ನದಿ ತಿರ್ಗಾದಿರ ಬಂದು ನೇತ್ರಾವತಿ ನದಿ ಕುಡ್ಲಡೆ ತಿರ್ಗೊಂದುಂಡಿಯೇ ಅಂತ ಅರವಿಂದ್ ಬೋಳಾರ್ ಅವರು ಹೇಳಿರುವಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಲಾರಂಭಿಸಿರುವಂಥದ್ದು. ಇಲ್ಲಿ ಬಹುಶಃ ಅಲ್ಲಿ ನೀವು ಕಾಣ್ತಾ ಇದ್ದೀರಿ, ಸ್ವಿಮ್ಮಿಂಗ್ ಪೂಲ್ ಆಗಿದೆ ಮಂಗಳೂರಿನ ಸ್ವಿಮ್ಮಿಂಗ್ ಪೂಲಲ್ಲಿ ಇಂಟರ್ನ್ಯಾಷನಲ್ ಸ್ವಿಮ್ಮರ್ಗಳು ಈಜ್ತಾ ಇದ್ದಾರೆ. ಎಸ್, ಇದು ನಾನು ಆಗ ಹೇಳಿದ್ದೆ, ಬಲೆ ಜ್ಯೋತಿ ಬೆಂದರ್ವೆಲ್ ಪಂಪೆಲ್ ಅಂತ ಬಸ್ಸಲ್ಲಿ ಅಲ್ಲ, ಅವರು ದೋಣಿಯಲ್ಲಿ ಕರಿತಾ ಇದ್ದಾರೆ. ರಸ್ತೆ ಮೇಲೆ ದೋಣಿಗಳು ಹೋಗ್ತಾ ಇದ್ದಾವೆ ಮಂಗಳೂರಿನ ರಸ್ತೆಗಳಲ್ಲಿ ಅಂತ ಅನ್ನುವಂಥದ್ದು. ಎಸ್, ಇದು ದುಬೈ ಮತ್ತು ಕೆಳಗಡೆ ಇರುವಂಥದ್ದು ಬಜಾಲ್ನಲ್ಲಿ ಇತ್ತೀಚೆಗೆ ನಿರ್ಮಾಣಗೊಂಡಿರುವಂಥ ರೈಲ್ವೆ ಅಂಡರ್ ಪಾಸ್. ಈಗಲೂ ಅದು ಪರಿಸ್ಥಿತಿ ಹಾಗೇ ಇದೆ. ಕಳೆದ ಮಳೆಗಾಲದಲ್ಲೂ ಕೂಡ ಇದು ಇದೇ ರೀತಿಯಾಗಿತ್ತು, ಈಗಲೂ ಹಾಗೇ ಇದೆ. ದುಬೈಯ ನದಿ ಮತ್ತು ಸಮುದ್ರಗಳ ಮೇಲೆ ಬಸ್ಸುಗಳೇ ಹೋಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದೋಣಿಗಳ ಥರ, ಬೋಟ್ಗಳ ಥರ ಅದು ಹೋಗ್ತವೆ. ಆದರೆ ನಮ್ಮ ಬಸ್ಸುಗಳು ಮಳೆ ನೀರಿನ, ಕೃತಕ ನೀರಿನಲ್ಲಿ ಈಜಾಡಬೇಕಾದಂಥ ಪರಿಸ್ಥಿತಿ ಇದೆ. ಎಸ್, ಒಂದು ಕಡೆಯಲ್ಲಿ ಇದು ಕೂಡ ಹರಿಬಿಡಲಾಗ್ತಾ ಇದೆ ಅಂತ ಅನ್ನುವಂಥದ್ದು. ಜನಪ್ರತಿನಿಧಿಗಳ ಮೇಲೆ ಆಕ್ರೋಶಿತಗೊಂಡಿರುವಂಥದ್ದು ಹೌದು. ಇದರಲ್ಲಿ ನಾವು ಏನು ಹೇಳಿದ್ದಾರೆ, ಅವರು ತಮಾಷೆಗೋಸ್ಕರವಂತೆ ಮಾಡಿದ್ದಾರೆ ಅಂತೇಳಿ ನಾವು ಆ ರೀತಿ ತಗೊಳ್ಳಿಗೂ ಆಗುದಿಲ್ಲ. ಯಾಕೆ ಹೇಳಿದರೆ, ಜನಪ್ರತಿನಿಧಿಗಳಿಗೆ ಒಂದು ಡೋಸ್ ಕೊಡುವಾಗೋಸ್ಕರ ಟಾಂಟಿಂಗ್ ಹೇಳ್ತಾರೆ. ಒಂದು ಟಾಂಟ್ ಕೊಡುವಾಗೋಸ್ಕರ ಅಂದರೆ, ನಾವು ಶಾಲೆಗೆ ಹೋಗಿ ನಮಗೆ ಒಂದು ಕುಟ್ಟಿ ಕೊಡ್ತಿದ್ದರು ಮಾಸ್ಟ್ರು, ಒಂದು ಕುಟ್ಟಿ ಕೊಟ್ಟರೆ 6 ತಿಂಗಳ ನೆನಪು ಉಳಿತದೆ ಅಂತ ಇಂಥ ವ್ಯಂಗ್ಯ ಚಿತ್ರ ಮಾಡಿ ಬರುವ ಮಳೆಗಾಲದ ತನಕ ನಮ್ಮ ಜನಪ್ರತಿನಿಧಿಗೆ ನೆನಪು ಉಳಿಯಲಿ ಅಂತೇಳಿ ಆ ಭಾವನೆಯಿಂದ ಮಾಡಿರ್ಬೋದು ಆರ್ಟಿಸ್ಟ್ನವರು. ಈಗಿನ ಯಂಗ್ಸ್ಟರ್ಸ್ನವರಿಗೆ ಆರ್ಟಿಸ್ಟ್ ತುಂಬ ಟ್ಯಾಲೆಂಟ್ಸ್ ಇದೆ. ಜಾನ್ ಚಂದ್ರನ್ ಅವರು ಮಾಡಿದಂತ ವ್ಯಂಗ್ಯ ಚಿತ್ರಗಳು ಕೂಡ ಅಲ್ಲಿ ಇದು. ಒಬ್ರು ಕರೆಯಲ್ಲಿದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ, ಎಲ್ಲಿಂದ ಕರೆ ಮಾಡ್ತೀವಿ? ಇದು ಕುಲಶೇಖರ ಕೊಂಗೂರು. ಇಲ್ಲಂದ್ರೆ ಈಗ ರೈಲ್ವೆ ಅವರ ಕೆಲಸ ಈಗ 3 ವರ್ಷ ಆಯ್ತು ಆಗುದು. ಅದರಿಂದಾಗಿ ಅಲ್ಲಿ ರೋಡ್ ಫುಲ್ ನೆರೆ ಬಂದಾಗ ಉಂಟು, ಮೊಣಕಾಲಿನ ಮೇಲೆವರೆಗೆ ನೀರು. ಕುಲಶೇಖರ ಅಂದ್ರೆ ನೀವು ಸ್ವಲ್ಪ ಒಳ ರಸ್ತೆ ಆಗ್ತದ, ರೈಲ್ವೆ ಇದ್ರ ಬದಿಯಲ್ಲಿ, ಎಡಬದಿಗೆ, ರೈಲ್ವೆ ಬದಿಯಲ್ಲಿ ಸ್ವಲ್ಪ ಬದಿಯಲ್ಲಿ ಆಗ್ತದೆ. ಕುಡುಪು ಹೋಗುವಾಗ ಎಡಬದಿ, ಕುಡುಪು ಹೋಗುವ ವೀರನಾರಾಯಣ ಟೆಂಪಲ್ ಉಂಟು, ಅದ್ರ ಹತ್ರ. ಅಂದ್ರೆ ಇಲ್ಲಿ ಇವತ್ತು ಬೆಳಗ್ಗೆಯಿಂದ ಮಳೆ ನೀಡದೆ ಬಂದಿದಲ್ಲ, ಆದ ಕಾರಣ ನೆರೆ ಬಂದು ಇಲ್ಲಿ ನಮ್ಮ ಮನೆಯವರೊಬ್ರು ನೀರಿಗೆ ಬಿದ್ದು ಕಾಲಿಗೆಲ್ಲ ತಾಗಿದೆ. ಇದು ನಿಮ್ಮ ಪ್ರದೇಶ ಎಲ್ಲಿ ಆಗ್ತದೆ ಮೇಡಮ್? ಕರೆಕ್ಟ್ ಹೇಳಿ. ಕುಲಶೇಖರ ಸೂರ್ಯನಾರಾಯಣ ದೇವಸ್ಥಾನ, ವೀರನಾರಾಯಣ ಟೆಂಪಲ್ ಉಂಟಲ್ಲ, ಅದು ಸ್ವಲ್ಪ ಒಂದು 1/2 ಕಿಲೋಮೀಟರ್ ಒಳಗೆ. ಕಾರ್ಪೊರೇಟರ್ ಹಾಗೆ ಇದು ಅಜೀಜ್ ಅವರ ಹೆಂಡತಿ ಇಲ್ಲಿ ಕಾರ್ಪೊರೇಟರ್ ಅವರಂದ್ರೆ ಈ ಕಡೆಗೆ ನಾನ್ ಬಂದ ಸದ್ಯದಲ್ಲಿ ನಾನು ನೋಡ್ಲೇ ಇಲ್ಲ. ಮಾಡ್ಲಿಲ್ಲ ರೋಡಲ್ಲಿ ಒಂದು ಅಡ್ವೈಸ್ ಮಾಡ್ತಾ ಇದ್ದಾರೆ ನೋಡಿ. ಆ ಕಾರ್ಪೊರೇಟರ್ ಬಗ್ಗೆ ನಾನು ತುಂಬಾ ಕೇಳಿದ್ದೇನೆ, ಏನೂ ಪ್ರಯೋಜನಕ್ಕಿಲ್ಲ ಅಂತೇಳಿ. ನಮ್ಗೆ ಯಾರು ವ್ಯಕ್ತಿದ ಯಾರ ಹೆಂಡತಿ ಅಂತ ಹೇಳೋದೆಲ್ಲ ನಮ್ಗೆ ಬೇಡ. ಆ ವ್ಯಕ್ತಿಯ ಮೇಲೆ, ಆ ಕಾರ್ಪೊರೇಟರ್ನವರ ಮೇಲೆ ಒಂದು 10-15 ಮನೆಯವರು ಒಟ್ಟಿಗೆ ಸೇರ್ಬೇಕು. ಮತ್ತೆ ರೈಲ್ವೆ ಅಥಾರಿಟಿ ಬಹುಶಃ ಅವರಿಗೆ ಒಂದು ಇಂಜಿನಿಯರ್ ಅಂತ ಹೇಳಿದ್ದಾರೆ, ವರ್ಕ್ಸ್ ಇಂಜಿನಿಯರ್. ಸದರ್ನ್ ರೈಲ್ವೆದು ವರ್ಕ್ಸ್ ಇಂಜಿನಿಯರ್ ಯಾರು ಅಂತೇಳಿ ಫೈಂಡ್ ಔಟ್ ಮಾಡಿ ಅದರದ್ದು ಇನ್ಫಾರ್ಮೇಶನ್ ಸಿಗ್ತದೆ. ಇಬ್ಬರ ಮೇಲೆ ಒಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿ ಬಿಡಬೇಕು. ಯಾಕೆ ಹೇಳಿದರೆ, ಒಂದು ವೇಳೆ ಅವರಿಗೆ ನೋಡಿ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಬಿಸಿ ಆಗದೆ ಬೆಣ್ಣೆ ಕರಗದು. ಬಿಸಿ ಆಗದಿದ್ದರೆ ಇವರಿಗೆ ಕೂಡ, ಈ ಅಧಿಕಾರಿಗಳಿಗೆ ಎಚ್ಚರಿಕೆ ಆಗುದಿಲ್ಲ. ಇವರಿಗೆ ಏನು ಕಷ್ಟ ಇಲ್ಲ, 1 ಗಂಟೆದು ಕೆಲಸ, 15 ನಿಮಿಷ ಬರೀಲಿಕ್ಕೆ ಅರ್ಧ ಗಂಟೆ ಹೋಗಿ ಸ್ಟೇಷನ್ಗೆ ಕೊಡ್ಲಿಕ್ಕೆ ಸಂದರ್ಭದಲ್ಲಿ ಮಾಡುದು ಬೇಡ, 7-8 ಮಂದಿ ಜೊತೆಯಲ್ಲಿ ಮಾಡ್ಲಿ. ಕೇಳ್ತಾ ಇದ್ರೆ ಮೇಡಮ್? ಎಸ್, ಅಂದ್ರೆ ಇಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ಳುವುದು, ಮತ್ತೆ ಸ್ವಲ್ಪ ದಿನ ಆದ ನಂತರ ನಾವು ಮರೆತು ಬಿಡ್ತೇವೆ. ಜೆರಾಲ್ಡ್ ಅವರ ಸಲಹೆಯನ್ನು ಕೂಡ ಪಡೆದುಕೊಳ್ಳಿ, ಅವರನ್ನು ಬಹುಶಃ ತಾವು ಭೇಟಿಯಾಗಿ ಈ ರೀತಿಯ ಒಂದಷ್ಟು ಕಾರ್ಯಾಚರಣೆಗಳಿದ್ರೆ ಮಾತ್ರ ಅಂದ್ರೆ ಸಮಸ್ಯೆಗಳಿಗೆ ಒಂದು ಅಂದ್ರೆ ಮೂಲಭೂತ ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಈ ಕೋಆರ್ಡಿನೇಷನ್ ಇದು ಪ್ರಾಬ್ಲಮ್ ಉಂಟು.
ರೈಲ್ವೆ, ಸಿಟಿ ಕಾರ್ಪೊರೇಷನ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಮತ್ತೆ ಫಾರೆಸ್ಟ್, ಹೀಗೆ ಯಾವುದೇ ಡಿಪಾರ್ಟ್ಮೆಂಟ್ಸ್ ಕನ್ಸರ್ನ್ಡ್, ಅದು ಸೆಂಟರ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ಈಗ ಒಂದು ಸೈಡಿಂದ JR ಲೋಬೋ ಅವರ ಅಣುಕವಾಗಿ ಒಂದು ಇದು ನೋಡಿದ್ವಿ. ಈಗ ಪಂಪಲ್ಲಿ ಒಬ್ಬ ಸುತ್ತಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ, ಅದು ನಳಿನ್ ಕುಮಾರ್ ಅವರಿಗೆ ಹೋಗ್ತದೆ. ಇನ್ನೊಂದು ಕಡೆ ಇನ್ನೊಂದು ರೀತಿಯ ಇದಾಗ್ತದೆ. ಸೊ ಇಲ್ಲಿ ಜನರಿಗೂ ಯಾರ್ದು ಏನು ಅಂತೇಳಿ ಗೊತ್ತಿಲ್ಲ. ಮತ್ತೆ ಕಾರ್ಪೊರೇಟರ್ಸಿಗೆ ಬಿಡಿ, ಅವ್ರು ಯಾವ ರೀತಿ ಇಲೆಕ್ಟ್ ಆಗಿ ಬರ್ತಾರೆ ಅಂತೇಳಿ ನಮ್ಗೆ ಗೊತ್ತುಂಟು. MLA-ಗಳಿಗೆ ಯಾವ ಡಿಪಾರ್ಟ್ಮೆಂಟ್ ಯಾರ ಅಂಡರ್ ಅಲ್ಲಿ ಉಂಟು ಅಂತೇಳಿ ಗೊತ್ತಿಲ್ಲ. MP ಅವರು ಇಲ್ಲಿ ಆಕ್ಚುಲಿ ಪ್ರತಿಯೊಂದು ವಿಷಯದಲ್ಲೂ ಅವರಿಗೆ ಕನ್ಕರೆಂಟ್ ಇದಿದೆ ಮಾನಿಟರ್ ಮಾಡಲಿಕ್ಕೆ. ಅವರು ಕೂಡ ಇಲ್ಲಿ ಇಂಟರ್ಫಿಯರ್ ಮಾಡಬಹುದು. ಆದರೆ ಅವರು ಕೂಡ ಯಾವಾಗಲೂ ಒಂದು ಸರ್ತಿ ಏನೋ ಒಂದು ಹೇಳ್ತಾರೆ. ಮತ್ತೆ ಎಲ್ಲರೂ ಕೂಡ ಒಂದು ಪೊಲಿಟಿಕಲ್ ಗೈನಿಗೋಸ್ಕರ ಅವರು ಇದು ಬರುವುದು ಅಲ್ಲದೆ, ನನಗೆ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತು ತುಂಬ ಬೇಸರ ಆಗ್ತಾ ಇದೆ. ನನಗೆ ಒಂದು ಫೇಸ್ಬುಕ್ ಅಲ್ಲಿ ಮೆಸೇಜ್ ಬಂತು. ಒಂದು ಪಾರ್ಟಿದು ಹೆಲ್ಪ್ ಲೈನ್, ಇವರು ಘೋಷಣೆ ಮಾಡ್ತಾರೆ. ಹಾಗಾದ್ರೆ ನಾವು ಇಲ್ಲಿ ಈ ಕೃತಕ ನೆರೆಯ ಪರಿಸ್ಥಿತಿಯಲ್ಲಿ ಪಾರ್ಟಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೇವಾ, ಇಲ್ಲ ನಮ್ಮ ಜನಪ್ರತಿನಿಧಿಗಳ ಹೇಳಿಕೆ ಕೊಟ್ಟು ಜನಪ್ರತಿನಿಧಿಗಳು ಇವತ್ತಿನ ತನಕ, ಈಗ ಸಂಜೆ ತನಕ ಯಾರಾದ್ರೂ ಒಬ್ಬರು ಒಂದು ಹೇಳಿಕೆ ಕೊಟ್ಟಿದ್ದಾರೆ? ಮಾತಾಡಬೇಕಾಗಿದೆ ನಂದಗೋಪಾಲ್ ಅವರೇ. ಒಂದು ಕರೆ ಇದೆ. ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ಸಂಜನಾ ಅಂತ ಚಿಲಿಂಬಿ ಏರಿಯಾದಿಂದ ಮಾತಾಡ್ತಿದ್ದೇನೆ. ನೀವು ನಮ್ಗೆ ಪೊಲಿಟಿಕಲ್ ಮತ್ತೆ ಜರ್ನಲಿಸ್ಟಿಕ್ ವ್ಯೂಸ್ ಅನ್ನು ಕೊಡ್ತಾ ಇದ್ದೀರಿ, ಆದ್ರೆ ನಮ್ಗೆ ಇಲ್ಲಿ ಬೇಕಾದದ್ದು ಟೆಕ್ನಿಕಲ್ ವ್ಯೂಸ್. ಈಗ ನೀವು ಒಂದು PWD ಆಫೀಷಿಯಲ್ ಇಂದ ನಮ್ಗೆ ಆನ್ಸರ್ಸ್ ಅಥವಾ ಜವಾಬ್ಗಳು ಕೊಡುದು ನೀವು ಮಾಡ್ಬೇಕಾಗಿತ್ತು, ಯಾಕೆ ಮಾಡ್ತಿಲ್ಲ ಅದು? PWD ಇಂದ ಒಂದು ಆಫೀಷಿಯಲ್ ಅನ್ನು ಕರೆಸಿ ನಮ್ಗೆ ಆಗುವ ನೋಡಿ ಸಂಜನಾ ಅವರೇ, ಈ ಸಂದರ್ಭದಲ್ಲಿ ಅವರು ಬರಬೇಕು, ನಮ್ ಜೊತೆ ಕೂತು ಅವರು ನಿಮ್ಮ ಸಮಸ್ಯೆಗಳಿಗೆ ಅವರು ಉತ್ತರ ಕೊಡಬೇಕು. ಅವರೇ ಬರದೇ ಇದ್ರೆ ಬಹಳ ಕರೆಕ್ಟ್ ಆಗಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಇಂತಹ ಜಾಗದಲ್ಲಿ ಆನ್ಸರ್ ನಾವು ಅದಕ್ಕೋಸ್ಕರ ಮಾಡಿದ್ದು, ನಾವು ನಿಮಗೆ ಕರೆ ಕೊಟ್ಟಿರುವಂತದ್ದು ಅದಕ್ಕೆ. ಎಲ್ಲ ಬಿಟ್ಟು ಸಿಟಿ ಕಾರ್ಪೊರೇಷನ್ ನ ಏನು ಮಾನಿಟರಿಂಗ್ ಕಾಲ್ ಇದೆಯೋ, ಏನು ಹೆಲ್ಪ್ ಲೈನ್ ಇದೆಯೋ, ಅಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಬರ್ತದೆ? ಅಲ್ಲಿ ರೆಸ್ಪಾನ್ಸ್ ಇಲ್ಲ. ಸಂಜನಾ ಅವರೇ, ಮುಂದೆ ಏನು ಹೇಳ್ತೀರಿ? ಅದೇ ನಮ್ಗೆ ಅದೇ ಗೊತ್ತಾಗ್ಬೇಕಿತ್ತು. ಯಾಕಂದ್ರೆ ಇದು ಒಂದು ಸಿವಿಲ್ ಇಂಜಿನಿಯರ್ ಇಂದ ಆಗುವಂತ ಪ್ರಾಬ್ಲಮ್. ಇದು ಅವರ ಮಾಡದೇ ಇರುವ ಕಾರ್ಯಗಳಿಂದ ನಮ್ಗೆ ಈ ತರ ಒಂದು ಕಂಡೀಷನ್ ಬಂದಿದೆ ಮಂಗಳೂರಿಗೆ. ಅವರು ತಪ್ಪು ಮಾಡಿದ್ದು ಅವರ ಡಿಸೈನ್ ಅಲ್ಲಿ ತಪ್ಪಾಗಿದೆಲ್ಲ, ಅದ ಕಾರಣ ಈ ನಮ್ಗೆ ಸಿಚುವೇಶನ್ ಬಂದಿದಲ್ಲ. ಸೊ ಅದಕ್ಕೆ ನಾವು ಕ್ವೆಶ್ಚನ್ ಮಾಡಿ ಅವರಿಂದ ನಾವು ತರ ಕೇಳ್ಬೇಕಾಗಿತ್ತು. ಮಂಗಳೂರನ್ನು ಮುಳುಗಿಸಿದವರು ಯಾರು ಅಂತ ಅದೇ ಶೀರ್ಷಿಕೆಯಲ್ಲಿ ಇನ್ನು ಸ್ವಲ್ಪ ದಿನಗಳ ನಂತರ, ಇದು ತುರ್ತು ಪರಿಸ್ಥಿತಿ, ಈಗ ಇಲ್ಲಿ ಎಮರ್ಜೆನ್ಸಿ ಕ್ರೈಸಿಸ್, ಇದನ್ನು ಮ್ಯಾನೇಜ್ ಮಾಡಿದ ಮೇಲೆ ನೆಕ್ಸ್ಟ್ ವೀಕ್ ನೀವು ಇದೇ ಶೀರ್ಷಿಕೆಯಲ್ಲಿ ಯಾರೆಲ್ಲ ಮುಳುಗಿಸಿದಾರೋ ಅವರನ್ನ ಇಲ್ಲಿ ಕರೆಕ್ಟ್ ತಂದಿ ಇಲ್ಲಿ ಮಾಡಿಸಲೇಬೇಕು. ಇವರು ಹೇಳಿದ ಸಲಹೆಯನ್ನು ಇನ್ನು ಮುಂದಕ್ಕೆ ಅದನ್ನು ನೀವು ಯು ಶುಡ್ ಟೇಕ್ ಇಟ್ ಫಾರ್. ಸಂಜನಾ ಅವರೇ, ಥ್ಯಾಂಕ್ ಯು. ರಾಮದಾಸ್ ನೋಡಿ, ಈಗ ಇವರು ಕಾಲರ್ ಹೇಳಿದಾಗೆ ನನಗೆ ಇದು ಒಂದು ಸಂಶಯ ಹೇಳಿದ್ದಾರೆ. ಈಗ ಇಂಜಿನಿಯರ್ ಕ್ವಾಲಿಫೈಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನನಗೆ ಅವರ ವಿದ್ಯೆಯ ಅರ್ಹತೆ ಮೇಲೆ ನನಗೆ ಸಂಶಯ ಉಂಟು. RTI ಹಾಕಿ ಅವರು ನಿಜವಾಗಿ MTech BE ಸಿವಿಲ್ ಮಾಡಿದ್ದಾರೆ ಅಂತೇಳಿ ನೋಡ್ಬೇಕಂತ. ಯಾಕೆ ಹೇಳಿದ್ದಾರೆ, ಇವರೀಗ ಹೇಳಿದಾಗೆ ಪ್ರತಿಯೊಂದು ಮಾಡಿದ ಕೆಲಸ ಒಂದು ಇಂಜಿನಿಯರ್ ಮಾಡಿದ ರೀತಿಯಲ್ಲಿ ಇಲ್ಲ. ಅವರು 100% ವೆರಿ ಡೀಪ್ಲಿ ನಮ್ಮ ಇಡೀ ಕಾರ್ಯಕ್ರಮದ ಬುನಿಯಾದಿಂದಲೇ ಮೇಲೆ ಎದ್ದು ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ ಅಂತ ಹೇಳುವಾಗ ನೋಡಿ, ಅವರು ಸಾಮಾನ್ಯ ಇದಲ್ಲ ನೋಡಿ. ಅಂತ ಹೇಳುವಾಗ ಅವರ ಅನಿಸಿಕೆಗಳಿಗೆ ನಾವು ನಮ್ಮ ಇದನ್ನು ನಾವು ಕೊಡ್ಲೇಬೇಕು, ರೆಸ್ಪಾಂಡ್ ಮಾಡಲೇಬೇಕು ನಾವು. ಎಸ್, ಮತ್ತೊಬ್ರು ಕರೆಯಲ್ಲಿದ್ದಾರೆ. ನಾಗರಾಜ್ ಅವರು, ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಇವತ್ತು ಕುದ್ರೋಳಿಯಲ್ಲಿ ನಮ್ಗೆ ಇದರಲ್ಲಿ ಎಂತ ನದಿಯಲ್ಲಿ ಈಜಾಡಿದಾಗೆ ಆಗಿದೆ ಸರ್. ಕುದ್ರೋಳಿ
ಕುದ್ರೋಳಿ ದೇವಸ್ಥಾನದ ಅಕ್ಕಪಕ್ಕ ಎಲ್ಲ ಹೆಣ್ಮಕ್ಳು ಕೂಡ ಒಂದು ಹೋಗ್ಲಿಕ್ಕೆ ದಾರಿ ಇಲ್ಲದಾಗೆ ಆಗಿದೆ ಸರ್, ಅಷ್ಟು ಪ್ರಾಬ್ಲಮ್ ಆಗಿದೆ ಇವತ್ತು. ಸಂದರ್ಭದಲ್ಲಿ ಗದ್ದೆಗಳಿದ್ದಂತ ಜಾಗ ಅದು. ಹೌದು ಸರ್, ಆದ್ರೆ ಅಲ್ಲಿದು ಕಾರ್ಪೊರೇಟರ್ ಏನು ಕೆಲಸ ಮಾಡೋದಿಲ್ಲ ಸರ್. ರಾಜೇಂದ್ರ ಅವರು ಆ ಕಡೆ ಬಂದು ಏನು ಕೆಲಸ ಮಾಡ್ಲಿಲ್ಲ, ಇಷ್ಟೋ ತನಕ ಏನು ಕೆಲಸ ಮಾಡ್ಲಿಲ್ಲ ಸರ್. ಈಗ ನೋಡುವಾಗ ಅಲ್ಲಿ ಒಂದೊಂದು ಬ್ಲಾಕ್ ಆಗುವಾಗ ಇವತ್ತಿದು ದೊಡ್ಡ ಒಂದು ಇದು ಬಂದಾಗೆ ಆಗಿದೆ ಸರ್, ತುಫಾನ್ ಬಂದಾಗೆ ಆಗಿದೆ ಸರ್. ಇಡೀ ನದಿಯೇ ಎದ್ದು ಬಂದ ಹಾಗೆ. ಇವತ್ತಿದೊಂದು ಈಗ ಕೂಡ ಸರ್ ಅಲ್ಲಿ ನೀರು ಕಡಿಮೆ ಆಗ್ಲಿಲ್ಲ, ಟೆಂಪಲ್ ಒಳಗೆ ಕೂಡ ಬರ್ತಾ ಇದೆ ಸರ್. ಅವರಿಗೆ ನಾಗರಾಜ್ ಅವರೇ ಧನ್ಯವಾದಗಳು ಮಾಹಿತಿಗೆ. ಆಕಾಶ ತಲೆ ಮೇಲೆ ಬಿದ್ದಾಗ ಆಗಿದೆ ರಾಮದಾಸ್ ಅವರಿಗೆ. ನಮ್ಮ ಜನರಿಗೆ ಯಾರಿಗೆಲ್ಲ ಇವತ್ತು ಅನುಭವಿಸಿದ್ದಾರೆ, ಆಕಾಶವೇ ತಲೆ ಮೇಲೆ ಬಂದು ಬಿದ್ದಾಗ ಆಗಿದೆ. ಮತ್ತೆ ನನಗೆ ಈಗ ಒಂದು ಕಾಣ್ತದೆ ಇವತ್ತು, ಈಗ ಅವರು ಹೇಳಿದ ಪ್ರಕಾರ ಕಾರ್ಪೊರೇಟರ್ ಬಹುಶಃ ನಾನು ಒಂದು ಇದು ಗೆಸ್ ಮಾಡೋದು, ಒಂದು ಡೌಟ್, ಸಂಶಯ, ಬಹುಶಃ ಎಲ್ಲ ಕಾರ್ಪೊರೇಟರ್ ನೋಡಿ ಒಟ್ಟಿಗೆ ಇಲ್ಲಿ ಫಾರಿನ್ ಟೂರಿಗೆ ಹೋಗಿದ್ದಾರೆ ಹೇಳಿ. ಈ ಮಳೆ ಬರುವಾಗ ನಾವು ಜನರಿದು ಬೈಕ್ ಹೇಳುವುದು ಬೇಡ, ಪೆಟ್ಟು ತಿನ್ನುವುದು ಬೇಡ ಅಂತೇಳಿ ಎಲ್ಲರೂ ಒಟ್ಟಿಗೆ ಏನೋ ಫ್ಲೈಟ್ ಅರೇಂಜ್ ಮಾಡಿ ಜೆಟ್ ಏರಿಯಾದಲ್ಲಿ ಎಲ್ಲಿಯಾದರೂ ಓಡಿದ್ದಾರೆ ಅಂತೇಳಿ ನನಗೆ ಒಂದು ಸಂಶಯ ಕಾಣ್ತದೆ. ಎಲ್ಲಾ ಕಡೆ ಇದೇ ಕಂಪ್ಲೇಂಟ್ ಇದೆ, ಸೇಮ್ ಸೆಂಟೆನ್ಸ್. ವಿಜಯ್ ಕಾಪಿಕಾಡಲ್ಲಿ ಜನರು ಹೇಳ್ತಾ ಇದ್ದಾರೆ ರಜನೀಶ್ ಅವರು ಅಲ್ಲಿ ಬೇಕಾದ ಜಾಗಕ್ಕೆ ಬರ್ಲಿಲ್ಲ ಅಂತ. ಇನ್ನೊಂದು ಕಡೆ ಪಚ್ಚನಾಡಿಯಲ್ಲಿ ಆಗ್ಲಿ, ಇಲ್ಲ ಇವರು ಇದರಲ್ಲಿ ಕುದ್ರೋಳಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಪೊರೇಟರ್ಗೆ ಫೋನ್ ಮಾಡುವಾಗ ನಾನು ಬೆಳಿಗ್ಗೆ ಫೋನ್ ಮಾಡಿದ್ದೇನೆ ರಜನೀಶ್ ಅವರಿಗೆ, ನಂದರೆ ಯಾನ್ ಓಡೆ ಎಂದು ಪೋಪುನಿ, ಆದರೆ ನಮ್ಗೆ ಮಾಹಿತಿ ಇಲ್ಲ ಅವ್ರು ಎಲ್ಲಿ ಹೋಗಿದ್ದಾರೆ, ಏನು ಇದು ಮಾಡಿದ್ದಾರೆ ಅಂತ ಹೇಳಿ. ಸೊ ಹೀಗಿರುವಾಗ ನಾನು ಏನು ಡೈರೆಕ್ಟ್ ಹೇಳ್ತಾ ಇರೋದು, ಇಂಥ ಪರಿಸ್ಥಿತಿಯಲ್ಲಿ ಒಬ್ಬ ಕಾರ್ಪೊರೇಟರ್ ಆದವ ಅಟ್ಲೀಸ್ಟ್ ಬಂದು ಅಲ್ಲಿ ನಿಂತ್ರೆ ಸಾಕು, ಜನರಿಗೊಂದು ಮಾರಲ್ ಸಪೋರ್ಟ್ ಬರ್ತದೆ. ಮತ್ತೆ ಆಡಳಿತಾತ್ಮಕವಾದಂತ ಸಪೋರ್ಟ್ ಅನ್ನು ಕೊಡ್ಲಿಕ್ಕೆ ಕಾರ್ಪೊರೇಟರ್ ಸಾಧ್ಯ ಆಗ್ತದೆ. ನಂದರ್ ಅವರ ಪಾಯಿಂಟಿಗೆ ನಂದು ಇನ್ನೊಂದು ಪಾಯಿಂಟ್ ಉಂಟು. ಹೋದ ಸಾರಿಯ ನಮ್ಮ ಲೇಡಿ ಮೇಯರ್ ಬಲ್ಮಠದಲ್ಲಿ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜ್ ಉಂಟು, ಹೋಟೆಲ್ ಕ್ವಾಲಿಟಿದು ಮುಂದುಗಡೆ ರಾತ್ರಿ ಬಂದು ತಲೆಗೆ ಹೆಡ್ಲೈಟ್ ಎಲ್ಲ ಕಟ್ಟಿ ಶಿಕಾರಿದು ಎಲ್ಲ ನೋಡ್ಕೊಂಡೋದ್ರು. ಇವತ್ತು ನಾನು ನೋಡ್ತೇನೆ ಸೊಂಟ ತನಕ ನೀರು ಉಂಟು, ನೋಡಿ ಕೂಡ ಪ್ರಯೋಜನ ಇಲ್ಲ. ಮತ್ತೊಬ್ರು ಕರೆಯಲಿದ್ದಾರೆ, ಅರುಣ್ ಅವರು. ನಮಸ್ಕಾರ. ಹಲೋ ಅರುಣ್ ಅವರು ಹೇಳಿ. ಇದು ಅಲ್ಲಿ ನಾವು ಬ್ರಿಡ್ಜ್ ಉಂಟಲ್ಲ, ಎಲ್ಲಿ ಅರುಣ್ ಅವರೇ? ನಮ್ಮ ಪಡೀಲ್ ಫುಲ್ ನೀರು ತುಂಬಿದೆ. ಇದು ರಾಷ್ಟ್ರೀಯ ಹೆದ್ದಾರಿ, ನ್ಯಾಷನಲ್ ಹೈವೇ ಹೋಗುದಲ್ವಾ? ಹೌದೌದು. ಈಗಲೂ ಕಡಿಮೆ ಆಗ್ಲಿಲ್ವಾ ನೀರು? ಇಲ್ಲ, ಅದು ಹಲೋ ಕೇಳ್ತಾ ಇದೆ. ಬ್ಲಾಕ್ ಆಗಿದೆ ಅಲ್ಲ ಫುಲ್? ಫುಲ್ ಬ್ಲಾಕ್ ಆಗಿದೆ. ಅದು ಏನ್ ಸರ್, ಅದಕ್ಕೊಂದು ಸಮಸ್ಯೆ ಇಲ್ವಾ? ನೀವೀಗ ಅಲ್ಲೇ ಇದ್ದೀರಾ? ಹೌದೌದು. ಅದೇ ಪ್ಲೇಸ್ ಅಲ್ಲಿ ಇದ್ದೀರಾ? ಹೌದು. ನಿಮ್ಮ ವೆಹಿಕಲ್ ಇದೆಯಾ? ವೆಹಿಕಲ್ ಅಲ್ಲಿ ಬ್ಲಾಕ್ ಆಗಿದೆ ಅಲ್ಲಿ ಈಗ? ಹೌದು, ಫುಲ್ ನೀರುಂಟು ಸರ್. ಹೇಗೆ ಹೋಗುದು ಅಲ್ಲಿ? ನೀವೀಗ ಎಲ್ಲಿಗೆ ಹೋಗ್ಬೇಕಾಗಿದೆ? ನಾವು ಜಲ್ಲಿಗುಡ್ಡೆ. ಅಲ್ಲಿಂದಲೇ ಜಲ್ಲಿಗಡ್ಡೆ ಹೋಗ್ಬೇಕಾಗಿದೆ. ಹೌದೌದು. ದಾಟಿಕೊಂಡೇ ಹೋಗ್ಬೇಕು ನೀವು? ಹೌದು. ನೀವು ಅದು ಫುಲ್ ನೀರು, ಅದಕ್ಕೆ ಏನೇನು ಪರಿಹಾರ ಮಾಡ್ಬೇಕಲ್ಲ ನೀವು. ನೀವು ಯಾವ್ದು ಹೇಳಿದಿರಿ? ಪಡೀಲ್ 2 ಇದಿದೆ, ಅಂಡರ್ ಪಾಸ್ ಇದೆ. ಬಜಾಲ್ ಒಳಗಡೆ ಇದು ನೀವು ಹೇಳ್ತಾ ಇರೋದು ಬಜಾಲ್ ಇದ್ದು ಒಳಗಡೆ. ಹೌದೌದು. ಹೊಸ ಡಿಸಿ ಆಫೀಸ್ ಆಗುವ ಅದು ಪರಿಹಾರ ಆಗುವ ಸಮಸ್ಯೆ ಅಲ್ಲ ಸರ್. ಅದು ಅದಕ್ಕೊಂದು ಶಾಶ್ವತ ಪರಿಹಾರ ನಿಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಅದು ಅವರು ಅಂಡರ್ ಪಾಸ್ ಅನ್ನೋದು ಅದು ಈಗ ಚರ್ಚೆ ಮಾಡುವಂತದಲ್ಲ ಬಿಡಿ. ಟೋಟಲ್ ಫೇಲಿಯರ್. ಈಗ ಅಲ್ಲಿ ಒಂದು ದೋಣಿಯನ್ನು ಹಾಕ್ಲಿಕ್ಕೆ ಹೇಳ್ಬೇಕು ಕಾರ್ಪೊರೇಟರ್ ಹತ್ರ, ಅಥವಾ ಹೆಲಿಕಾಪ್ಟರ್, ಒಂದು ಹೆಲಿಕಾಪ್ಟರ್ ಅಥವಾ ದೋಣಿ, ಒಂದು ದೋಣಿಯ ವ್ಯವಸ್ಥೆ ಮಾಡಿ ಅಂತ ಹೇಳ್ಬೇಕು ಅಷ್ಟೇ. ಥ್ಯಾಂಕ್ ಯು, ಮಾಹಿತಿಗೆ ಥ್ಯಾಂಕ್ ಯು. ನಮ್ಮ ಜೊತೆಗೆ ಈಗ ಸಾಮಾಜಿಕ ಕಾರ್ಯಕರ್ತರಾದ MG ಹೆಗಡೆ ಅವರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ MG ಹೆಗಡೆ ಅವರೇ. ಸರ್, ಏನ್ ಹೇಳ್ತೀರಿ? ಅಂದ್ರೆ ಈ ಮಳೆ ಏನು ಹೊತ್ತಲ್ಲ, ಏನ್ ಹೇಳುದು ಹೇಳಿ 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 ಈಗ ಜೆರಾಲ್ಡ್ ಟವರ್ಗೆ, ನಂದಗೋಪಾಲ್ರಿಗೆ ನಮ್ಗೆಲ್ಲ ಸುಸ್ತಾಗಿ ಸ್ವಲ್ಪ ಮಂಡೆಲ್ಲ ಇದ್ದ ಕೂದಲು ಉದುರಿ ಆಯ್ತು. ಹೇಳುದು ಹೇಳ್ತಾನೆ ಇರ್ಬೇಕು ನಾವು. ಈಗ ನೋಡಿ, ಕಾಂಕ್ರೀಟ್ ರೋಡ್ ಮಾಡುವಾಗ ಹೋಗಿ ಹೋಗಿ ಹೇಳ್ತೇವೆ, ನೀವು ಮಾಡ್ತಾ ಒಂದು ಮನೆಗಳ ಎತ್ತರ ಮತ್ತು ಇದು ಏನು ವೇರಿಯೇಷನ್ ನೋಡಿಕೊಂಡು ಮಾಡ್ಬೇಕು. ಇವರು ಮನೆಗಿಂತ ಎತ್ತರ. ಇಲ್ಲಿ ಈಗ ನಾನು ಸಂತೋಷ್ ನಗರದಿಂದ ಮಾತಾಡುದು, ಅಲ್ಲಿಯೂ ಕೂಡ ಒಂದು ಇತ್ತೀಚೆಗೆ ಮಾಡಿದ್ರು, ನಾ ಬಾಡಿಗೆ ಇದ್ದ ಮನೆ ಎದುರು ಆ ಮನೆಗಳಿಗಿಂತ ಎತ್ತರ ಮಾಡಿ ಸೀದಾ ಹೋದ್ರು. ಸೈಡ್ ಅಲ್ಲಿ ಏನಿಲ್ಲ, ಸೈಡ್ ಎಲ್ಲರ ಮನೆಯೊಳಗೂ ಬರ್ತಾ ಉಂಟು. ಇದು ಎಷ್ಟು ಹೇಳುದು ಇವ್ರಿಗೆ ಏನ್ ಮಾಡುದು ಅಂತ. ಅದಕ್ಕೆ ಈಗ ನಾನು ನಿಮ್ಗೊಂದು ಮೆಸೇಜ್ ಕೊಡ್ಲಿಕ್ಕೆ ಏನಂತಂದ್ರೆ, ಇದು ಡೆವಲಪ್ಮೆಂಟ್ ಗೆ ನೀವು ಅಡ್ಡಕಾರ ಆಗ್ತಾ ಇದ್ದೀರಿ MG ಹೆಗ್ಡೆ ಅವರೇ.
ಡೆವಲಪ್ಮೆಂಟ್ ಗೆ ಅಡ್ಡ ಕಾಲ ಆಗ್ತಾ ಇದ್ದೀರಿ ನೀವು. ನಾವು ನಮ್ಮನ್ನ ಹಾಗೆ ಅಂತೆಲ್ಲ ಕರೀರಿ, ಏನ್ ಮಾಡಿದ್ರಿ ಹೇಳಿ. ಒಬ್ಬೊಬ್ರಿಗೆ ಒಂದೊಂದು ಸರ್ಟಿಫಿಕೇಟ್ ಬೇಕಲ್ಲ, ನಮಗೊಂದು ಸರ್ಟಿಫಿಕೇಟ್ ಇರ್ಲಿ, ಅದೇ ಇರ್ಲಿ, ಬೇರೆ ಯಾವ್ದು ಕೊಡುದಿಲ್ಲಲ್ಲ. ಈಗ ಏನಂದ್ರೆ ಪಚ್ಚನಾಡಿ ಮತ್ತು ವಾಮಂಜೂರು ಮತ್ತೆ ಸಂತೋಷ್ ನಗರ ಮತ್ತೆ ಈಚೆ ಸುತ್ತಮುತ್ತಲು ಏನಾದ್ರೂ ಯಾರಿಗಾದ್ರೂ ಉಳ್ಕೊಳ್ಳಿಕ್ಕೆ ರಾತ್ರಿ ಅವಕಾಶ ಬೇಕಿದ್ರೆ ಒಂದು 15 ಜನಕ್ಕೆ ನಮ್ಮ ಮನೆಯಲ್ಲಿ ಅವಕಾಶ ಇದೆ. ಸೊ ಐ ವಾಂಟ್ ಟು ಕಾಲ್ ದ ಅಟೆನ್ಷನ್ ಆಫ್ ಇದು ಯಾರು ಸರ್ವಿಸ್ ಮಾಡ್ತಾ ಇದ್ದಾರೆ ಆಫೀಸಿಯಲ್ಸ್, ಯಾರಾದ್ರೂ ಇದ್ರೆ ಪಾಪ ನಮ್ಮ ಮನೆಗೆ ಬರ್ಬೋದು ಅಂತ. ಓಕೆ ಓಕೆ ಓಕೆ. ಅಂದ್ರೆ ಸ್ವಲ್ಪ ಸಿಕ್ಕಿಕೊಂಡವರು ಅಂದ್ರೆ ಆ ಕಡೆಗೆ ಬರ್ಲಿಕ್ಕೂ ಆಗ್ತಾ ಇಲ್ಲ ಕೆಲವರಿಗೆ, ಅವರಿಗೂ ಆಗ್ಬೋದು, ಅಥವಾ ರಾತ್ರಿ ಮನೆ ಏನಾದ್ರು ಬಿದ್ದಿದ್ರೆ ಅಂತವ್ರನ್ನ ದಯವಿಟ್ಟು ನೀವು ನನ್ನ ನಂಬರ್ ಇದೆ ಎಲ್ಲರ ಹತ್ರ, ಫ್ರೆಂಡ್ಸ್ ಹತ್ರ, ಯು ಕ್ಯಾನ್ ರೆಫರ್ ಟು ಇದು ಸಂತೋಷ್ ನಗರ ಹೆಗಡೆ ಮನೆ ಅಂತ, ಅಲ್ಲಿಗೆ ಕಳಿಸುವ ವ್ಯವಸ್ಥೆ ಮಾಡ್ಬೋದು. ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್ ಕರೆಗೆ ಹೋಗ್ಬಿಟ್ಟದಕ್ಕೆ. ಎಸ್, ಅಂದರೆ ಬಹಳ ಮುಖ್ಯವಾಗಿ MG ಹೆಗ್ಡೆ ಅವರು ಪಚ್ಚನಾಡಿ ಬಳಿ ಇರೋ ಸಂತೋಷ್ ನಗರದಲ್ಲಿ ಅವರ ಮನೆ ಇರುವಂಥದ್ದು. ಈಗಾಗಲೇ ವಾಮಂಜೂರು ಬಳಿ ಈಗಾಗಲೇ ಪಚ್ಚನಾಡಿಯಿಂದ ವಾಮಂಜೂರು ಈಗಲೇ ಹೋಗ್ಲಿಕ್ಕೆ ಸಾಧ್ಯತೆ, ಮತ್ತೆ ಆ ಸುತ್ತಮುತ್ತಲ ಪ್ರದೇಶಗಳಲ್ಲೂ ಕೂಡ ಒಂದಷ್ಟು ಅವುಗಳು ನಡೆಯಬಹುದು. ಇಂಥ ಸಂದರ್ಭದಲ್ಲಿ MG ಹೆಗ್ಡೆ ಅವರು ಅಂದರೆ ಅವರ ಮನೆ ಅಂತ ತೀರಾ ಅಗತ್ಯ ಇದ್ದಲ್ಲಿ ಬಳಸಿಕೊಳ್ಬಹುದು ಅಂತ ಹೇಳಿ ಅವರು ಹೇಳ್ತಾ ಇರುವಂಥದ್ದು. ಈಗಾಗಲೇ ನಾವು ಮಾತಾಡ್ತೀವಿ ಬಲ್ಮಠದಲ್ಲಿ ಹಾಗೆ ಮೇಯರ್ ಅವರು ರಾತ್ರಿ ಬಂದೆಲ್ಲ ನೋಡ್ಕೊಂಡೆಲ್ಲ ಹೋದ್ರು. ಆದ್ರೆ ಇವತ್ತು ನೋಡುವಾಗ ಅವರು ನೋಡಿದ ದಿವಸಕ್ಕಿಂತ ಜಾಸ್ತಿ ಸಮಸ್ಯೆ ಇವತ್ತಾಗಿದೆ. ಅದಕ್ಕೆ ಕಾರಣ ಅಂತ ಹೇಳಿದರೆ ಶಾಲೆ ಇದು ಸೈಡ್ ನಲ್ಲಿ ನೀರು ಬಂದು ನಿಲ್ತದೆ, ಎಡಬದಿಗೆ ಅದು ಪಳ್ನೀರು ಮೋತಿಮಾಲ್ ರೋಡಿಗೆ ಹೋಗ್ಬೇಕು. ಆ ನೀರು ಬಾವುಟೆಗುಡ್ಡೆಯಿಂದ ಬಂದ ನೀರು ಮತ್ತು ಈ ರಸ್ತೆದು ನೀರು ಅರುಣಾ ನರ್ಸರಿ ಆಗಿ ಬಲ್ಮಠ ನ್ಯೂ ರೋಡ್ನಿಂದ ಆ ಕಡೆ ಅವೇರಿ ಹತ್ರ ಹೋಗಿ ಸೇರ್ಬೇಕದು. ಇಲ್ಲಿ ಏನಾಗಿದೆ, ಈ ಡಿವೈಡರ್ ಕಟ್ಟಿದ್ದು ಒಂದೇ ಒಂದು ಅದಕ್ಕೆ ತೂತು ಇಡ್ಲಿಲ್ಲ, 2 ಇಂಚಿದೊಂದು ಸಿಂಗಲ್ ಪೈಪ್ ಇಲ್ಲ. ಈಗ ಏನಾಗಿದೆ, ಇಡೀ ನೀರು ಟಾಂಕಿಯಲ್ಲಿ ನಮ್ಮ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತಾಗೆ ಸಾಧಾರಣ 4ನೇ ಕ್ಲಾಸ್ನ ಮಕ್ಕಳು ತನಕ ಹಿಂದೆ ಅದರಲ್ಲಿ ಆ ಚರಂಡಿ ಆ ಕೆಳಗಡೆ ಹರಿದು ಹೋಗ್ತಾ ಇತ್ತು ಪಳ್ನೀರ್ ರಸ್ತೆಗೆ. ಹೌದು, ಈಗ ಪಳ್ನೀರ್ ರಸ್ತೆಗೆ ಚರಂಡಿ ಕೊಡ್ಲಿಲ್ಲ, ಥ್ರೂ ಅಂತೇಳಿ ಪಾಸಿಂಗ್ ಕೊಡ್ಬೇಕಿಲ್ಲ. ಅದರ ನಂತರ ಸೀದಾ ಬಲ್ಮಠಕ್ಕೆ ಒಂದು ಚರಂಡಿ ಇದ್ರು, ಅದು 5 ಫೀಟ್ ಇದ್ದು ಚರಂಡಿ ಇವತ್ತು ಹೆಗ್ಗಣ ಹೋಗುವಷ್ಟು 1 ಫೀಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಹೆಗ್ಗಣ ಮಾತ್ರ ಪಾಸ್ ಆಗ್ತದೆ ಅಂತೇಳಿ ಹೇಳುವಾಗ, ಇವತ್ತು ಮಳೆ ನಿಂತ ಟೈಮ್ನಿಗೆ ಒಂದು JCB ತಂದು ಆ ಡಿವೈಡರ್ ಅನ್ನು 3 ಕಡೆ ಹೊಡಿಬಹುದಲ್ಲ. ಆ ಡಿವೈಡರ್ 1 ಫೀಟಿಗೆ ಹೊಡೆದು ಕೊಟ್ರೆ ಆ ನೀರು ಈ ಕಡೆ ಆ ಕಡೆ ಪಾಸ್ ಆಗಿ ಹೋಯ್ತಲ್ಲ. ವಿಜಯ್ ಕಾಪಿಕಾಡಲ್ಲಿ ಜನರೇ ಇನಿಷಿಯೇಟಿವ್ ತಕೊಂಡು ಇದರಲ್ಲಿ ಹಿಟಾಚಿ ತಂದು ಹೊಡೆದು ನಾವು ಒಂದು ವೇ ಕ್ಲಿಯರ್ ಮಾಡಿದೆ. ಅಂದ್ರೆ ಬಹಳ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಈಗ ಮಳೆಗಾಲದಲ್ಲಿ ಆಗುವಂತ ಸಮಸ್ಯೆಗಳು ಈಗ ನಮ್ಗೆ ಗೊತ್ತಾಗ್ತದೆ. ಆಕ್ಚುಲಿ ಅದಕ್ಕೆ ಸೊಲ್ಯೂಷನ್ ಏನು ಅಂತ ಗೊತ್ತಾಗ್ತದೆ, ಮತ್ತೆ ಮರೆತು ಬಿಡ್ತೇವೆ. ಮಳೆಗಾಲ ಮುಗಿದ ನಂತರದಲ್ಲಿ ಅದು ಏನ್ ಮಾಡ್ಬೇಕು ಅದನ್ನು ಮಾಡೋದಿಲ್ಲ, ಮತ್ತೆ ಇನ್ನೊಂದು ಜೋರಾದಂತ ಮಳೆ ಬಂದಿಲ್ಲ. ನಾನು ಅದಕ್ಕೆ ಮೊದಲೇ ಹೇಳಿದ ಹಾಗೆ ಒಂದು ರೋಡ್ ಅಂತ ಹೇಳುವಾಗ ಕಂಪ್ಲೀಟ್ ಪ್ರಪೋಸಲ್, ಅದು ಪ್ಯಾಕೇಜ್. ಅದು ಒಂದು ರೋಡ್ ಅಂತ ಹೇಳಿದ್ರು ರೋಡ್ ಮಾತ್ರ ಅಲ್ಲ, ರೋಡ್, ಅದರ ಶೋಲ್ಡರ್ಸ್, ಫುಟ್ಪಾತ್, ಡ್ರೈನ್, ಸ್ಟಾಮ್ ವಾಟರ್ ಡ್ರೈನ್, UGD ಕನೆಕ್ಟಿವಿಟೀಸ್, ಮತ್ತೆ ಕಲ್ವರ್ಟ್ ಫಾರ್ ನಿಮ್ಮ ಕೇಬಲ್ಸ್ ಎಲ್ಲ. ಈಗ ಎಲ್ಲ ಕೇಬಲ್ಗಳು BSNL ಇದು, ಏರ್ಟೆಲ್ ಇದು, ಮತ್ತೆ ಎಲ್ಲ ಟೈಪ್ ಇದು ಕೇಬಲ್ಗಳು ಎಲ್ಲೆಲ್ಲೋ ಸಿಲುಕಿಕೊಂಡು ಅಲ್ಲಿ ಕಂಪ್ಲೀಟ್ ಪ್ಲಾಸ್ಟಿಕ್ ವೇಸ್ಟ್ ಡ್ರೈನ್ ನಲ್ಲಿ ಬ್ಲಾಕ್ ಆಗಿದೆ. ಸೊ ಇದು ಒಂದು ದೊಡ್ಡ ರೀಸನ್. ಎಸ್, ನಿಮ್ಮ ಮಾತಿಗೆ ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಏನು ಕಾರಣಗಳು ಈ ಮಂಗಳೂರು ಮುಳುಗ್ಲಿಕ್ಕೆ ಅಂತ ಅನ್ನುವಂಥದ್ದು, ಮತ್ತು ಇಂತಹ ಒಂದು ಈ ರೀತಿಯ ತೊಂದರೆಗಳಿಗೆ ಸ್ಪಷ್ಟವಾದಂಥ ಕಾರಣಗಳು ಏನು ಅಂತ ಈಗಾಗಲೇ ನಾವು ಚರ್ಚೆ ಮಾಡಿದೆವು. ಆ ಅಂಶಗಳು ಇಲ್ಲಿ ಬರ್ತಾ ಇದ್ದಾವೆ, ಅದನ್ನು ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮತ್ತೆ ಇದ್ರೆ ಇನ್ನಷ್ಟು ಅಂಶಗಳನ್ನು ಸೇರಿಸಿಕೊಳ್ತಾ ಹೋಗ್ತೇವೆ. ಎಸ್, ಮಂಗಳೂರು ಮುಳುಗಲು ಕಾರಣಗಳು ಏನು ಅಂತ ಅನ್ನುವಂಥದ್ದು, ಮುಂಗಾರು ಮಳೆ ಆಗಮನಕ್ಕೆ ಮುನ್ನ ಯಾವುದೇ ಪೂರ್ವಭಾವಿ ತಯಾರಿಯನ್ನ ಸಂಬಂಧಪಟ್ಟಂತ ಇಲಾಖೆಗಳು ಮಾಡುವುದಿಲ್ಲ. ಅಂದ್ರೆ ಬಹಳ ಮುಖ್ಯವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ, ಮಂದಗತಿಯಲ್ಲಿ ಸಾಗ್ತಾ ಇರುವಂತಹ ಹೆದ್ದಾರಿ ಹಾಗೂ ರಸ್ತೆ ಕಾಮಗಾರಿಗಳು ಇದು ಕೂಡ ಕಾರಣ ಅಂತ ಅನ್ನುವಂಥದ್ದು. ಸೊ ಈ ಕಾರಣದಿಂದಾಗಿ ಈ ಮಳೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಈ ಒಂದು ಪರಿಸ್ಥಿತಿ ಉಂಟಾಗಿದೆ ಅಂತ ಅನ್ನುವಂಥದ್ದು. ಇನ್ನು 3ನೇ ಕಾರಣ, ಮಳೆ ನೀರು ಹರಿದು ಹೋಗುವ ಚರಂಡಿಗಳ ಬಗ್ಗೆ ನಿರ್ಲಕ್ಷ್ಯ, ಕಸ ಕಡ್ಡಿ ತ್ಯಾಜ್ಯಗಳ ತಾಣವಾಗ್ತಾ ಇದೆ ನಮ್ಮ ತೋಡುಗಳು. ಒಂದೇ ಮಳೆಗೆ ಚರಂಡಿ ಬ್ಲಾಕ್ ಆಗ್ತದೆ. ಸೊ ಇದಕ್ಕೆ ನಾವು ನಾಗರಿಕರು ಕೂಡ ಮೂಲ ಕಾರಣರಾಗ್ತೇವೆ. ಮತ್ತೊಂದು ಕಡೆಯಲ್ಲಿ ಇದನ್ನ ಏನು ತಯಾರಿಗಳನ್ನು ಮಾಡಬೇಕಾದಂತ ನಗರ ಪಾಲಿಕೆಯ ಏನಿದ್ದಾರೆ ಅದನ್ನು ಮಾಡದೇ ಇರುವುದು ಕೂಡ ಇದು ಕಾರಣ ಆಗ್ತದೆ. ಅವರು ಚರಂಡಿಗಳನ್ನು ಹೂಳೆತ್ತುವುದಿಲ್ಲ, ಕೆಲವು ಕಡೆಗಳು ಮಾತ್ರ ಎತ್ತಿದ್ದಾರೆ.
ಕೆಲವು ಕಡೆಗಳಲ್ಲಿ ಈ ಒಂದು ದಿನದ ಮಳೆಯೋ ಅದು ತನ್ನಷ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ತದೆ, ಅಂದ್ರೆ ನೈಸರ್ಗಿಕವಾದಂತ ಕಾರಣಗಳನ್ನು ಅದೇ ಮಾಡಿಕೊಂಡು ಹೋಗ್ತದಲ್ಲ ಅಂತ ಅನ್ನೋದ ಕಾರಣಕ್ಕಾಗಿ ಅವರು ಸುಮ್ಮನಿರ್ತಾರೆ. ಆದ್ರೆ ಈಗ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಇನ್ನು ಆಧುನಿಕ ಭರಾಟೆಗೆ ತುತ್ತಾದಂತ ಜೌಗು ಪ್ರದೇಶಗಳು, ಈ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಲ್ಲಕ್ಕೆ ಜಾಗ ಇಲ್ಲಂತ ಪರಿಸ್ಥಿತಿ, ಅಂತ ಜಾಗದಲ್ಲಿ ಕಟ್ಟಡವನ್ನ ಕಟ್ತಾ ಇದ್ದಾರೆ. ಎಸ್, ಆಧುನಿಕ ಭರಾಟೆಗೆ ತುತ್ತಾಗಿದೆ ನಮ್ಮ ಜೌಗು ಪ್ರದೇಶ. ಮಳೆಗಾಲದಲ್ಲಿ ಈ ಮಳೆ ನೀರು ನಿಲ್ಲುವ ಜಾಗದಲ್ಲಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರುವುದರಿಂದ ಈ ಸಮಸ್ಯೆ ಉಂಟಾಗಿರುವಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟ. ಇದು ಕುದ್ರೋಳಿ ತೆಗೆದುಕೊಳ್ಳಿ, ಕೊಡಿಯಾಲ್ಬೆ ತೆಗೆದುಕೊಳ್ಳಿ, ಅಥವಾ ಇನ್ನೂ ಇತರ ಪ್ರದೇಶಗಳು ಅಥವಾ ಕೊಟ್ಟಾರ ಚೌಕಿಯಲ್ಲಿ ಕೂಡ ಆ ಬದಿಯಲ್ಲಿ ನೀರು ನಿಂತಂಥದ್ದು ಜಾಗ ಬಹುಶಃ 20 ವರ್ಷದ ಹಿಂದೆ ನಾವು ನೋಡಿದ್ರೆ ಆ ಎಲ್ಲಾ ಜಾಗಗಳು ಕೂಡ ನೀರು ನಿಂತಿರುವಂತ ಜಾಗ. ಕುದ್ರೋಳಿ ದೇವಸ್ಥಾನದ ಅಕ್ಕಪಕ್ಕವೂ ಕೂಡ ಒಂದೊಮ್ಮೆ ಗದ್ದೆಗಳು ನೀರು ನಿಂತ ಜೌಗು ಪ್ರದೇಶಗಳಾಗಿತ್ತು ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟ. ಹಾಗಾಗಿ ಇಂಥ ಮಳೆಗಳು ಬಂದಾಗ, ಅಂದ್ರೆ ಆ ಸಂದರ್ಭಗಳು ಬರ್ತಾ ಇದ್ದಂಥ ಮಳೆಗಳೇ ಈಗ ಬಂದಾಗ ಈ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಕೆರೆಗಳ ಒತ್ತುವರಿ ಎಲ್ಲಿ, ಯಾವುದು, ಹೇಗೆ ಎನ್ನುವ ಸ್ಪಷ್ಟ ಚಿಂತನೆಗಳಿಲ್ಲದ ಅವೈಜ್ಞಾನಿಕ ನಿರ್ಮಾಣ ಕಾಮಗಾರಿಗಳು ಇದು ಕೂಡ ಕಾರಣ ಆಗ್ತದೆ ಮಂಗಳೂರು ಮುಳುಗಲಿಕ್ಕೆ. ಈ ಹಿಂದೆ ಏನಿತ್ತೋ ಹಾಗಿಲ್ಲ ಮಂಗಳೂರು, ಈಗ ತುಂಬಾ ಬದಲಾಗಿದೆ. ಅದರ ಬದಲಾವಣೆ ಮಾಡುವಾಗ ಹೇಗಿತ್ತೋ ಅದನ್ನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕಾಗಿತ್ತು. ಇತಿಹಾಸವನ್ನ ಅರಿಯದೆ ನಮ್ಮ ಬದಲಾವಣೆಗಳು, ಆಧುನಿಕವಾದಂಥ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಇದು ಸರಿಯಲ್ಲ. ಈಗಾದಲ್ಲಿ ಇದೇ ಪರಿಸ್ಥಿತಿ ಮತ್ತೆ ಮುಂದುವರೆದಿದೆ. ಎಸ್, ಇದಕ್ಕೇನಾದ್ರೂ ಸೇರ್ಪಡೆ ಕೊನೆಯದೆ ನೋಡಿ, ಕೆರೆಗಳಂತೇಳಿ ಹೇಳುವಾಗ 14 ವಯಸ್ಸಿನಲ್ಲಿ ನಾವು ಕದಿರಿ ದೇವಸ್ಥಾನದಲ್ಲಿ ಕೆರೆಗೆ ನಾವು ಈಜಲಿಕ್ಕೆ ಕಲೀಲಿಕ್ಕೆ ಹೋಗ್ತಿದ್ದೆವು. 13, 14, 15 ವಯಸ್ಸಿನಲ್ಲಿ. ಆಗ ಕದಿರಿ ದೇವಸ್ಥಾನದ ರೋಡ್ನಲ್ಲಿ 4 ಕೆರೆಗಳು, ಅದರಲ್ಲಿ ತಾವರೆ. ಇವತ್ತು 4 ಕೆರೆ ಇದ್ದಲ್ಲಿ 8-7 ಮಾಳಿಗೆದು ಒಂದು ಕಟ್ಟಡ ಆಗಿದೆ. ಹೇಳುವಾಗ 4 ಕೆರೆಗಳನ್ನು ಅತಿಕ್ರಮಣ ಮಾಡಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಹೇಳುವಾಗ ಮಳೆ ನೀರು ಹೋಗಿ ಕೆರೆ ಸೇರೋಬೇಕಲ್ಲ. ಯಾಕಂದ್ರೆ ಈ ಕದಿರಿ ದೇವಸ್ಥಾನದ ರೋಡ್ ಇದು ನೀರು ಎಲ್ಲಿ ಇದಕ್ಕೆ ಏನೋ ಸೇರ್ಪಡೆ ಇದೆಯಾ, ಬೇರೆ ಏನಾದ್ರು ಕಾರಣಗಳಿವೆಯಾ ಅಂತ ನಾನು ಒಂದೇ ಒಂದು ಹೇಳ ಬಯಸ್ತೇನೆ. ಇಲ್ಲಿ ಜನಪ್ರತಿನಿಧಿಗಳು ಮತ್ತು ಬ್ಯೂರೋಕ್ರಸಿ ಇವರಿಬ್ಬರನ್ನು ಒಂದು ಸೀರಿಯಸ್ ಅಕೌಂಟಬಿಲಿಟಿ ತರುವ ಒಂದು ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಈಗ ನಾವು ಇಲ್ಲಿ ಇಷ್ಟು ಡಿಸ್ಕಸ್ ಮಾಡಿದ್ದೇವೆ, ಇಷ್ಟು ಇದಾಗಿದೆ. ನೀವು ಹೇಳಿದಾಗೆ ವಾರ್ಡ್ ಸಮಿತಿಗಳು ಏನಿದ್ದಾವೆ ಒಂದು ವಾರ್ಡ್ ಸಮಿತಿಗಳಾಗಿರ್ಬೋದು, ಮತ್ತೊಂದು ಇಂಪ್ಲಿಮೆಂಟೇಷನ್ ನಲ್ಲಿ ಕುಂದುಕೊರತೆಗಳಿದ್ದಾಗ ಒಂದು ಏನು ಇವರು ಲಿಟಿಗೇಷನ್ ಫೈಲ್ ಮಾಡುವಂಥದ್ದು ಹೇಳಿದ್ರು, ಆ ಲಿಟಿಗೇಷನ್ ಅನ್ನು ಕೂಡ ಸೀರಿಯಸ್ ಆಗಿ ಫಾಲೋ ಅಪ್ ಮಾಡಿ ಜನರಿಗೆ, ಯಾರಿಗೆ, ಈ ಅಧಿಕಾರಿಗಳಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಅವರಿಗೆ ಬಿಸಿ ಮುಟ್ಲೇಬೇಕು. ನಾವು ಬಹುಶಃ ನಮ್ಮ ಕರೆ ಮಾಡುವಂತ ಎಲ್ಲಾ ವೀಕ್ಷಕರಿಗೂ ಅದನ್ನೇ ಹೇಳಬೇಕಾಗಿದೆ. ಕಂಪ್ಲೇಂಟ್ ಮಾಡಿ, ಯಾರಿಗೆ ಅಲ್ಲಿ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಮಾಡಿ, ಅಥವಾ ಸಂಬಂಧಪಟ್ಟಂತ ಯಾರು ಅದನ್ನು ಮಾಡಿದ್ದಾರೆ, ಅಥವಾ ಹೆದ್ದಾರಿ ಪ್ರಾಧಿಕಾರದವರು ಇದಾಗಿದ್ರೆ ಚೌಕಿಯಲ್ಲಿ ತೊಂದರೆ ಆಗಿದೆ, ಪಂಪೆನಲ್ಲಿ ತೊಂದರೆ ಆಗಿದೆ, ಯಾರ ಮೇಲೆ ಕಂಪ್ಲೇಂಟ್ ಮಾಡಬೇಕು? ಈ ಎಲ್ಲ ಇವತ್ತು ಆದ ಸಮಸ್ಯೆಗಳು ಕ್ರಿಮಿನಲ್ ಆಕ್ಟ್ ಇದು ಅಂಡರ್ ಬರ್ತದೆ. ನಾನು ಇವತ್ತು ಸರಿತಗಟ್ಟವಾಗಿ ಹೇಳ್ತೇನೆ. ಮತ್ತೆ ನಾನು 31 ತಾರೀಕಿಂದ ನಾನು ಫ್ರೀ ಇದ್ದೇನೆ. ಯಾರಿಗಾದರೂ ಠಾಣೆಗೆ ಹೋಗುವಂತ ಸಾಯಬೇಕಾದ್ರೆ ನಾನು ಬರಲಿಕ್ಕೆ ತಯಾರು. ನಾಳೆ ಒಂದು ದಿವಸ ಬಿಟ್ಟು ಫ್ರಮ್ 31st ಇಡೀ ಜೂನ್, ಇಡೀ ಜುಲೈಗೆ ನಾನು ಬರ್ತೇನೆ. ನನಗೆ ಮಾತ್ರ ಮುಂದಿನ ದಿವಸ ಹೇಳಬೇಕು. ಎಸ್ ಸರ್, ಧನ್ಯವಾದಗಳು ನಂದಗೋಪಾಲ್ ಅವರಿಗೂ, ಜೆರಾಲ್ಡ್ ಅವರಿಗೂ ಧನ್ಯವಾದಗಳು ಸರ್. ಎಸ್, ಸಮಯ ಮುಗಿತಾ ಬಂತು. ಆದರೂ ಕೂಡ ಈ ಈ ಸಮಸ್ಯೆಯ ಬಗೆಗೆ ಮತ್ತಷ್ಟು ಇನ್ನಷ್ಟು ಚರ್ಚೆಗಳು ನಡೆಯಬೇಕಾಗಿದೆ, ಜಿಜ್ಞಾಸೆಗಳು ನಡೆಯಬೇಕಾಗಿದೆ. ಸಹನಶೀಲರು ಹೌದು, ಆದರೆ ಇವತ್ತಿನ ಸಂದರ್ಭದಲ್ಲಿ ಈಗ ಮುಳುಗ್ತಾ ಇರುವಂಥ ಸಂದರ್ಭ ನಾವು ಎಚ್ಚೆತ್ತುಕೊಂಡ್ರೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಉಂಟಾಗುವುದು. ಆದರೆ ಇದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಆಗಬೇಕಾದಂಥ ಪರಿಹಾರಗಳೇನು, ಕಾಯಕಲ್ಪಗಳೇನು, ವೈಜ್ಞಾನಿಕವಾದಂಥ ರೀತಿಯಲ್ಲಿ ಅದನ್ನು ಸರಿಪಡಿಸುವುದು ಹೇಗೆ ಅನ್ನೋದರ ಬಗ್ಗೆ ಜಿಜ್ಞಾಸೆಗಳು ಖಂಡಿತ ನಡೆಯಬೇಕಾಗಿದೆ. ನಾವು ಮೊದಲು ಸರಿಯಾಗಬೇಕಾಗಿದೆ ಅನ್ನೋದು ಬಹಳ ಮುಖ್ಯ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆಯುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.